ಕಡಬ ಮತಕದನ ವಿಶೇಷ ನೇರ ಪ್ರಸಾರಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಆಗಸ್ಟ್ 17ರಂದು ನಡೆದಿರುವಂತಹ ಮೊಟ್ಟ ಮೊದಲ ಬಾರಿಗೆ ಪಟ್ಟಣ ಪಂಚಾಯತ್ ಆಗಿ ರೂಪುಗೊಂಡಿರುವಂತಹ ಕಡಬ ಪಟ್ಟಣ ಪಂಚಾಯತ್ಗೆ ನಡೆದಿರುವಂತಹ ಚುನಾವಣೆ, ಆ ಚುನಾವಣೆಯ ಮತ ಎಣಿಕೆ ಇವತ್ತು ನಡೀತಾ ಇದೆ. ಸೊ ಆ ಒಂದು ಮತ ಎಣಿಕೆಯ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ಸುದ್ದಿ ನ್ಯೂಸ್ ಪುತ್ತೂರು, ಸುದ್ದಿ ನ್ಯೂಸ್ ಕಡಬದ ಸಹಯೋಗದ ಜೊತೆಗೆ ಈ ಒಂದು ವಿಶೇಷವಾದ ನೇರ ಪ್ರಸಾರ ಮೂಡಿ ಬರ್ತಾ ಇದೆ. ಸೊ ಬೆಳಗ್ಗೆ ಈಗಾಗಲೇ 8 ಗಂಟೆ ಹೊತ್ತಿಗೆ ಏನು ಮತ ಎಣಿಕೆಯ ಪ್ರಕ್ರಿಯೆ ಆರಂಭ ಆಗುತ್ತೆ, ಅದು ಆರಂಭಗೊಂಡು ಪ್ರತಿಯೊಂದು ಹಂತದ ಮತ ಎಣಿಕೆ ನಡೆದು ಆ ಒಂದು ಮತ ಗಳಿಕೆಯ ಬಗ್ಗೆ ಇರುವಂತಹ ಅಪ್ಡೇಟ್ಸ್ ಅನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಪುತ್ತೂರು ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಏನು ಮತ ಎಣಿಕೆ ನಡೆಯುವಂತಹ ಕೇಂದ್ರ ಏನಿದೆ ಅದರ ಹೊರಭಾಗದಿಂದ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಕಣದಲ್ಲಿರುವಂತದ್ದು 32 ಅಭ್ಯರ್ಥಿಗಳು 13 ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ. ಈ ಪೈಕಿ ಕಾಂಗ್ರೆಸ್ನ 13, ಬಿಜೆಪಿಯ 13, SDPIನ 3, ಮುಸ್ಲಿಂ ಲೀಗ್ನ ಓರ್ವ ಅಭ್ಯರ್ಥಿ ಹಾಗೂ 2 ಪಕ್ಷೇತರರು ಕಣದಲ್ಲಿ ಇದ್ದಾರೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ ಒಂದಷ್ಟು ವಿಶ್ಲೇಷಣೆಯ ಜೊತೆಗೆ. ಸೊ ಈ ಬಗ್ಗೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿರುವಂತವರು ನಮ್ಮ ಹಿರಿಯ ವರದಿಗಾರರು, ಜೊತೆಗೆ ಸುದ್ದಿ ಬಿಡುಗಡೆಯ ಉಪ ಸಂಪಾದಕರು ಆಗಿರುವಂತಹ, ಜೊತೆಗೆ ನೆಲ್ಯಾಡಿ ಭಾಗದ ಪ್ರತಿನಿಧಿಯೂ ಆಗಿರುವಂತಹ ಹರೀಶ್ ಬಾರಿಂಜ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಹುಶಃ ಕಡಬ ಭಾಗದಲ್ಲಿ ಈ ಹಿಂದಿಗಿಂತಲೂ ಹೆಚ್ಚಿನ ಒಂದು ಉತ್ಸಾಹ ರಾಜಕೀಯ ವಲಯದಲ್ಲಿ ಕಂಡು ಬರ್ತಾ ಇದೆ. ಕಡಬ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿರುವಂತದ್ದು, ಆ ಬಳಿಕ ಒಂದಷ್ಟು ಅಲ್ಲಿ ಒಂದು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳಿತ್ತು. ಆ ಬಳಿಕ ಚುನಾವಣೆ ಘೋಷಣೆ ಆಯಿತು, ಚುನಾವಣೆ ನಡೆದಿದೆ. ಸೊ ಇವತ್ತೀಗ ಫಲಿತಾಂಶ ಬರೋದಕ್ಕಿದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈಗ ಆ ಒಂದು ರಾಜಕೀಯ ಚಿತ್ರಣವನ್ನ ಗಮನಿಸಿದ್ರೆ ಹೇಗೆ ಅಂತ? ಕಡಬ ತಾಲೂಕು ರಚನೆಯಾದ ಹೊತ್ತಿನಲ್ಲಿ ಕಡಬ ಪಟ್ಟಣ ಪಂಚಾಯತ್ ಕೂಡ ಅಸ್ತಿತ್ವಕ್ಕೆ ಬಂದಿದೆ. ಹೌದು. ಈ ಹಿಂದೆ ಕಡಬ ಗ್ರಾಮ ಪಂಚಾಯತ್ ಇತ್ತು. ಗ್ರಾಮ ಪಂಚಾಯತ್ ಅದನ್ನು ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯತ್ ಆಗಿ ಮಾಡಲಾಗಿದೆ. ಹೌದು. ಕಡಬ ಹಾಗೂ ಕೋಡಿಂಬಾಲ ಗ್ರಾಮ 2 ಗ್ರಾಮ ಕೂಡ ಹಿಂದೆ ಕಡಬ ಗ್ರಾಮ ಪಂಚಾಯತ್ ಆಗಿರುವಾಗ ಕೂಡ ಕಡಬ ಮತ್ತು ಕೋಡಿಂಬಾಲ 2 ಗ್ರಾಮವನ್ನು ಒಳಗೊಂಡಿತ್ತು. ಅದು ಜನಸಂಖ್ಯೆ ಜಾಸ್ತಿ ಆದ ಕಾರಣ ಅಲ್ಲಿ ಗ್ರಾಮ ಪಂಚಾಯತ್ ಅನ್ನು ಮೇಲ್ದರ್ಜೆಗೆ ಪಟ್ಟಣ ಪಂಚಾಯತ್ ಆಗಿ ಮಾಡಲಾಗಿದೆ. ಪಟ್ಟಣ ಪಂಚಾಯತ್ ಅಸ್ತಿತ್ವಕ್ಕೆ ಬಂದು ಈಗ ಒಂದು ಸುಮಾರು 5 ವರ್ಷ ಆಗಿದೆ. ಈಗ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿರುವುದರಿಂದ ಒಂದು ಕುತೂಹಲ ಕೂಡ ಉಂಟು, ಯಾರು ಗದ್ದುಗೆಗೆ ಇರ್ತಾರೆ ಎನ್ನುವಂತ ಒಂದು ಕುತೂಹಲ ಉಂಟು. ಈಗಾಗಲೇ ಆಗಸ್ಟ್ 17ರಂದು ಚುನಾವಣೆ ಎಲ್ಲ ವಾರ್ಡ್ಗಳಿಗೆ ನಡೆದಿದೆ. ಹೊಸ ಪಟ್ಟಣ ಪಂಚಾಯತ್ ಬಂದ ಮೇಲೆ ವಾರ್ಡ್ ವಿಂಗಡಣೆ ಮಾಡಿ ಮೀಸಲಾತಿ ಎಲ್ಲ ಮಾಡಿ ಆಗಿದೆ. ಈಗ ಚುನಾವಣೆ ಕೂಡ ನಡೆದಾಗಿದೆ. ಈಗ ಯಾರಿಗೆ ಅಧಿಕಾರ ಸಿಗ್ತದೆ ಎನ್ನುವಂಥದ್ದು ಒಂದು ಕುತೂಹಲ ಇದೆ. ಸಹಜವಾಗಿಯೂ ಎಲ್ಲಾ ಪಕ್ಷಗಳಲ್ಲಿ ನಿರೀಕ್ಷೆ ಇದೆ. ಎಲ್ಲಾ ಪಕ್ಷಗಳು ಇಲ್ಲಿ ಪ್ರಮುಖವಾಗಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಪಕ್ಷ. 2 ಪಕ್ಷಗಳಲ್ಲೂ ಕೂಡ ಬಿರುಸಿನ ಒಂದು ಚಟುವಟಿಕೆ ಇದೆ. ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಕೂಡ ಯಾವುದೇ ಗೊಂದಲವಿಲ್ಲದೆ ಪಕ್ಷದಲ್ಲಿ ನಡೆದಿದೆ. ಚುನಾವಣೆ ಕೂಡ ನಡೆದಿದೆ. ಇನ್ನು ಯಾರು ಅಧಿಕಾರಕ್ಕೆ ಬರ್ತಾರೆ ಎನ್ನುವಂಥದ್ದು ಒಂದು ಕುತೂಹಲ ಇರುವಂತದ್ದು. ಈಗ 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭಗೊಂಡ್ರು ಒಂದು 10-11 ಗಂಟೆ ವೇಳೆಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಸಿಗುವಂತ ಸಾಧ್ಯತೆ. ಆ ಬಗ್ಗೆ ಕೂಡ ನಾವು ಇನ್ನೊಂದಷ್ಟು ಮಾತಾಡೋಣ. ಅಂದ್ರೆ ಹೇಗೆ ಬಲಾಬಲಗಳು ಇವತ್ತು ಕಂಡು ಬರ್ತಾ ಇದೆ, ಅಥವಾ ಪಕ್ಷದ ಕಾರ್ಯಕರ್ತರೊಳಗೆ, ಸಾರ್ವಜನಿಕರೊಳಗೆ ಯಾವ ರೀತಿಯ ಮಾತುಕತೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಆ ಬಗ್ಗೆ ಒಂದಷ್ಟು ವಿಮರ್ಶೆ ನಡೆಸೋಣ. ಅದಕ್ಕೂ ಮುನ್ನ ಈಗ ಈ ಒಂದು ಕಣದಲ್ಲಿ ಇದ್ದಂತಹ ಅಭ್ಯರ್ಥಿಗಳು ಯಾರೆಲ್ಲ ಭವಿಷ್ಯ ಈಗ ಮತಪೆಟ್ಟಿಗೆಯಲ್ಲಿ ಭದ್ರಾಗಿದೆ ಅನ್ನುವಂಥದ್ದನ್ನ ಈಗ ನೋಡುವಂತ ಒಂದು ಪ್ರಯತ್ನವನ್ನ ಮಾಡೋಣ. 13 ವಾರ್ಡ್ಗಳಲ್ಲಿ ಒಟ್ಟು ಇರುವಂತಹ ಅಭ್ಯರ್ಥಿಗಳು ಯಾರ್ಯಾರು ಅನ್ನುವಂಥದ್ದನ್ನ ಈಗಾಗಲೇ ಗೊತ್ತಿದೆ. ಮತದಾನ ಆಗಿದೆ, ಚುನಾವಣೆ ನಡೆದಿದೆ. ಸೊ ಈಗ ವೀಕ್ಷಕರಿಗೆ, ಅಂದ್ರೆ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವೀಕ್ಷಕರನ್ನು ಹೊರತುಪಡಿಸಿ ಹೊರಭಾಗದಲ್ಲಿ ಇದ್ದಂಥವರಿಗೆ ಅಥವಾ ಈ ಬಗ್ಗೆ ಒಂದು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರುವಂತವರಿಗೆ ಮಾಹಿತಿಯನ್ನ ಕೊಡುವಂತಹ ನೆಲೆಯಲ್ಲಿ ಯಾರೆಲ್ಲ ಕಣದಲ್ಲಿ ಇದ್ರು, ಯಾವ ವಾರ್ಡ್ನಲ್ಲಿ ಎಷ್ಟೆಲ್ಲ ಅಭ್ಯರ್ಥಿಗಳು ಇದ್ರು ಅನ್ನುವಂಥದ್ದನ್ನ ವೀಕ್ಷಕರ ಮುಂದೆ ಇಡುವಂತ ಒಂದು ಪ್ರಯತ್ನವನ್ನ ಕೂಡ ನಾವು ಮಾಡ್ತೇವೆ. ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಮತ ಎಣಿಕಾ ಕೇಂದ್ರ ಏನಿದೆ ಅದರ ಹೊರಭಾಗದಲ್ಲಿರುವಂತಹ ದೃಶ್ಯಗಳನ್ನು ವಿವಿಧ ಪಕ್ಷಗಳು, ಅಂದ್ರೆ ಮುಖ್ಯವಾಗಿ ಕಾಂಗ್ರೆಸ್, ಬಿಜೆಪಿ, ಅದೇ ರೀತಿ SDPI, ಮುಸ್ಲಿಂ ಲೀಗ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿ ಇರುವಂತದ್ದು. ಆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಏಜೆಂಟ್ಗಳು ಯಾರಿದ್ದಾರೆ, ಈ ಒಂದು ಮತ ಎಣಿಕಾ ಕೇಂದ್ರಕ್ಕೆ ತೆರಳುವಂತಹ ಏಜೆಂಟ್ಗಳೆಲ್ಲರೂ ಕೂಡ ಬಂದು ಅಲ್ಲಿ ಏನು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಲ್ಲಿ ಅವರು ಕುಳಿತುಕೊಂಡಿರುವಂತದ್ದನ್ನು ಕೂಡ ನಾವು ನೋಡಬಹುದು. ಸೊ ಈಗ ನೋಡೋಣ ಯಾರೆಲ್ಲ ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ. ಸೊ ಈಗ
ವಾರ್ಡ್ ನಂಬರ್ 1, ವಾರ್ಡ್ ನಂಬರ್ 1 ಹೆಸರು ಕಳಾರ ವಾರ್ಡ್. ಇಲ್ಲಿ ಇರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ ಮಹಿಳೆ. ಸೊ ಇಲ್ಲಿ ಬಿಜೆಪಿಯಿಂದ ಪ್ರೇಮ ಎನ್ನುವಂಥವರು ಕಣಕ್ಕಿಳಿದಿದ್ರೆ, ತಮನ್ನಾ ಜಬೀನ್ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಅದೇ ರೀತಿ ಸಮೀರಾ ಹ್ಯಾರಿಸ್ ಅವರು SDPI ನಿಂದ ಕಣದಲ್ಲಿದ್ರೆ, ಜೈನಾಬಿ ಅವರು ಪಕ್ಷೇತರರಾಗಿ ಈ ಒಂದು ವಾರ್ಡ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಸೊ ಈಗಾಗಲೇ ಚುನಾವಣೆ ನಡೆದಿದೆ, ಮತದಾನ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಈ ಒಂದು ವಾರ್ಡ್ನ ವಿಜೇತರು ಯಾರು ಅನ್ನುವಂಥದ್ದು ಗೊತ್ತಾಗುವುದಕ್ಕಿದೆ. ಅದೇ ರೀತಿ ವಾರ್ಡ್ ನಂಬರ್ 2, ಒಟ್ಟು 13 ವಾರ್ಡ್ಗಳು ಕಡಬ ಪಟ್ಟಣ ಪಂಚಾಯತ್ನಲ್ಲಿರುವಂಥದ್ದು. ಸೊ ವಾರ್ಡ್ ನಂಬರ್ 2ರಲ್ಲಿ ಕಣದಲ್ಲಿರುವವರು ಯಾರು ಅಂತದನ್ನ ಗಮನಿಸಿದ್ರೆ, ಬಿಜೆಪಿಯಿಂದ ಕುಸುಮ ಅಂಗಡಿ ಮನೆಯವರು ಈ ಒಂದು ಕಣದಲ್ಲಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನಿಂದ ಮೋಹಿನಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರುವಂತಹ ಮೀಸಲಾತಿ ಪರಿಶಿಷ್ಟ ಜಾತಿ ಮಹಿಳೆಯ ಮೀಸಲಾತಿ ಹೊಂದಿರುವಂತಹ ವಾರ್ಡ್ನಲ್ಲಿ ಕುಸುಮ ಹಾಗೂ ಮೋಹಿನಿ ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದಾರೆ. ನಾವು ವಾರ್ಡ್ ನಂಬರ್ 3, ಮುಂದಿನ ವಾರ್ಡ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ವಾರ್ಡ್ ನಂಬರ್ 3 ಪನ್ಯ ವಾರ್ಡ್ನ ಹೆಸರು. ಇಲ್ಲಿರುವಂತಹ ಮೀಸಲಾತಿ ಸಾಮಾನ್ಯ. ಸೊ ಬಿಜೆಪಿಯಿಂದ ಆದಂ ಕುಂಡೋಳಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಮೊಹಮ್ಮದ್ ಫೈಜಲ್, ಅದೇ ರೀತಿ SDPI ನಿಂದ ಹ್ಯಾರಿಸ್ ಕಳಾರ, ಅದೇ ರೀತಿ ಮುಸ್ಲಿಂ ಲೀಗ್ ನಿಂದ ಅಬ್ದುಲ್ ರಜಾಕ್ ಅವರು ಸ್ಪರ್ಧೆ ಮಾಡಿರುವಂತದ್ದು. ಸೊ ಈ ಒಂದು ವಾರ್ಡ್ ನಲ್ಲಿ 4 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ವಾರ್ಡ್ ನಂಬರ್ 1ರಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆಯ ಮೀಸಲಾತಿ ಇದ್ದಂತಹ ವಾರ್ಡ್ ನಲ್ಲೂ ಕೂಡ 4 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಸೊ ಈಗ ವಾರ್ಡ್ ನಂಬರ್ 3ರಲ್ಲಿ ಕೂಡ 4 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದು. ಮುಂದಿನ ವಾರ್ಡ್ ನಂಬರ್ 4, ವಾರ್ಡ್ನ ಹೆಸರು ಬೆದ್ರಾಜೆ. ಇಲ್ಲಿರುವಂತಹ ಮೀಸಲಾತಿ ಸಾಮಾನ್ಯ ಮೀಸಲು. ಸೊ ಇಲ್ಲಿ ಬಿಜೆಪಿಯಿಂದ ಅಶೋಕ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಸೈಮನ್ ಸಿಜೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಅಭ್ಯರ್ಥಿಗಳನ್ನ ಪ್ರಬಲ ಸ್ಪರ್ಧೆ ಇರುವಂತಹ ವಾರ್ಡ್ ಇದು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಾರ್ಡ್ ನಂಬರ್ 5 ಮಾಲೇಶ್ವರ. ಇಲ್ಲಿರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ. ಸೊ ಬಿಜೆಪಿಯಿಂದ ಪ್ರಕಾಶ್ NK ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕಾಂಗ್ರೆಸ್ನಿಂದ ಹನೀಫ್ KM ಅವರು ಕಣಕ್ಕಿಳಿದಿರುವಂಥದ್ದು. ಸೊ ಇಬ್ಬರ ಒಂದು ಭವಿಷ್ಯ ಕೂಡ ಈಗ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ವಾರ್ಡ್ ನಂಬರ್ 6 ಕಡಬ ವಾರ್ಡ್ನಿಂದ ಇರುವಂತಹ ಮೀಸಲಾತಿ, ಕಡಬ ವಾರ್ಡ್ಗಿರುವಂತಹ ಮೀಸಲಾತಿ ಸಾಮಾನ್ಯ ಮಹಿಳೆ. ಸೊ ಇಲ್ಲೂ ಕೂಡ ಬಿಜೆಪಿ ಪ್ರೇಮ ಅವರನ್ನ ಕಣದಲ್ಲಿ ಇರಿಸಿರುವಂಥದ್ದು. ಸೊ ಇವರು ವಾರ್ಡ್ ನಂಬರ್ 1ರಲ್ಲೂ ಕೂಡ ಕಳಾರ ವಾರ್ಡ್ನಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಅದೇ ರೀತಿ ವಾರ್ಡ್ ನಂಬರ್ 6 ಕಡಬ ವಾರ್ಡ್ನಲ್ಲೂ ಕೂಡ ಸ್ಪರ್ಧೆ ಮಾಡಿರುವಂಥದ್ದು. ಅದೇ ರೀತಿ ಕಾಂಗ್ರೆಸ್ನಿಂದ ನೀಲಾವತಿ ಶಿವರಾಮ್ ಅವರು ಸ್ಪರ್ಧೆ ಮಾಡ್ತಾ ಇದ್ರೆ, SDPI ನಿಂದ ಸ್ವಾಲಿಯತ್ ಜಜೀರಾ ಅವರು SDPI ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅದೇ ರೀತಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಲಿಸ್ ಚಾಕೋ ಅವರು ಸ್ಪರ್ಧೆ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನು ವಾರ್ಡ್ ನಂಬರ್ 7 ಪಣೆಮಜಲು ವಾರ್ಡ್ನಲ್ಲಿರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಬಿ. ಸೊ ಪಣೆಮಜಲು ವಾರ್ಡ್ನಲ್ಲಿರುವಂತಹ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದನ್ನು ಗಮನಿಸಿದ್ರೆ, ಗಣೇಶ್ ಗೌಡ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಅದೇ ರೀತಿ ರೋಹಿತ್ ಗೌಡ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿರುವಂಥದ್ದು. ಮುಂದಕ್ಕೆ ವಾರ್ಡ್ ನಂಬರ್ 8 ಪಿಜಕ್ಕಳದಲ್ಲಿ ಇರುವಂತಹ ಮೀಸಲಾತಿ ಸಾಮಾನ್ಯ ಮೀಸಲು. ಸೊ ಇಲ್ಲಿ ಬಿಜೆಪಿಯಿಂದ ದಯಾನಂದ ಗೌಡ ಸ್ಪರ್ಧೆಯನ್ನ ಮಾಡಿದ್ರೆ, ಕಾಂಗ್ರೆಸ್ನಿಂದ ಅಶ್ರಫ್ ಶೇಡಿಗುಂಡಿ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಸೊ ಇಬ್ಬರು ಅಭ್ಯರ್ಥಿಗಳ ಪೈಕಿ ಯಾರ ಕೊರಳಿಗೆ ವಿಜಯ ಮಾಲೆ ಅನ್ನುವಂಥದ್ದಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಉತ್ತರ ದೊರಕೋದಕ್ಕಿದೆ. ಅದೇ ರೀತಿ ವಾರ್ಡ್ ನಂಬರ್ 9 ಮೂರಾಜೆ ವಾರ್ಡ್ 9ರಲ್ಲಿರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ. ಇಲ್ಲಿ ಬಿಜೆಪಿಯಿಂದ ಕುഞ്ഞಣ್ಣ ಕುದ್ರಡ್ಕ ಅವರು ಸ್ಪರ್ಧೆ ಮಾಡಿದ್ರೆ, ಕಾಂಗ್ರೆಸ್ನಿಂದ ಕೃಷ್ಣಪ್ಪ ಪೂಜಾರಿ ಅವರು ಕಣದಲ್ಲಿರುವಂಥದ್ದು. ಸೊ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ಪ್ರಬಲ ಒಂದು ಸ್ಪರ್ಧೆ ಏರ್ಪಟ್ಟಿರುವಂತಹ ವಾರ್ಡ್ ಎನ್ನುವಂತಹ ಮಾತುಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ವಾರ್ಡ್ ನಂಬರ್ 10 ದೊಡ್ಡಕೊಪ್ಪ. ಸೊ ಇಲ್ಲಿರುವಂತಹ ಮೀಸಲಾತಿ ಸಾಮಾನ್ಯ ಮಹಿಳೆ. ಗುಣವತಿ ರಘುರಾಮ ಬಿಜೆಪಿಯಿಂದ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ತುಳಸಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ವಾರ್ಡ್ ನಂಬರ್ 11ರಲ್ಲಿರುವಂತಹ ಅಭ್ಯರ್ಥಿಗಳನ್ನ ನಾವು ನೋಡ್ತಾ ಇದ್ದೇವೆ. ವಾರ್ಡ್ ನಂಬರ್ 11 ಕೋಡಿಂಬಾಳ. ಇಲ್ಲಿರುವಂತಹ ಮೀಸಲಾತಿ ಸಾಮಾನ್ಯ ಮಹಿಳೆ. ಸೊ ಇಲ್ಲಿ ಬಿಜೆಪಿಯಿಂದ ಅಕ್ಷತಾ ಬಾಲಕೃಷ್ಣ ಗೌಡ ಕಣದಲ್ಲಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ನಿಂದ ಜ್ಯೋತಿ ಡಿ ಕೋಲ್ಪೆ ಅವರು ಸ್ಪರ್ಧೆ ಮಾಡಿರುವಂತದ್ದನ್ನ ನಾವು ನೋಡಬಹುದು. ಅದೇ ರೀತಿ ವಾರ್ಡ್ ನಂಬರ್ 12 ಮಜ್ಜಾರು. ಇಲ್ಲಿರುವಂತಹ ಮೀಸಲಾತಿ ಪರಿಶಿಷ್ಟ ಜಾತಿ. ಸೊ ಇಲ್ಲಿ ಬಿಜೆಪಿಯಿಂದ ಮೋಹನ ಅವರು ಸ್ಪರ್ಧೆ ಮಾಡಿದ್ರೆ,
ಉಮೇಶ್ ಮಡ್ಯಡ್ಕ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂತದ್ದು. ಸೊ ಇಲ್ಲೂ ಕೂಡ 2 ಅಭ್ಯರ್ಥಿಗಳು. ಇನ್ನು ಕೊನೆಯ ವಾರ್ಡ್ ನಂಬರ್ 13 ಪುಳಿಕುಕ್ಕು ವಾರ್ಡ್, ಇಲ್ಲಿ ಇರುವಂತಹ ಮೀಸಲಾತಿ ಪರಿಶಿಷ್ಟ ಪಂಗಡ. ಸೊ ಇಲ್ಲಿನ ಒಂದು ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದನ್ನ ಗಮನಿಸಿದ್ರೆ ಸದಾನಂದ ನಾಯ್ಕ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ, ಕಾಂಗ್ರೆಸ್ನಿಂದ ಕೃಷ್ಣ ನಾಯ್ಕ ಅವರು ಕಣದಲ್ಲಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈ ಮೂಲಕ ಒಟ್ಟು 13 ವಾರ್ಡ್ಗಳಲ್ಲಿ ಒಟ್ಟು 32 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಕಾಂಗ್ರೆಸ್ನಿಂದ 13, ಬಿಜೆಪಿಯಿಂದ 13, ಅಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದಾರೆ. SDPI 3 ವಾರ್ಡ್ನಲ್ಲಿ ಸ್ಪರ್ಧೆಯನ್ನ ಮಾಡಿದ್ರೆ ಮುಸ್ಲಿಂ ಲೀಗ್ ಅಭ್ಯರ್ಥಿ 1 ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಿರುವಂತದ್ದು. ಸೊ 2 ವಾರ್ಡ್ನಲ್ಲಿ ಪಕ್ಷೇತರರು ಒಂದು ಸ್ಪರ್ಧೆ ಮಾಡಿರುವಂತದ್ದನ್ನ ಕೂಡ ನಾವು ನೋಡಬಹುದು. ಸೊ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಅದರ ನಡುವೆ ಅಲ್ಲಿನ ಒಂದಷ್ಟು ನೇರ ಪ್ರಸಾರವನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ವಾರ್ಡ್ ವೈಸ್ ಅಲ್ಲಿ ಒಂದು ಗಮನಿಸಿದ್ರೆ ಸೊ ಹೇಗಿದೆ ಬಲಾಬಲಗಳು ಅನ್ನುವಂಥದ್ದು, ಅಂದ್ರೆ ಬಹುಶಃ ಪಟ್ಟಣ ಪಂಚಾಯತ್ ನಲ್ಲಿ ಮೊದಲ ಬಾರಿಗೆ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂಥದ್ದು ಬಹುಶಃ ಎಲ್ಲರ ಒಂದು ಕನಸಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಪಕ್ಷಗಳು ಕೂಡ ಬಹಳಷ್ಟು ಒಂದು ಪ್ರಯತ್ನವನ್ನ ಒಂದು ಸೆಣಸಾಟವನ್ನ ಮಾಡಿರುತ್ತೆ. ಸೊ ನೀವು ಗಮನಿಸಿದ ಹಾಗೆ ಹೇಗಿತ್ತು ಅಲ್ಲಿ ಚುನಾವಣಾ ವಾತಾವರಣ, ಒಂದು ಎಲೆಕ್ಷನ್ ರಾಜಕೀಯ, ಆ ಒಂದು ಪರಿಸ್ಥಿತಿಗಳೆಲ್ಲ ಹೇಗಿತ್ತು ಅಂತ? ಎಲ್ಲ ಅಭ್ಯರ್ಥಿಗಳಿಗೆ ಗೆಲ್ಲಬೇಕೆಂಬ ಹುಮ್ಮಸ್ಸಿದ್ದ ಕಾರಣ ಒಂದು ಒಳ್ಳೆಯ ರೀತಿಯಲ್ಲಿ ಮತದಾನ ಆಗಿದೆ. ಪ್ರತಿ ವಾರ್ಡ್ಗಳಲ್ಲಿ ಕೂಡ 70% ಹೆಚ್ಚು ಮತದಾನವಾಗಿದೆ, 70ರಿಂದ 80ರವರೆಗೆ. ಈಗ ನಾವು ಗಮನಿಸುವುದಾದರೆ ಕಲಾರ ವಾರ್ಡ್ನಲ್ಲಿ 77.12% ಮತದಾನವಾಗಿದೆ. ಕೋಡಿಬೈಲು ವಾರ್ಡ್ನಿಂದ 76.67% ಮತದಾನವಾಗಿದೆ. ಪನ್ಯ ವಾರ್ಡ್ನಲ್ಲಿ 78.86% ಮತದಾನವಾಗಿದೆ. ಬೆದ್ರಾಜೆ ವಾರ್ಡ್ನಲ್ಲಿ 85.02% ಮತದಾನವಾಗಿದೆ. ಮಾಲೇಶ್ವರ ವಾರ್ಡ್ನಲ್ಲಿ 80.69% ಮತದಾನವಾಗಿದೆ. ಕಡಬ ವಾರ್ಡ್ನಲ್ಲಿ 73.59% ಮತದಾನವಾಗಿದೆ. ಪನೆಮಜಲು ಕ್ಷೇತ್ರದಲ್ಲಿ 77% ಮತದಾನವಾಗಿದೆ. ಪಿಜಕ್ಕಲ ವಾರ್ಡ್ನಲ್ಲಿ 81.76% ಮತದಾನವಾಗಿದೆ. ಮೂರಾಜೆ ಕ್ಷೇತ್ರದಲ್ಲಿ 82.59% ಮತದಾನವಾಗಿದೆ. ದೊಡ್ಡಕೊಪ್ಪ ಕ್ಷೇತ್ರದಲ್ಲಿ 82.60% ಮತದಾನವಾಗಿದೆ. ಕೋಡಿಂಬಾಲ ವಾರ್ಡ್ನಲ್ಲಿ 82.83% ಮತದಾನವಾಗಿದೆ. ಮಜ್ಜಾರು ವಾರ್ಡ್ನಲ್ಲಿ 81.13% ಮತದಾನವಾಗಿದೆ. ಪುಲಿಕುಕ್ಕು ವಾರ್ಡ್ನಲ್ಲಿ 79.26% ಮತದಾನವಾಗಿದೆ. ವಾರ್ಡ್ಗಳನ್ನು ಗಮನಿಸುವುದಾದರೆ ಬೆದ್ರಾಜೆ ವಾರ್ಡ್ನಲ್ಲಿ ಗರಿಷ್ಠ ಮತದಾನವಾಗಿದೆ. ಬೆದ್ರಾಜೆ ವಾರ್ಡ್ನಲ್ಲಿ 85.02% ಮತದಾನವಾಗಿದೆ. ಕಡಬ ವಾರ್ಡ್ನಲ್ಲಿ ಕನಿಷ್ಠ ಮತದಾನವಾಗಿರುತ್ತದೆ, 73.59% ಮತದಾನವಾಗಿದೆ. ಒಟ್ಟಾರೆ ಈ 13 ವಾರ್ಡ್ಗಳಲ್ಲಿ 79.83% ಫಲಿತಾಂಶ 83% ಮತದಾನವಾಗಿರುತ್ತದೆ. ಗರಿಷ್ಠ ಪ್ರಮಾಣದಲ್ಲಿ ಮತದಾನವಾಗಿರುವುದರಿಂದ ಸಹಜವಾಗಿಯೇ ಚುನಾವಣೆಯ ಫಲಿತಾಂಶದ ಬಗ್ಗೆ ಜನರಲ್ಲಿ ಒಂದು ಕುತೂಹಲ ಉಂಟಾಗಿದೆ. ಹದಿಮೂರು ವಾರ್ಡ್ಗಳ ಪೈಕಿ ಬಿಜೆಪಿ ಮತ್ತು ಕಾಂಗ್ರೆಸ್ 13 ವಾರ್ಡ್ಗಳಲ್ಲಿ ಕೂಡ ಸ್ಪರ್ಧೆ ಮಾಡಿದೆ. ಉಳಿದಂತೆ SDPI ಕಲಾರ, ಕಡಬ, ಪನ್ಯ ವಾರ್ಡ್ನಲ್ಲಿ ಕಣಕ್ಕಿಳಿದರೆ ಪಕ್ಷೇತರ ಅಭ್ಯರ್ಥಿಗಳಾಗಿ ಕಡಬ ಸಾಮಾನ್ಯ ಕ್ಷೇತ್ರದಿಂದ ಆಲಿಸ್ ಚಾಕು ಹಾಗೂ ಕಲಾರ ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರಕ್ಕೆ ಜೈನಬಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. SDPI ಕೂಡ ಈ ಚುನಾವಣೆಗೆ ಧುಮುಕಿದ್ದು ಇದರಲ್ಲಿ ಈಗಾಗಲೇ ತಿಳಿಸಿರುವಂತೆ 3 ವಾರ್ಡ್ಗಳಲ್ಲಿ SDPI ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಇದರಲ್ಲಿ ವಿಶೇಷವಾಗಿ SDPI ಮುಖಂಡ ಆರಿಸ್ ಅವರು ಪನ್ಯ ವಾರ್ಡ್ನಲ್ಲಿ ಕಣಕ್ಕಿಳಿದರೆ ಅವರ ಪತ್ನಿ ಕಲಾರ ವಾರ್ಡ್ನಲ್ಲಿ ಕಣಕ್ಕಿಳಿದಿದ್ದಾರೆ. ಮುಸ್ಲಿಂ ಲೀಗ್ ಅಭ್ಯರ್ಥಿಗಳು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಮುಸ್ಲಿಂ ಲೀಗ್ ಅಭ್ಯರ್ಥಿ ಅಬ್ದುಲ್ ರಜಾಕ್ ಅವರು ಪನ್ಯ ವಾರ್ಡ್ನಲ್ಲಿ ಕಣಕ್ಕಿಳಿದಿರುವುದು ವಿಶೇಷವಾಗಿದೆ. ಅಲ್ಲಿನ ನೇರ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಫಲಿತಾಂಶ ಕೂಡ ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈಗ ವಾರ್ಡ್ ನಂಬರ್ 8 ಪಿಜಕ್ಕಳ ವಾರ್ಡ್ನ ಒಂದು ಫಲಿತಾಂಶವನ್ನ ನಾವು ನೋಡ್ತಾ ಇರುವಂತದ್ದು. ಸೊ ಅಲ್ಲಿ ಬಿಜೆಪಿ ಅಭ್ಯರ್ಥಿ 386 ಮತಗಳನ್ನ ಪಡೆದುಕೊಂಡಿದ್ದಾರೆ.
ಸೊ ಕಾಂಗ್ರೆಸ್ ಅಭ್ಯರ್ಥಿ 184 ಮತಗಳನ್ನ ಪಡೆದುಕೊಂಡಿರುವಂತಹ ಅಪ್ಡೇಟ್ಸ್ ಈಗ ಬರ್ತಾ ಇರುವಂತದ್ದು. ಈ ಪೈಕಿ ಈಗ ಬಿಜೆಪಿ ಒಂದು ವಾರ್ಡ್ ನಲ್ಲಿ ಒಂದು ಸ್ಥಾನದಲ್ಲಿ ಗೆಲುವನ್ನ ದಾಖಲಿಸಿದೆ ಅನ್ನುವಂತ ಮಾಹಿತಿ. ಸೊ ಬಹಳಷ್ಟು ವೇಗವಾಗಿ ಬರ್ತಾ ಇದೆ ಫಲಿತಾಂಶ. ಬಹುಶಃ ಇನ್ನು 1-1.5 ಗಂಟೆಯಲ್ಲಿ ಒಟ್ಟು ಫಲಿತಾಂಶವನ್ನ ನಾವು ನೋಡಬಹುದು ಅಂತ ಅನಿಸುತ್ತಾ ಇದೆ. 25 ನಿಮಿಷ ಆಗಿದೆ ಅಷ್ಟೇ ಚುನಾವಣೆ ಕೌಂಟ್ ಆರಂಭವಾಗಿ, ಅದರೊಳಗೆ ಒಂದು ಪ್ರಥಮ ಫಲಿತಾಂಶ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ಅಲ್ಲಿ ವಿಜಯ್ ಕಡಬ, ನಮ್ಮ ಕಡಬ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಹೇಗಿದೆ ಒಟ್ಟು ವಾತಾವರಣ ಅನ್ನುವಂಥದ್ದು? ವಿಜಯ್, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ಎಸ್, ಹೇಗಿದೆ? ಬಹುಶಃ ಕಡಬ ಪಟ್ಟಣ ಪಂಚಾಯತ್ ನಲ್ಲಿ ಮೊದಲ ಬಾರಿಗೆ ಅಧಿಕಾರದ ಗದ್ದುಗೆಯನ್ನ ಪಡಿಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳಾಗಿತ್ತು ರಾಜಕೀಯ ಪಕ್ಷಗಳಿಂದ. ಸೊ ಇವತ್ತು ಮತ ಎಣಿಕೆ ನಡೀತಾ ಇದೆ. ಸೊ ಹೇಗಿದೆ ಒಟ್ಟು ವಾತಾವರಣ ಅಂತ? ಗೌತಮ್ ಸರ್, ಈಗಾಗಲೇ 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಪ್ರಥಮವಾಗಿ ಪಿಜಕ್ಕಲ ವಾರ್ಡಿನ ಮತ ಎಣಿಕೆ ಪ್ರಾರಂಭವಾಯಿತು. ಅದರಲ್ಲಿ ಬಿಜೆಪಿಯ ದಯಾನಂದ ಪಿ ಅವರು ಜಯಗಳಿಸಿದ್ದಾರೆ. ಅವರು 386 ಮತಗಳನ್ನು ಅಲ್ಲಿ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಾತ್ರ ಸ್ಪರ್ಧೆ ಇತ್ತು. ಕಾಂಗ್ರೆಸ್ ಅಭ್ಯರ್ಥಿ 184 ಮತಗಳನ್ನು ಅಶೋಕ್ ಶೆಡಿಗುಂಡಿ ಅವರು ಪಡೆದುಕೊಂಡು ದಯಾನಂದ ಪಿ ಅವರು ಜಯಗಳಿಸಿದ್ದಾರೆ. ಈಗಾಗಲೇ ಕಲಾರ ವಾರ್ಡಿನ ಕೂಡ ಮತ ಎಣಿಕೆ ಮುಗಿದಿದೆ. ಫಲಿತಾಂಶ ಘೋಷಣೆ ಆಗಿದೆ. ಕಲಾರ ವಾರ್ಡ್ ಹಿಂದುಳಿದ ವರ್ಗ ಎ ಮೀಸಲ ಇದ್ದಂತ ಕ್ಷೇತ್ರ ಕಲಾರ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮಣ್ಣ ಜಮೀನ್ ಅವರು 201 ಮತಗಳನ್ನು ಪಡೆದು ವಿಜಯಾಗಿದ್ದಾರೆ. ತಮ್ಮಣ್ಣ ಜಬೀನ್ ಕಾಂಗ್ರೆಸ್ ಅಭ್ಯರ್ಥಿ. ಇಲ್ಲಿ ಅವರ ಸಮೀರಾ ಅಂದ್ರೆ ಇವರು SDPI ಅವರು 74 ಮತಗಳನ್ನು ಪಡೆದಿದ್ದಾರೆ. ಅಲ್ಲಿ ಪಕ್ಷೇತರವಾಗಿ ನಿಂತಿದ್ದಂತ ಜೈನಾಬಿ ಅವರು 139 ಮತಗಳನ್ನು ಪಡೆದಿದ್ದಾರೆ. ಅಲ್ಲಿ ನೋಟ 4 ಮತಗಳು ಬಿದ್ದಿದೆ. 4 ಅಭ್ಯರ್ಥಿಗಳಿದ್ರು ಅಲ್ಲಿ. 4 ಅಭ್ಯರ್ಥಿಗಳು ಇದ್ರು. ಅದರಲ್ಲಿ ಪಕ್ಷೇತರ ಮತ್ತು SDPI ಸ್ಪರ್ಧೆ ಮಾಡಿತ್ತು. ಈಗ ಮೊದಲ 2 ಫಲಿತಾಂಶಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಒಂದೊಂದು ಸ್ಥಾನ ಸಿಕ್ಕಿದಾಗೆ ಆಗಿದೆ. ಸಿಕ್ಕಿದೆ. ಇನ್ನು 2ನೇ ವಾರ್ಡ್ ಮತ್ತು 9ನೇ ವಾರ್ಡ್ನ ಮತ ಎಣಿಕೆ ಈಗ ಪ್ರಗತಿಯಲ್ಲಿರ್ಲಿಕ್ಕೆ ಇರಬಹುದು. ಹೌದು, ಅಧಿಕಾರಿಗಳದ್ದು ಯಾವ ರೀತಿ ವಾರ್ಡ್ ನಂಬರ್ ಕೊಡ್ತಾರೆ ಗೊತ್ತಿಲ್ಲ. ಈಗ ಪ್ರಥಮವಾಗಿ 1 ನಂಬರ್ ಅಂದ್ರೆ ಇಲ್ಲಿ 8 ನಂಬರ್, ಸರಿ 8 ನಂಬರ್ ಮತ್ತು 1 ನಂಬರ್ ಕ್ರಮವಾಗಿ ಹೋಗ್ತಾ ಇರ್ತದೆ. 2 ಟೇಬಲ್ಗಳಿರ್ತದೆ ಮತ ಎಣಿಕೆಗೆ. ಕಲಾರ ವಾರ್ಡ್ನಲ್ಲಿ 77.12% ಮತದಾನವಾಗಿತ್ತು. ಹೌದು, ಇದು ಹಿಂದುಳಿದ ವರ್ಗ ಎ ಮಹಿಳೆಗೆ ಮೀಸಲಾದಂಥ ಕ್ಷೇತ್ರ. ಇದರಲ್ಲಿ 4 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಬಿಜೆಪಿಯಿಂದ ಪ್ರೇಮ ಅವರು, ಕಾಂಗ್ರೆಸ್ನಿಂದ ತಮನ್ನಾ ಜಬೀನ್ ಅವರು, SDPIನಿಂದ ಸಮೀರಾ ಹ್ಯಾರಿಸ್ ಅವರು, ಪಕ್ಷೇತರ ಅಭ್ಯರ್ಥಿಯಾಗಿ ಜೈನಾಬಿ ಅವರು ಕಣಕ್ಕಿಳಿದಿದ್ರು. ಇದರಲ್ಲಿ ಕಾಂಗ್ರೆಸ್ನ ತಮನ್ನಾ ಜಬೀನ್ ಅವರು ಜಯಗಳಿಸಿದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ. ಅದೇ ರೀತಿ ಇನ್ನೊಂದು ವಾರ್ಡ್ ಮತ ಎಣಿಕೆ ಆಗಿರುವಂಥ ಇನ್ನೊಂದು ವಾರ್ಡಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಗಳಿಸಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಒಟ್ಟು 13 ವಾರ್ಡ್ಗಳಲ್ಲಿ 2 ವಾರ್ಡ್ಗಳ ಫಲಿತಾಂಶ ಪ್ರಕಟವಾಗಿದ್ದು, 1 ವಾರ್ಡಲ್ಲಿ ಕಲಾರ ವಾರ್ಡ್ನಲ್ಲಿ ಕಾಂಗ್ರೆಸ್ ಹಾಗೂ ಪಿಜಕ್ಕಲ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಗಳಿಸಿದ್ದಾರೆ ಎಂಬ ಮಾಹಿತಿ ಲಭಿಸ್ತಾ ಇದೆ. ಸೈಲೆಂಟ್ 201 ಕಾಂಗ್ರೆಸ್, ಬಿಜೆಪಿ 88 ಫಸ್ಟ್ ವಾರ್ಡ್ 1 ಕಲರ್, ಅವರು SDPI 74. ಪಟ್ಟಣ ಪಂಚಾಯತ್ ಚುನಾವಣೆಯ ಫಲಿತಾಂಶ ಬರಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ 2 ಕ್ಷೇತ್ರಗಳಲ್ಲಿ ಮತ ಎಣಿಕೆ ಪೂರ್ಣಗೊಂಡಿದ್ದು, ಕಲಾರ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತಮನ್ನಾ ಜಬೀನ್ ಅವರು 201 ಮತ ಪಡೆದುಕೊಂಡು ಜಯಗಳಿಸಿದ್ದಾರೆ. ಅದೇ ರೀತಿ ವಾರ್ಡ್ ನಂಬರ್ 8 ಪಿಜಕ್ಕಲ ವಾರ್ಡ್ ಸಾಮಾನ್ಯ ಮೀಸಲು ಕ್ಷೇತ್ರದಲ್ಲಿ
BJP ಅಭ್ಯರ್ಥಿ ದಯಾನಂದಗೌಡ ಅವರು ಜಯಗಳಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಶ್ರಫ್ ಶೇಡಿಗುಂಡಿ ಅವರು ಸ್ಪರ್ಧೆ ಮಾಡಿದರು. ಈಗ ವಾರ್ಡ್ ನಂಬರ್ 2 ಕೋಡಿಬೈಲು ಪರಿಶಿಷ್ಟ ಜಾತಿ ಮಹಿಳೆ ಮೀಸಲು ಸ್ಥಾನಕ್ಕೆ ಹಾಗೂ ವಾರ್ಡ್ ನಂಬರ್ 9 ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನಕ್ಕೆ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತಿದೆ. ಮತ ಎಣಿಕೆ 2 ಟೇಬಲ್ಗಳಲ್ಲಿ ನಡೆಯುತ್ತಿದ್ದು 1ರಿಂದ 7ನೇ ವಾರ್ಡ್ನವರೆಗೆ ಒಂದು ಟೇಬಲಲ್ಲಿ, 8ರಿಂದ 13ರವರೆಗೆ ಇನ್ನೊಂದು ಟೇಬಲಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತಿದೆ. 1 ವಾರ್ಡ್ 1, 2, 3, 4, 5, 6, 7 ವಾರ್ಡ್ ಕ್ರಮ ಪ್ರಕಾರವಾಗಿ ಮತ ಎಣಿಕೆ ನಡೆಯುತ್ತಿರುವುದರಿಂದ 1ರಿಂದ 1 ಆದ ಬಳಿಕ ಇನ್ನೊಂದು ಫಲಿತಾಂಶ ನಮಗೆ ಲಭಿಸಲಿಕ್ಕಿದೆ. ಈಗಾಗಲೇ 2 ಟೇಬಲ್ಗಳಲ್ಲಿ ಒಂದೊಂದು ಕ್ಷೇತ್ರದ ಫಲಿತಾಂಶ ಲಭಿಸಿದೆ. ಇನ್ನೇನೇ ಒಂದು ಗಂಟೆಯ ಅವಧಿಯಲ್ಲಿ ಕಡಬ ಪಟ್ಟಣ ಪಂಚಾಯತ್ ಯಾರಿಗೆ ಉಳಿಯಲಿದೆ ಎಂಬುದು ಲಭಿಸಲಿಕ್ಕಿದೆ. ಕೆರಳಿಸಿರುವಂತಹ ಕಡಬ ಪಟ್ಟಣ ಪಂಚಾಯತ್ಗೆ ಆಗಸ್ಟ್ 17ರಂದು ಚುನಾವಣೆ ನಡೆದಿದ್ದು ಈಗ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತಿದೆ. ಎಲ್ಲ BJP ಮತ್ತು ಕಾಂಗ್ರೆಸ್ ನಡುವೆ 13 ಕ್ಷೇತ್ರಗಳಲ್ಲಿಯೂ ಕೂಡ 13 ವಾರ್ಡ್ಗಳಲ್ಲಿ ಕೂಡ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದರು. ಉಳಿದಂತೆ 3 ಕ್ಷೇತ್ರಗಳಲ್ಲಿ SDPI ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು. ಕಲಾರ, ಕಡಬ, ಪಣ್ಯ ವಾರ್ಡ್ನಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಇಬ್ಬರು ಕಣಕ್ಕಿಳಿದಿದ್ದರು. ಕಡಬ ಸಾಮಾನ್ಯ ಮಹಿಳೆಗೆ ಮೀಸಲಾದ ಕ್ಷೇತ್ರದಲ್ಲಿ ಆಳಿಸ್ ಚಾಕು ಹಾಗೂ ಕಲಾರ ಹಿಂದುಳಿದ ವರ್ಗ ಎ ಮೀಸಲು ವಾರ್ಡ್ನಲ್ಲಿ ಜೈನಾಬಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. SDPI ಪನ್ಯ ವಾರ್ಡ್ನಲ್ಲಿ SDPIನ ಆರಿಸ್ ಹಾಗೂ ಕಲಾರದಲ್ಲಿ SDPIನ ಅಭ್ಯರ್ಥಿ ಕೂಡ ಕಣಕ್ಕಿಳಿದಿದ್ದರು. ಪನ್ಯ ವಾರ್ಡ್ನಲ್ಲಿ ಮುಸ್ಲಿಂ ಲೀಗ್ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರು. ಒಟ್ಟು 13 ವಾರ್ಡ್ಗಳಲ್ಲಿ 32 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಕಡಬ ತಾಲೂಕು ಆಡಳಿತ ಸೌಧದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತಿದ್ದು ಮತದಾನದ ಕೇಂದ್ರದ ಹೊರಗೆ ಸಾಕಷ್ಟು ಜನ ನೆರೆದಿದ್ದು ಕುತೂಹಲದಿಂದ ಫಲಿತಾಂಶಕ್ಕೆ ಕಾಯ್ತಾ ಇದ್ದಾರೆ. ಈಗಾಗಲೇ 2 ವಾರ್ಡ್ಗಳ ಫಲಿತಾಂಶ ಪ್ರಕಟಗೊಂಡಿದ್ದು ಅದರ ತಲಾ ಒಂದು BJP ಹಾಗೂ 1 ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಹಿಂದುಳಿದ ವರ್ಗ ಎಗೆ ಮೀಸಲಾಗಿದ್ದಂಥ ಕಲಾರ 1ನೇ ವಾರ್ಡ್ನಲ್ಲಿ BJP ಅಭ್ಯರ್ಥಿಯಾಗಿ ಪ್ರೇಮ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮನ್ನಾ ಜಬೀನ್, SDPI ಅಭ್ಯರ್ಥಿಯಾಗಿ ಶಮೀರಾ ಹ್ಯಾರಿಸ್, ಪಕ್ಷೇತರರಾಗಿ ಜೈನಾಬಿ ಇವರು ಕಣಕ್ಕಿಳಿದಿದ್ದರು. ಈ ವಾರ್ಡ್ನ ಮತ ಎಣಿಕೆ ಪ್ರಕ್ರಿಯೆ ಈಗಾಗಲೇ ಮುಗಿದಿದ್ದು ಫಲಿತಾಂಶ ಕೂಡ ಪ್ರಕಟಗೊಂಡಿದೆ. ತಮನ್ನಾ ಜಬೀನ್ ಕಾಂಗ್ರೆಸ್ ಅಭ್ಯರ್ಥಿಯವರು 201 ಮತ ಪಡೆದುಕೊಂಡು ಜಯಗಳಿಸಿದ್ದಾರೆ. ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಜೈನಾಬಿ ಅವರು 139 ಮತ ಪಡೆದುಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅದೇ ರೀತಿ SDPI ಅಭ್ಯರ್ಥಿ ಸಮೀರಾ ಹ್ಯಾರಿಸ್ ಅವರು 74 ಮತ ಪಡೆದುಕೊಂಡಿದ್ದಾರೆ. ಕಲಾರ ವಾರ್ಡ್ ಮುಸ್ಲಿಂ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ವಾರ್ಡ್. 15ನೇ ತಾರೀಕಿಗೆ ನಡೆದು ಇವತ್ತು 20ನೇ ತಾರೀಕು ಇವತ್ತು ಫಲಿತಾಂಶ ಪ್ರಕಟಣೆ. ಈಗಾಗಲೇ ಬೆಳಗ್ಗೆ 8 ಗಂಟೆಗೆ ಆರಂಭಗೊಂಡಿರುವಂತಹ ಫಲಿತಾಂಶ ಈಗಾಗಲೇ 2 ವಾರ್ಡ್ಗಳ ಫಲಿತಾಂಶ ಕೂಡ ಘೋಷಣೆಯಾಗಿರುವಂಥದ್ದು. ಆರಂಭದಲ್ಲಿ ನಮಗೆ ಪಿಜಕ್ಕಳ ವಾರ್ಡ್ನ ಕಡಬ ತಾಲೂಕು ಪಟ್ಟಣ ಪಂಚಾಯತ್ನ ಪಿಜಕ್ಕಳ ವಾರ್ಡ್ನ ಒಂದು ಫಲಿತಾಂಶ ಆರಂಭದ ಒಂದು ಘೋಷಣೆಯಾಗಿತ್ತು. ಅದರಲ್ಲಿ BJP ಅಭ್ಯರ್ಥಿಯಾಗಿರುವಂತಹ ದಯಾನಂದಗೌಡ ಪಿ ಅವರು ಗೆಲುವು ಸಾಧಿಸಿದ್ದಾರೆ. 386 ಮತಗಳನ್ನು ಪಡೆಯುವುದರ ಮುಖಾಂತರ ಗೆಲುವನ್ನು ಸಾಧಿಸಿರುವಂಥದ್ದು. ಬನ್ನಿ, ಅವರದು ನಮ್ಮ ಜೊತೆಗಿದ್ದಾರೆ, ಮಾತಾಡೋಣ. ಅವರ ಫಸ್ಟ್ ರಿಯಾಕ್ಷನ್ ಏನು ಅಂತ. ಸರ್ ನಮಸ್ತೆ. ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃದಯ ಅಂತ ಹೇಳದ ಧನ್ಯವಾದಗಳು. ಏನಂದರೆ ಭಾರತೀಯ ಜನತಾ ಪಾರ್ಟಿ ಪಿಜಕ್ಕಳ 8ನೇ ಬೂತಿನ BJP ಅಭ್ಯರ್ಥಿಯಾಗಿ ನನ್ನನ್ನು ರಾಷ್ಟ್ರೀಯ ನಾಯಕರು ಹಾಗೂ ಮಂಡಲದ ಸದಸ್ಯರು ಹಾಗೂ ಶಕ್ತಿ ಕೇಂದ್ರದ ಎಲ್ಲ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿ ನನ್ನ ಪಿಜಕ್ಕಳದ ಎಲ್ಲ
BJP ಕಾರ್ಯಕರ್ತರು ಎಲ್ಲರೂ ನನ್ನನ್ನು ಬೆಂಬಲಿಸಿ ಊರಿನ ಎಲ್ಲ ಹಿರಿಯರು ಹಾಗೂ ಕಿರಿಯರು ಎಲ್ಲರೂ ನನ್ನನ್ನು BJP ಪಾರ್ಟಿಯಿಂದ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಾನು ಇನ್ನು ಮುಂದಿನ ದಿನಗಳಲ್ಲಿ BJP ಪಾರ್ಟಿಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಇದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿರೀಕ್ಷೆ ಇತ್ತು ನಿಮಗೆ ಗೆಲುವು ಆಗ್ಬೋದು ಇತ್ತು, ಆದರೆ ತುಂಬಾ ಪೈಪೋಟಿ ಇತ್ತು. ನಮ್ಮಲ್ಲಿ ಹಲವಾರು ಜನ 5 ಜನ ಅಭ್ಯರ್ಥಿಗಳು ಇದ್ರು, ಆದರೆ ಎಲ್ಲರೂ ನನ್ನನ್ನು ಆಯ್ಕೆ ಮಾಡಿದರು. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡುವಂತ ಉತ್ಸಾಹ ಇದೆ ನಮಗೆ. ಅಂದ್ರೆ ಇನ್ನು ಮುಂದೆ ನಮ್ಮ ಪಿಜಕ್ಕಳದಲ್ಲಿ ಹಲವಾರು ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳನ್ನು ನಾನು ಮುಂದಕ್ಕೆ ಎಲ್ಲರನ್ನು ಒಗ್ಗೂಡಿಸಿ ಕೊಂಡೋಗುವಂಥ ಎಲ್ಲ ನನ್ನ ಕಾರ್ಯಕರ್ತರು, ನೆಚ್ಚಿನ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ನಾನು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ನಾನು ಮುಂದೆ ಕೊಂಡೋಗುವಂಥ ಶಕ್ತಿನ ನಾನು ದೇವರು ಕರುಣಿಸಲೆಂದು ಹೇಳುತ್ತಾ, ಇದಕ್ಕೆ ಮೊದಲು ರಾಜಕೀಯ ಜವಾಬ್ದಾರಿ ಯಾವುದು ನಿರ್ವಹಿಸಿದೆ? ಹಲವಾರು ಸಂಘಟನೆಗಳಲ್ಲಿ ನಾನು ಧರ್ಮಸ್ಥಳ ಯೋಜನೆಯಾಗಲಿ, ಕುಮಾರಧಾರ ಯುವಕ ಮಂಡಲ ಪಿಜಕ್ಕಳದ ಅಧ್ಯಕ್ಷರಾಗಿ, ಶಾಲಾ SDMC ಅಧ್ಯಕ್ಷರಾಗಿ, ಅದೇ ರೀತಿ ವಜ್ರ ಮಹೋತ್ಸವದ 50ನೇ ವರ್ಷದ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸಿ ಊರಿನಲ್ಲಿ ಒಳ್ಳೆ ಹೆಸರುವಾಸಿಯನ್ನು ಪಡೆದಿದ್ದೇನೆ. ಅದೇ ರೀತಿ ಎಲ್ಲ ಊರಿನ ಜನತೆ ನನ್ನನ್ನು ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿ ಆರಿಸಿದ್ದಕ್ಕೆ ನನ್ನ ಗೆಲುವಂತಲ್ಲ, ನನ್ನ ಕಾರ್ಯಕರ್ತರ ಗೆಲುವು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಆಯ್ತು, ಒಂದಲ್ಲ ಸರ್, ಧನ್ಯವಾದ. ಥ್ಯಾಂಕ್ ಯು. ಅಭ್ಯರ್ಥಿಗಳು ಹಾಗೂ ಏಜೆಂಟ್ಗಳು ತಮ್ಮ ಮೊಬೈಲ್ ಫೋನ್ ಹಾಗೂ ಇತರ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮತ ಎಣಿಕೆ ಏತು ಕೋಡಿಬೈಲಿ ಘೋಷಣೆ ಆಗಿರುವಂಥದ್ದು. ಇದು ವಾರ್ಡ್ ನಂಬರ್ 1 ಕಳಾರ ವಾರ್ಡ್ನ ಒಂದು ಫಲಿತಾಂಶ ಕೂಡ ಘೋಷಣೆ ಆಗಿರುವಂಥದ್ದು. ಇದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ತಮನ್ನಾ ಜಬೀನ್ ರವರು ಗೆಲುವನ್ನು ಸಾಧಿಸಿರುವಂಥದ್ದು. 201 ಮತಗಳನ್ನು ಪಡೆಯುವುದರ ಮುಖಾಂತರವಾಗಿ ಅವರಿಗೆ ನೇರ ಸ್ಪರ್ಧಿಯಾಗಿದ್ದದ್ದು BJP ಆಗಿದ್ದರೂ ಕೂಡ ಇಲ್ಲಿ BJP 0 ಮತಗಳನ್ನು ಪಡ್ಕೊಂಡು ಇಲ್ಲಿ ಶೂನ್ಯವಾದಂತಹ ಒಂದು ದಾಖಲೆಯನ್ನು ಮಾಡಿರುವಂಥದ್ದು. ಆದರೆ ಅದರ ಜೊತೆಗೆ SDPI 74 SDPI ಅಭ್ಯರ್ಥಿ 74 ಮತಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲದೆ ಪಕ್ಷೇತರ ಅಭ್ಯರ್ಥಿಯ ಕೂಡ ಇಲ್ಲಿ
ಜೈನಬಿ ಎನ್ನುವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಅವರು 139 ಮತಗಳನ್ನು ಪಡ್ಕೊಂಡಿರುವಂತದ್ದು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ತಮನ್ನಾ ಜಬೀನ್ ರವರು ಗೆಲುವನ್ನು ಸಾಧಿಸಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಅವರು. ಕಡಬ ತಾಲೂಕಿನ ಅವರ ಹೋರಾಟಗಾರರು ಎನಿಸಿಕೊಂಡಿರುವಂತಹ ಮೀರ್ ಸಾಹೇಬ್ ರವರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವಂತಹ ಸೈಯದ್ ಮೀರಾ ಸಾಹೇಬ್ ರವರ ಸೊಸೆಯಾಗಿರುವಂತಹ ತಮನ್ನಾ ಜಬೀನ್ ರವರು ಕಳಾರ ವಾರ್ಡ್ನಲ್ಲಿ ಗೆಲುವನ್ನು ಸಾಧಿಸಿರುವಂತ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿದೆ ನಿಮ್ಮ ಪ್ರತಿಕ್ರಿಯೆ ಗೆಲುವಿನ ಬಗ್ಗೆ? It's good. Nice. I felt very happy because all the supporters helped me to win this game, and I wanted to thank them all. First of all, I want to thank all the Kalara members who gave their precious vote for me and made me win. And secondary, I thank all the committee members of the Congress because for their support and for their help and care. I think they gave me an opportunity to stand here, and I try my all the best to fulfill all their needs. Thank you. ನಿಮಗೆ ನಿರೀಕ್ಷಿತ ಮೇಡಮ್, ನಿರೀಕ್ಷಿತ ಗೆಲುವಿನ ಬಗ್ಗೆ ನಿರೀಕ್ಷಿತ? 100% I was knowing because ಆ ಕ್ಷೇತ್ರದಲ್ಲಿ 15 ವರ್ಷದಿಂದ ಕಾಂಗ್ರೆಸ್ಸೇ ಗೆಲುವು ಸಾಧಿಸ್ತಾ ಇದ್ದದ್ದು. ಹಾಗಾಗಿ ಈ ಸರ್ತಿ ಆ ಕ್ಷೇತ್ರದ ಮಾಜಿ ಸದಸ್ಯ ವಿಲೇಜ್ ಪಂಚಾಯತ್ ಇರುವಾಗ ಹನೀಪುರ ಅಂತ ಇದ್ರು, ಅವರಿಗೆ ಬೇರೆ ವಾರ್ಡಿಗೆ ಹಾಕಿದ ಕಾರಣ ಅವರ ಸತತ ಅಭಿವೃದ್ಧಿ ಕೂಡ ಕಾಣ್ತಾ ಇತ್ತು ವಿಲೇಜ್ ಪಂಚಾಯತ್ ಟೈಮಲ್ಲಿ. ಈಗ ಪಟ್ಟಣ ಪಂಚಾಯತ್ ಆಗಿದೆ, ಅನುದಾನ ಹೆಚ್ಚಾಗಿ ಬರ್ಬೋದು. ನಮ್ಮ ಸರ್ಕಾರದ ನಮ್ಮ ಭರವಸೆ ಇದೆ. ಸಿದ್ದರಾಮಯ್ಯರವರ ಸರ್ಕಾರ ನಮಗೆ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದಾರೆ, ನಮ್ಮ ಕಡಬ ಪಟ್ಟಣ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಬಂದರೆ ನೇರ ಅನುದಾನವನ್ನು ನಾವು ನಮ್ಮ ಪಟ್ಟಣ ಪಂಚಾಯತಿಯಿಂದ ನಮ್ಮ ವಾರ್ಡಿಗೆ ಉಪಯೋಗಿಸ್ತೇವೆ ಅಂತೇಳಿ, ಮತ್ತು ಜನರ ಮತದಾರರ ಎಲ್ಲರ ಆಶೀರ್ವಾದದಿಂದ ನಾವು ಇವತ್ತು ನನ್ನ ಮಿಸ್ಸಸ್ ಗೆಲುವನ್ನು ಸಾಧಿಸಿದ್ದಾರೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಫೈಜಲ್ ರವರು ಗೆಲುವನ್ನು ಸಾಧಿಸಿರುವಂತದ್ದು. ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಏನು ಫಸ್ಟ್ ರಿಯಾಕ್ಷನ್ ನಿಮ್ಮ ಗೆಲುವಿನ ಬಗ್ಗೆ? ನನ್ನ ಕ್ಷೇತ್ರದ ಮತದಾರರು ನನಗೆ ಒಂದು ಉತ್ತಮವಾದ ಒಂದು ಅವಕಾಶವನ್ನು ನೀಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ. ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಷ್ಟು ಮತಗಳನ್ನು ಪಡ್ಕೊಂಡು? 320 ಮತಗಳು ಪಡ್ಕೊಂಡಿದ್ದೇನೆ. 195 ಮತಗಳ ಅಂತರದಲ್ಲಿ ವಿಜಯಿಯಾಗಿದ್ದೇನೆ. ನೇರ ಸ್ಪರ್ಧಿ ಯಾರಿದ್ರು ನಿಮಗೆ? ಬಿಜೆಪಿ ಅಭ್ಯರ್ಥಿ ಆದಮ್ ಕುಂಡೋಳಿ ಅವರು. ಎಷ್ಟು ಮತ? 75 ಮತವನ್ನು ಪಡ್ಕೊಂಡಿದ್ದಾರೆ. ಓಕೆ. ಇದಕ್ಕೆ ಮೊದಲು ಏನು ತಾವು ಸಾಮಾಜಿಕ ಜವಾಬ್ದಾರಿಗಳು ನಿರ್ವಹಿಸ್ತೀರಿ? ನಾನು ಅಂದರೆ ಯುವ ಕಾಂಗ್ರೆಸ್ಸಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಈಗ ಇದ್ದೇನೆ. ಮೊದಲು ಜಿಲ್ಲೆಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದೇ ರೀತಿ ಕಡಬ ಗ್ರಾಮ ಸಮಿತಿ ಅಧ್ಯಕ್ಷನಾಗಿ ಕೂಡ ಇದ್ದೆ. ಅದೇ ರೀತಿ ಕೇಂದ್ರ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಹಲವಾರು ಸಂಘಟನೆಗಳಂದರೆ ನಮ್ಮ ಫ್ರೆಂಡ್ಸ್ ಕ್ಲಬ್ ಕಡಬ ಅಂತೇಳಿ ಒಂದು ಇದಿದೆ, ಕ್ಲಬ್ ಇದೆ, ಅದರಲ್ಲಿ ಅಧ್ಯಕ್ಷನಾಗಿದ್ದೆ. ಮತ್ತು ಸೈಂಟ್ ಜೋಸೆಫ್ ವಿದ್ಯಾಸಂಸ್ಥೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಕೂಡ ಇದ್ದೆ. ಅದೇ ರೀತಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಅಭ್ಯರ್ಥಿಯಾಗಿ ಸದಸ್ಯನಾಗಿ ಕೂಡ ತಾವು ಗೆಲುವನ್ನು ಸಾಧಿಸಿದ್ದೀರಿ. ಏನು ಯೋಚನೆಗಳಿವೆ ನಿಮ್ಮದು? ಇಲ್ಲ, ನಮ್ಮ ಕ್ಷೇತ್ರದ ಅಭಿವೃದ್ಧಿ, ಕಡಬದ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತೇನೆ. ಜನರ ಸಮಸ್ಯೆಗೆ ಸ್ಪಂದನೆ ಮಾಡ್ತೇನೆ. ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.
ಹಾಗೆ ಇನ್ನೊಬ್ರು ಮೂರಾಜೆ ವಾರ್ಡ್ನ ಕೃಷ್ಣಪ್ಪ ಪೂಜಾರಿ ಅವರು, ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣಪ್ಪ ಪೂಜಾರಿ ಅವರು ಕೂಡ ಆ ಗೆಲುವನ್ನು ಸಾಧಿಸಿಕೊಂಡಿರುವಂಥದ್ದು. 263 ಮತಗಳನ್ನು ಪಡ್ಕೊಂಡಿದ್ದರ ಮುಖಾಂತರವಾಗಿ ಅವರ ಎದುರಾಳಿ 235 ಮತಗಳನ್ನು ಪಡ್ಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಆಗಿರಬೇಕು. ಓಕೆ, ಈಗ ಕೃಷ್ಣ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಏನು ಗೆಲುವಿನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಅಂದರೆ ಜನ ಬಹಳಷ್ಟು ನಿರೀಕ್ಷೆ ಮಾಡಿ ಬಹಳ ಪೈಪೋಟಿ ಕೂಡ ಇತ್ತು. ಅಂದರೆ ನೇರ ಸ್ಪರ್ಧೆ ಇತ್ತು, ಬಹಳಷ್ಟು ಪೈಪೋಟಿ ಇತ್ತು. ಜನರ ಮೇಲೆ ತುಂಬ ವಿಶ್ವಾಸ ಇಟ್ಟು ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ನನ್ನ ಮುಂದೆ ಸವಾಲುಗಳಿದೆ. ಅಂದರೆ ಮೂರಾಜೆ ವಾರ್ಡ್ ಅದು ಈ ಮುಂಚೆ ದೊಡ್ಡಕೊಪ್ಪದ ಜೊತೆ ಜಾಯಿಂಟ್ ಆಗಿದೆ. ಇದೀಗ ಮೂರಾಜೆ ವಾರ್ಡ್ ಹೊಸತಾಗಿ ಆಗಿರುವಂಥದ್ದು, ಹೊಸ ವಾರ್ಡ್. ಆ ವಾರ್ಡಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ, ಬಹಳಷ್ಟು ಹಿಂದೆ ಇದೆ. ತುಂಬ ರಸ್ತೆಗಳ ಕೆಲಸಗಳಾಗಬೇಕು. ಹಾಗೆ ನಾನು ಗೆದ್ದದ್ದು ಹೌದಾಗಿದ್ರು ಬಹಳಷ್ಟು ನನಗೆ ಸವಾಲಿದೆ, ಅಭಿವೃದ್ಧಿ ಕೆಲಸ ಮಾಡುವಂಥ ಸವಾಲಿದೆ. ಹಾಗೆ ನನ್ನ ಮತದಾರರು ಕೂಡ ಬಹಳಷ್ಟು ಉತ್ಸಾಹದಿಂದ ನನ್ನನ್ನು ಅವಿರೋಧವಾಗಿ ಅಲ್ಲಿ ಅವರೇ, ನಾನಾಗಿ ಟಿಕೆಟ್ ಕೇಳಿದ್ದಲ್ಲ, ಜನರೇ ಅಲ್ಲಿ ನನ್ನನ್ನು ನಿಲ್ಲಿಸಿದ್ದು. ನಂದು ಅಂದರೆ ನಾನು ಈ ಮುಂಚೆ 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ ಬೇರೆ ಬೇರೆ ವಾರ್ಡ್ಗಳಿಂದ. ನಂದು ಹಾಗಂತೇಳಿ ನಾನು ಆ ವಾರ್ಡಿಗೆ ಹೊಸಬ್ಬ, ನನ್ನ ಮತ ಇರೋದು ನನ್ನ ಪನೆಮಜಲ್ ವಾರ್ಡಲ್ಲಿ. ಹೀಗಿರುವಾಗ ಕಾರ್ಯಕರ್ತರು ತುಂಬ ಶ್ರಮಪಟ್ಟರು ಹಗಲು ರಾತ್ರಿ. ಹಾಗೆ ಪಕ್ಷದ ಮುಖಂಡರುಗಳು ಕೂಡ ಬೆನ್ನೆಲುಬಾಗಿ ಇದ್ರು. ನಿರೀಕ್ಷೆ ಇತ್ತು ನಿಮಗೆ ಗೆಲುವು ಆಗ್ಬೋದು? ಇತ್ತು. ಆದರೆ ಅಲ್ಪ ಮತಗಳ ಅಂತರದಲ್ಲಿ ತಾವು ಗೆಲುವನ್ನು ಸಾಧಿಸಿರುವಂಥ ಪೈಪೋಟಿ ಹಾಗಿತ್ತು. ಅಂದರೆ ದೊಡ್ಡಕೊಪ್ಪ ಈ ಮುಂಚೆ ಬಿಜೆಪಿ ಅಂದರೆ ಬಹಳಷ್ಟು ವರ್ಷಗಳಿಂದ ಬಿಜೆಪಿ 34 ವರ್ಷದಿಂದ ಅದರಂತ ಕಟ್ಟಾಗಿ ಮೂರಾಜೆ ವಾರ್ಡ್ ಆಗಿರುವಂಥದ್ದು. ಹಾಗೆ ಫೈಟ್ ಇತ್ತು, ಸ್ಪರ್ಧೆ ಚೆನ್ನಾಗಿತ್ತು. ಮುಂದಿನ ಯೋಚನೆ ಹೇಗಿದೆ ನಿಮ್ಮದು ಗೆಲುವಿನ? ಮುಂದಿನ ಯೋಚನೆ ಅಂದರೆ ಮೂರಾಜೆ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು. ಹಾಗೆ ಎಲ್ಲರನ್ನು ಯಾವುದೇ ಭೇದ ಭಾವ ಇಲ್ಲದೆ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು. ಥ್ಯಾಂಕ್ ಯು. ಕೋಡಿಂಬಾಳ ವಾರ್ಡಿನ 4ನೇ ಸುತ್ತಿನ ಫಲಿತಾಂಶ ಈ ರೀತಿದೆ. ಒಟ್ಟು ಚಲಾವಣೆಯಾದ ಮತ 635, ನೋಟಕ್ಕೆ ದಾಖಲಾದಂಥ ಮತ 6. ಕಾಂಗ್ರೆಸ್ ಅಭ್ಯರ್ಥಿ ಜ್ಯೋತಿ ಡಿ ಕೋಲ್ಪೆ ಅವರು ಪಡೆದಂತ ಮತ 255. ಬಿಜೆಪಿ ಅಭ್ಯರ್ಥಿ ಅಕ್ಷತಾ ಮಣಿಮಂಡ ರವರು ಪಡೆದ ಮತ 265. ಒಂದನೇ ಅಭ್ಯರ್ಥಿಯಾಗಿರುವ
ಬಿಜೆಪಿ ಪಕ್ಷದ ಅಭ್ಯರ್ಥಿಯವರು ಈ 11 ಕೋಡಿಂಬಾಳ ವಾರ್ಡಿನ ಸದಸ್ಯರಾಗಿ ಚುನಾಯಿತರಾಗಿದ್ದಾರೆ. ನಂತರ ನಾವು ಸತತವಾಗಿ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮೊಟ್ಟಿಗೆ ನನ್ನ ಉಸ್ತುವಾರಿಯಾಗಿದ್ರು ಆಶಾ ತಿಮ್ಮಪ್ಪ ಅಂತ, ಅವರು ಸ್ವಲ್ಪ ಏಜ್ಡ್ ಪರ್ಸನ್ ಆಗಿದ್ರು ಕೂಡ ಒಳ್ಳೆ ನಮ್ಮೊಟ್ಟಿಗೆ ನಡೆಯೋದು, ಮಾತಾಡೋದು, ಬರುದು, ಒಳ್ಳೆ ಒಡನಾಟ ಚೆನ್ನಾಗಿತ್ತು. ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕೆ ಮೊದಲು ಯಾವ ಎಲ್ಲ ಜವಾಬ್ದಾರಿ, ರಾಜಕೀಯದಲ್ಲಿ ಜವಾಬ್ದಾರಿ ನಿರ್ವಹಿಸಿದ್ದೀರಾ? ಸರ್ ಇಲ್ಲ ಸರ್, ನಾನು ಫಸ್ಟ್ ಅಂದ್ರೆ ನನ್ನ ಚಿಕ್ಕಪ್ಪ ಹಿರಿಯ ಮುಖಂಡರಾಗಿದ್ರು ಬಿಜೆಪಿಯಲ್ಲಿ, ಸುಂದರಗೌಡ ಹಳ್ಳಿ ಮನೆ ಅಂತ, ಅವರ ಅಣ್ಣನ ಮಗಳು ನಾನು. ಮುಂದಿನ ಹೇಗೆ ಜವಾಬ್ದಾರಿ ನಿರ್ವಹಿಸ್ತೀರಿ? ಇಲ್ಲ ಸರ್, ನನಗೆ ಸಿಕ್ಕ ಜವಾಬ್ದಾರಿ ನಾನು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಆಸೆ ಪಟ್ಟೆ ಹೆಸರು ಕೊಟ್ಟಿದ್ದು. ಆದಷ್ಟು ಒಳ್ಳೆ ರೀತಿಯಲ್ಲಿ, ನಮ್ಮ ಊರೇ ಅಲ್ವಾ ಕಡಬ, ನಮ್ಮ ಊರೇ, ನನ್ನ ತಾಯಿ ಮನೆ ಕೂಡ ಕಡಬನೆ, ಹಸ್ಬೆಂಡ್ ಮನೆ ಕೂಡ ಕಡಬನೆ, ನಮ್ಮೂರಲ್ಲಿ ನಮ್ಮ ಒಳ್ಳೆ ಕೆಲಸ ಮಾಡಿ ತೋರಿಸ್ಬೇಕು ಅಷ್ಟೇ. ಇನ್ನೊಂದು ವಾರ್ಡ್ ಬೆದ್ರಾಜ ವಾರ್ಡ್, ಇಲ್ಲಿಯ ಒಂದು ಫಲಿತಾಂಶ ಕೂಡ ಪ್ರಕಟಗೊಂಡಿರುವಂತದ್ದು. ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಸೈಮನ್ ರವರು ಗೆಲುವನ್ನು ಸಾಧಿಸಿಕೊಂಡಿರುವಂತದ್ದು. ಅದೇ ಅವರ ಎದುರಾಳಿ ಬಿಜೆಪಿ ಸ್ಪರ್ಧಿ ಸೋಲನ್ನು ಅನುಭವಿಸಿದ್ದಾರೆ. ನಮ್ಮ ಜೊತೆಗಿದ್ದಾರೆ, ಅವರ ಹತ್ರ ಮಾತಾಡೋಣ. ಸೈಮನ್ ರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನ್ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್? ಬೆದ್ರಾಜೆ ವಾರ್ಡಲ್ಲಿ ನನ್ನ ಅಲ್ಲಿನ ಎಲ್ಲ ಮತದಾರ ಬಾಂಧವರು ನನ್ನ ಕೈ ಹಿಡಿದಿದ್ದಾರೆ. ನಾನು ಈ ಹಿಂದೆ ಕಳಾರ ವಾರ್ಡದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಬೆದ್ರಾಜೆಯಲ್ಲಿ ಪ್ರಥಮವಾಗಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದ್ದೆ. ಅಲ್ಲಿ ನನ್ನೊಂದಿಗೆ ಅಲ್ಲಿಯ ಎಲ್ಲ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಆ ವಾರ್ಡಿನ ಮತದಾರರು ನನ್ನ ಕೈ ಹಿಡಿದಿದ್ದಾರೆ. ಅವರಿಗೆ ನಾನು ಶಿರಋಣಿಯಾಗಿದ್ದೇನೆ. ಈ ಗೆಲುವು ಆ ಕ್ಷೇತ್ರದ ಜನತೆಯ ಗೆಲುವು. ಅದನ್ನು ಋಣವನ್ನು ನಾನು ಅಭಿವೃದ್ಧಿ ಮೂಲಕ ನಾನು ಅಲ್ಲಿ ನನಗೆ ಅಭಿವೃದ್ಧಿಯನ್ನು ಮಾಡಿ ನನ್ನ ಋಣವನ್ನು ತೀರಿಸಬೇಕಾಗಿದೆ. ಅದೇ ರೀತಿ ನನ್ನ ಕಾರ್ಯಕರ್ತರು, ಪಕ್ಷದ ಎಲ್ಲ ಕಾರ್ಯಕರ್ತರು, ಅದರಲ್ಲಿ ವಿಶೇಷವಾಗಿ ಇಲಿಯಾಸ್ ಹಾಗೂ ರಶೀದ್ ಅವರು ಜೋಡೆತ್ತು ಥರ ನನ್ನೊಂದಿಗಿದ್ದು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ಅದೇ ರೀತಿ ಅಲ್ಲಿ ಎಲ್ಲ ಯುವಕರು ಮತದಾರರು ನನ್ನ ಕೈ ಹಿಡಿದಿದ್ದಾರೆ. ಯಾವತ್ತು ನಾನು ಅವರೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ನಾನು ಮಾಡಲಿಕ್ಕೆ ನಾನು ತೀರ್ಮಾನಿಸಿದ್ದೇನೆ. ನನಗೆ ಪಕ್ಷ ಈ ಒಂದು ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಪಕ್ಷದ ನಾಯಕರುಗಳಿಗೆ ನಾನು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಸರ್, ಇದಕ್ಕೆ ಮೊದಲು ಯಾವೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತೀರಿ ಪಕ್ಷದಲ್ಲಿ ಮತ್ತು ಸಾಮಾಜಿಕವಾಗಿ ಬೇರೆ? ಪಕ್ಷದಲ್ಲಿ ನಾನು
ವಿದ್ಯಾರ್ಥಿ ದಶೆಯಲ್ಲಿ NSU ಕಾರ್ಯದರ್ಶಿಯಾಗಿ, ತದನಂತರ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಕಾರ್ಯದರ್ಶಿಯಾಗಿ, ತದನಂತರ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ, ಗ್ಯಾರಂಟಿ ಸಮಿತಿ ಸದಸ್ಯನಾಗಿ ಪಕ್ಷ ನನಗೆ ಅವಕಾಶ ನೀಡಿತು. ಅದೇ ರೀತಿ ಈಗ ನನಗೆ ಪಕ್ಷ ಬೆದ್ರಾಜವಾಡಿನಲ್ಲಿ ಅಭ್ಯರ್ಥಿಯಾಗಿ ಕೂಡ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಪಕ್ಷದ ಎಲ್ಲ ನಾಯಕರು ನಾನು ಚಿರಋಣಿಯಾಗಿರುತ್ತೇನೆ. ಥ್ಯಾಂಕ್ ಯು ಸರ್.
ಸಚಿವರಿಗೆ ಅದು ಆರಲ್ಲ ಒಟ್ಟಿಗೆ ಆಯ್ತು. ಇನ್ನೊಂದು ವಾರ್ಡ್ ನಂಬರ್ 5 ಮಾಲೇಶ್ವರ, ಇದರ ಒಂದು ಫಲಿತಾಂಶ ಕೂಡ ಪ್ರಕಟಗೊಂಡಿರುವಂಥದ್ದು. ಇದರ ಕಾಂಗ್ರೆಸ್ನ ಅಭ್ಯರ್ಥಿ KM ಹನೀಫ್ ರವರು 297 ಮತಗಳನ್ನು ಪಡೆಯುವುದರ ಮುಖಾಂತರ ಗೆಲುವನ್ನು ಸಾಧಿಸಿದ್ದಾರೆ. ಅವರ ಎದುರಾಳಿ ಬಿಜೆಪಿಯ ಪ್ರಕಾಶ್ NK ಅವರು 213 ಮತಗಳನ್ನು ಪಡ್ಕೊಂಡಿದ್ದಾರೆ. ಹನೀಫ್ ರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಏನು ನಿಮ್ಮ ಫಸ್ಟ್ ಪ್ರತಿಕ್ರಿಯೆ? ನಾನು ಪ್ರಪ್ರಥಮವಾಗಿ ನನ್ನ ಕ್ಷೇತ್ರದ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ನಾನು ಈ ಹಿಂದೆ 3 ಬಾರಿ ಕಳಾರ ಕ್ಷೇತ್ರದಿಂದ ನಾನು ಆಯ್ಕೆಗೊಂಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ಆ ಒಂದು ಹಿನ್ನೆಲೆಯಲ್ಲಿ ನನಗೆ ಈ ಬಾರಿ ವಾರ್ಡ್ ಬದಲಾವಣೆ ಆದ ಕಾರಣ ನಾನು ಮಾಲೇಶ್ವರ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾಗಿ ನನಗೆ ಅಲ್ಲಿ ಟಿಕೆಟ್ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಇಟ್ಕೊಂಡಿದ್ದೇನೆ. ಆ ಒಂದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾನು ನನ್ನ ಶ್ರಮಪಟ್ಟು ಸರ್ಕಾರದ ಮುಖಾಂತರ ನಮ್ಮ ಪ್ರತಿನಿಧಿಗಳ ಮುಖಾಂತರ ಆಗಲಿ ಅನುದಾನವನ್ನು ತಂದು ಖಂಡಿತವಾಗಿ ಕೂಡ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತೇನೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುತೇಕ ಆ ಭಾಗದಲ್ಲಿ ಸ್ಟ್ರೀಟ್ ಲೈಟ್, ಬೀದಿ ದೀಪ, ನೀರಿನ ವ್ಯವಸ್ಥೆ, ಕಾಂಕ್ರೀಟೀಕರಣ, ರಸ್ತೆ ಮೊದಲಾದಂಥ ಮೂಲಭೂತ ಸೌಕರ್ಯಗಳ ಕೊರತೆ ಬಹಳಷ್ಟಿದೆ. ಅದನ್ನು ನಾನು ಸಮಗ್ರವಾಗಿ ನಿಭಾಯಿಸುವ ಬಗ್ಗೆ ನಾನು ಕ್ಷಮಿಸ್ತೇನೆ ಅಂತ ಈ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಗೆಲುವಿನ ಬಗ್ಗೆ ಟಫ್ ಇತ್ತ, ನಿಮಗೆ ಪೈಪೋಟಿ ಇತ್ತ? ತುಂಬಾ ಬಹಳಷ್ಟು ಪೈಪೋಟಿ ಇರತಕ್ಕಂಥ ಕ್ಷೇತ್ರ. ಇದುವರೆಗೂ ಸುಮಾರು 20 ವರ್ಷಗಳಿಂದ ಅಲ್ಲಿ BJP ಗೆದ್ದಿರುವಂಥದ್ದು. ಈ ಬಾರಿ ಹೊಸದಾಗಿ ನಾನು ಗೆದ್ದಿದ್ದೇನೆ. ಬಹಳಷ್ಟು ಹುರುಪು ತಂದಿದೆ. ಅಲ್ಲಿಯ ಜನತೆಗೆ ನಾನು ಅಭಾರಿಯಾಗಿದ್ದೇನೆ. ಮುಂದಿನ ಯೋಚನೆ? ಮುಂದೆ ಅಭಿವೃದ್ಧಿ ಕಡೆ ನಮ್ಮ ಯೋಚನೆ. ಯಾವುದೇ ರಾಜಕೀಯ ಇಲ್ಲ, ರಾಜಕೀಯ ರಹಿತವಾಗಿ ನಾನು ಅಭಿವೃದ್ಧಿಯನ್ನು ಮಾಡುವಂಥ ಬಗ್ಗೆ ಚಿಂತನೆಯನ್ನು ನಡೆಸಿದ್ದೇನೆ. ಹಿಂದೆ ಕೂಡ ಯಾವುದೇ ವಿಚಾರದಲ್ಲಿ ಕೂಡ ನಾನು ರಾಜಕೀಯ ಮಾಡಿದವನಲ್ಲ. ನಾನು ಗೆಲುವಿಗೋಸ್ಕರ ಮಾತ್ರ ಪಕ್ಷ, ಮತ್ತು ಎಲ್ಲರೂ ಕೂಡ ನಮ್ಮ ಜೊತೆ ಇರುವವರೇ. ನಾನು ಅವರ ಅಭಿವೃದ್ಧಿಗೋಸ್ಕರ ನಾನು ಖಂಡಿತ ಶ್ರಮಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ಕ್ರೀನ್ ಅಪ್ಡೇಟ್ ಆಗ್ತಾ ಇಲ್ಲ. ಸ್ಕ್ರೀನಲ್ಲಿ ಇವರಿಗೆ 78 ಮತಗಳು. ಅಭ್ಯರ್ಥಿ ಪ್ರೇಮ ಇವರಿಗೆ 177 ಮತಗಳು. ಅಭ್ಯರ್ಥಿ ಲೀಲಾವತಿ ಶಿವರಾಮ MS ಇವರಿಗೆ 314.
ಕೃಷ್ಣಪ್ಪ ನಾಯ್ಕ ಪುಳಿಕೊಕ್ಕು ಪಡೆದಂತ ಮತ 315. ಇನ್ನೊಂದು ಪ್ರಮುಖವಾದಂತಹ ವಾರ್ಡ್ ಕಡಬ ವಾರ್ಡ್ ಇದು. ಇಲ್ಲಿ ಕೂಡ ಅತ್ಯಂತ ಪೈಪೋಟಿ ಇದ್ದಂತಹ ಒಂದು ವಾರ್ಡ್ ಆಗಿತ್ತು ಇದು. ಎಲ್ಲ ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, SDP ಆಗಿರ್ಬೋದು ಹಾಗೂ ಪಕ್ಷೇತರ ಕೂಡ ಸ್ಪರ್ಧಿಸಿದಂತಹ ಒಂದು ವಾರ್ಡ್ ಇದಾಗಿದ್ದು, ಈ ವಾರ್ಡ್ನಿಂದ ಕಾಂಗ್ರೆಸ್ನ ಅಭ್ಯರ್ಥಿ ನೀಲಾವತಿ ಶಿವರಾಮ್ ರವರು 314 ಮತಗಳನ್ನು ಪಡೆಯುವುದರ ಮುಖಾಂತರ ಗೆಲುವನ್ನು ಸಾಧಿಸಿದ್ದಾರೆ. ಅವರ ಎದುರಾಳಿ ಪ್ರೇಮಾರ್ ಅವರು, ಬಿಜೆಪಿಯ ಪ್ರೇಮಾರ್ ಅವರು 177 ಮತಗಳನ್ನು ಪಡ್ಕೊಂಡಿದ್ದಾರೆ. SDPIಯ ಜಸೀರಾ ರವರು 78 ಮತಗಳು ಹಾಗೂ ಪಕ್ಷೇತರ ಅಭ್ಯರ್ಥಿ ಆಲಿಸ್ ರವರು 16 ಮತಗಳನ್ನು ಪಡ್ಕೊಂಡಿದ್ದಾರೆ. ಜಯ ಭಾರಿಸಿರುವಂತಹ ಕಾಂಗ್ರೆಸ್ನ ನೀಲಾವತಿ ಶಿವರಾಮ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್. ಏನು ಫಸ್ಟ್ ರಿಯಾಕ್ಷನ್ ಗೆಲುವಿನ ಬಗ್ಗೆ? ನಮ್ಮ ಕಡಬ ಗ್ರಾಮ ಪಂಚಾಯತ್ ಹೋಗಿ ಪಟ್ಟಣ ಪಂಚಾಯತ್ ಮೇಲ್ದರ್ಜೆಗೆ ಐತೆ. ನಮ್ಮ ಅಂದರೆ ನಾನಿರುವಂಥದ್ದು ಕಡಬ ಪೇಟೆಯ ವಾರ್ಡ್, 6ನೇ ವಾರ್ಡ್. ಇಡೀ ಪೇಟೆ ನನ್ನ ಕೈಯಲ್ಲಿ ಇರುವ ಹಾಗೆ ಆಗಿದೆ ಈಗ. ಅಂದರೆ ಕಡಬ ಪಟ್ಟಣವನ್ನು ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಆಗಲಿ ಯಾವುದೇ ಡೆವಲಪ್ಮೆಂಟ್ ಅಭಿವೃದ್ಧಿಗೊಳಿಸುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಅದೇ ರೀತಿ ಕಡಬ ಪೇಟೆಯಲ್ಲಿ ಮೂಲ ಸೌಕರ್ಯಗಳು, ಅದೇ ಪಾರ್ಕಿಂಗ್ ವ್ಯವಸ್ಥೆ, ಎಲ್ಲ ಸೌಕರ್ಯಗಳು ಈಗ ಕುಂಠಿತಗೊಂಡಿದೆ. ಅದನ್ನೆಲ್ಲ ನಾವು ಮುಂದಕ್ಕೆ ಅಭಿವೃದ್ಧಿಗೊಳಿಸ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಿರೀಕ್ಷೆ ಇತ್ತ ಗೆಲುವಿನ ಬಗ್ಗೆ? ನಿರೀಕ್ಷೆ ಇತ್ತ? ಖಂಡಿತವಾಗಿ ನನಗೆ ಗೆಲ್ಲುತ್ತೇನೆ ಎಂಬ ನಿರೀಕ್ಷೆ ಇತ್ತು ನನ್ನೊಟ್ಟಿಗೆ. ಅದು ಈಗ ಆಗಿದೆ. ಅಂದರೆ ನನ್ನೊಟ್ಟಿಗೆ ಬಂದಂಥ ನನ್ನ ಕಾರ್ಯಕರ್ತರಿಗೆ ನಾನು ಮೊದಲಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ನಾಮಿನೇಷನ್ ಕೊಡುವಲ್ಲಿಂದ ನಿನ್ನೆ ಇವತ್ತಿನ ತನಕ ಕೂಡ ನನ್ನ ಬೆನ್ನ ಹಿಂದೆ ಅವರು ನನ್ನೊಟ್ಟಿಗೆ ಇದ್ದರು. ನನ್ನನ್ನು ಒಂದು ನಿಮಿಷ ಕೂಡ ನೀವು ಮುಂದೆ ಹೋಗಿ ಮೇಡಮು, ನಿಮ್ಮ ಹಿಂದೆ ನಾವಿದ್ದೇವೆ ಎಂದು ನನಗೆ ಧೈರ್ಯ ತುಂಬಿದಂಥ ನನ್ನ ಕಾರ್ಯಕರ್ತರು, ಅವರಿಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಹಾಗೆ ಎಲ್ಲ ನನ್ನ ಕಡಬ ಪೇಟೆಯವರಾಗಲಿ, ನಮ್ಮ ಬ್ಲಾಕ್ನವರಾಗಲಿ, ಎಲ್ಲ ನನ್ನ ನಾಯಕ, ಎಲ್ಲ ಮತದಾರ ಬಾಂಧವರು, ನಾಯಕರು ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದಾರೆ. ಅದಕ್ಕೆ ಮೊದಲು ಯಾವ ಜವಾಬ್ದಾರಿ ನಿರ್ವಹಿಸಿದ್ರಿ ತಾವು? ನಾನು ಕಡಬ ಪಂಚಾಯತ್ನ ಮಾಜಿ ಅಧ್ಯಕ್ಷೆಯಾಗಿದ್ದೆ, ಸದಸ್ಯೆಯಾಗಿದ್ದೆ. ನನ್ನ ವಾರ್ಡಲ್ಲೇ ನಾನು ಕೊರಂದೂರು ಅಂಗನವಾಡಿ ನನ್ನ ವಾರ್ಡಿಗೆ ಬರ್ತದೆ. ಅದು ಇನ್ನೂ ಕೂಡ, ಯಾಕಂತ ಹೇಳಿದ್ರೆ ನಾನು ಅಲ್ಲಿ ಬಂದ ಮೇಲೆ ನಾನು ಅಂಗನವಾಡಿಯನ್ನು ಮಾಡಿದಂಥದ್ದು. ಅದೇ ರೀತಿ ಮಾದರಿ ಅಂಗನವಾಡಿ ಆಗಿದೆ. ಅದೇ ರೀತಿ ನಾವೀಗ ಪಟ್ಟಣ ಪಂಚಾಯತನ್ನು ಮಾದರಿ ಪಟ್ಟಣ ಪಂಚಾಯತ್ ಆಗಿ ಮಾರ್ಪಡುವಲ್ಲಿ ನಾನು ನನ್ನ ಶ್ರಮವನ್ನು ವಹಿಸ್ತೇನೆ ಅಂತೇಳಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇನ್ನೊಂದು ವಾರ್ಡ್ ಪುಳಿಕುಕ್ಕು ವಾರ್ಡ್ನ ಕೂಡ ಫಲಿತಾಂಶ ಘೋಷಣೆ ಆಗಿರುವಂಥದ್ದು. ಇದರ ಕಾಂಗ್ರೆಸ್ ಅಭ್ಯರ್ಥಿ
ಕೃಷ್ಣಪ್ಪ ನಾಯ್ಕರವರು 315 ಮತಗಳನ್ನು ಪಡೆಯುವುದರ ಮುಖಾಂತರ ಗೆಲುವನ್ನು ಸಾಧಿಸಿದ್ದಾರೆ. ಇವರ ಎದುರಾಳಿ ಬಿಜೆಪಿ ಅಭ್ಯರ್ಥಿ ಸದಾನಂದ ನಾಯ್ಕರವರು 264 ಮತಗಳನ್ನು ಪಡ್ಕೊಂಡಿರುವಂತದ್ದು. ನಮ್ಮ ಜೊತೆಗೆ ಕೃಷ್ಣಪ್ಪ ನಾಯ್ಕರವರು ಇದ್ದಾರೆ. ನಮಸ್ತೆ ಸರ್, ಏನ್ ಹೇಳ್ತೀರಿ ಗೆಲುವಿನ ಬಗ್ಗೆ? ನಾನು ಮೊದಲನೇದಾಗಿ ನನ್ನ 13 ವಾರ್ಡ್ನ ಜನತೆಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಧನ್ಯವಾದವನ್ನು ಹೇಳ್ತೇನೆ. ನನಗೆ ನಿರೀಕ್ಷೆ ಇತ್ತ ನಿಮಗೆ? ಇತ್ತು. ಯಾಕೆಂದ್ರೆ ನಾನು 2 ಸಲ ಅಭ್ಯರ್ಥಿ ಆಗಿದ್ದೇನೆ ಗ್ರಾಮ ಪಂಚಾಯತ್. ಹಾಗೆ ಇತ್ತು ಗೆಲುವಿನ ನಿರೀಕ್ಷೆ. ಎಷ್ಟು ಶ್ರಮ ಪಟ್ಟಿದ್ದೀರಿ ಗೆಲುವು ಆಗಬೇಕಾದ್ರೆ? ನಮ್ಮ ಕೆಲಸ ಮೊದಲು ಮಾಡಿದ ಕೆಲಸ ಮುಖ್ಯ. ಯಾವೆಲ್ಲ ಜವಾಬ್ದಾರಿ ನಿರ್ವಹಿಸಿರಿ? ಮೊದಲು ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸಾಧಾರಣ 38 ವರ್ಷದಿಂದ ದುಡಿತಾ ಇದ್ದೇನೆ. 2 ಸಲ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆಗಿದ್ದೇನೆ. ಆಮೇಲೆ ಒಂದ್ಸಲ ಸೊಸೈಟಿ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದೇನೆ. ಹಾಗೆ ಹೇಗೆ ಮುಂದಿನ ಯೋಜನೆ ಏನಿದೆ ನಿಮ್ದು ಗೆಲುವಿನ? ಈಗ ನೋಡಿ, ಒಂದು 5 ವರ್ಷ ಕಳೀತು, ಇಲ್ಲಿ ಯಾರು ಮೆಂಬರ್ ಇಲ್ಲ, ಯಾವುದು ಪಂಚಾಯತ್ ಇಲ್ಲ. ಹಾಗೆ ಅದನ್ನು ನಾನು ಈ ರೋಡ್ ಎಲ್ಲ ಗಬ್ಬೆದ್ದು ಹೋಗಿದೆ. ಎಲ್ಲ ಒಂದು ಶ್ರಮ ಪಟ್ಟು ಈ ರೋಡುಗಳು, ನೀರುಗಳು, ಸ್ಟ್ರೀಟ್ ಲೈಟ್ಗಳು ಎಲ್ಲವನ್ನ ಮಾಡಿ ಒಂದು ಮಾದರಿ ವಾರ್ಡನ್ನು ಮಾಡಬೇಕಂತ ನಾನು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಓಕೆ, ಒಂದು ಕ್ಯಾಮರಾ ಉಂಟು ನಮ್ದು, ಈ ಕಡೆಯಿಂದ ಒಂದು ಬೇಕು ಅಂತ. ಫ್ರಂಟ್ ಅದು ಬ್ಯಾಕ್ ಕಡೆಯಿಂದ ಉಂಟು. ಫ್ರಂಟ್ ಇಂದ ಸ್ವಲ್ಪ ವಿಡಿಯೋ ಕವರ್ ಮಾಡಿದೆ, ಕಳಿಸಿ ಇಲ್ಲಿಂದ. ಮೂರು ಮತಗಳನ್ನು ಪಡ್ಕೊಂಡು ಎದುರಾಳಿ ಬಿಜೆಪಿಯ ಗಣೇಶ್ ರವರು 248 ಮತಗಳೊಂದಿಗೆ ಪರಾಜಿತರಾಗಿದ್ದಾರೆ. ರೋಹಿತ್ ರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಏನೇ ಹೇಳ್ತೀರಿ ಗೆಲುವಿನ ಬಗ್ಗೆ? ಇದಕ್ಕೆ ನನ್ನ ಪಾರ್ಲಿಮೆಂಟ್ ವಾರ್ಡ್ನ ಮತದಾರರಿಗೆ ಎಲ್ರಿಗೂ ಅಭಿನಂದನೆ ಹೇಳ್ತೇನೆ. ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ, ಆದ್ರೆ ಈ ಸರ್ತಿ ಚುನಾವಣಾ ರಾಜಕೀಯ ಇದು ಫಸ್ಟ್ ಟೈಮ್. ಇದರಲ್ಲಿ ದುಡಿದ ಎಲ್ಲರೂ ಪಕ್ಷ ಅಂದ್ರೆ ಎಲ್ಲ ಕಾರ್ಯಕರ್ತರಿಗೂ ಮತ್ತೆ ನನಗೆ ಚುನಾವಣಾ ಕಣಕ್ಕಿಳಿಸಿದ ನನ್ನ ಪಕ್ಷದ ಮುಖಂಡರಿಗೂ ಎಲ್ರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಹೇಳ್ತೇನೆ. ಗೆಲುವಿನ ನಿರೀಕ್ಷೆ ಇತ್ತ ನಿಮಗೆ? ಇತ್ತು. ನಾವು ಸೈಲೆಂಟ್ ಆಗಿ ಕೆಲಸ ಮಾಡಿದ್ದೇವೆ, ಏನು ಅದ್ದೂರಿ ಪ್ರಚಾರಕ್ಕೆ ಹೋಗ್ಲಿಲ್ಲ. ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಕನ್ವಿನ್ಸ್ ಮಾಡಿಕೊಂಡು
ನಾವು ಅಂದರೆ ನಮ್ಮ ಆದ್ಯತೆಗಳನ್ನು ಪಟ್ಟಿ ಪ್ರಕಟಿಸಿದ್ದೇವೆ, ಮತ್ತು ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಕೊಟ್ಟಿದ್ದೇವೆ. ಮತ್ತು ನಮ್ಮ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಕೂಡ ನಮಗೆ ತುಂಬ ಜನಗಳಿಗೆ ಹೆಲ್ಪ್ ಮಾಡಿದ್ದು ನಮಗೆ ಮತವಾಗಿ ಪರಿವರ್ತನೆ ಆಗಿದೆ. ಇದಕ್ಕೆ ಮೊದಲು ಯಾವೆಲ್ಲ ಜವಾಬ್ದಾರಿ ನಿರ್ವಹಿಸಿದ್ರಿ ತಾವು? ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೆ, ಮತ್ತೆ ಕಾಲೇಜ್ ಜೀವನದಲ್ಲಿ NSU ಅಲ್ಲಿ ಇದ್ದೆ. ಮತ್ತೆ ನಾನು ಸೈಲೆಂಟ್ ಆಗಿ ಅಂದರೆ ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡಿದ್ರೆ ನಾವು ಯಾವುದಾದ್ರೂ ಈ ಟಿಕೆಟ್ ಕೇಳಿದ್ದು ಕೂಡ ಒಂದು ಎಲ್ಲ ಅವಿರೋಧವಾಗಿ ಒಂದೇ ಹೆಸರು ಬಂದದ್ದು ನಂದು. ಅದಕ್ಕೆ ಅನಿವಾರ್ಯವಾಗಿ ಬೇರೆ ಯಾರು ಇಮಿಡಿಯೇಟ್ ಆಗಿ ನಾನು ಅದಕ್ಕೆ ಪ್ರಿಪೇರ್ ಮಾಡಿರಲಿಲ್ಲ. ಕೊನೆ ಕ್ಷಣದಲ್ಲಿ ಇಳಿದದ್ದು. ಆ ಕ್ಷಣದಲ್ಲಿ ಇಳಿದ್ರು ಕೂಡ ಎಲ್ಲ ಈ ಕ್ಷೇತ್ರ ಮತದಾರರಿಗೆ ನನಗೆ ಎಲ್ಲ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಹೃದಯ ತುಂಬಿದ ಅಭಿನಂದನೆ ಹೇಳ್ತೇನೆ. ಮುಂದಿನ ಯೋಜನೆ ಹೇಗಿದೆ? ಯೋಜನೆ ಅಂದರೆ ನಾನು ನನ್ನ ಮನವಿ ಪತ್ರದಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದೇನೆ. ಅದನ್ನು ನಾನು ಕಾರ್ಯಗತ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೋಟಲ್ ಎಷ್ಟು? 8 ಕಾಂಗ್ರೆಸ್, 5 ಬಿಜೆಪಿ. 8 ಕಾಂಗ್ರೆಸ್, 8 ಕಾಂಗ್ರೆಸ್. ಕಾರ್ತಿಕ್ ಪಂಚಾಯತ್ನ ಆರಂಭದ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿರುವಂತದ್ದು. ಒಟ್ಟು 13 ಸ್ಥಾನಗಳ ಪೈಕಿ 8 ಸ್ಥಾನಗಳನ್ನು ಕಾಂಗ್ರೆಸ್ ಪಡೆಕೊಳ್ಳುವುದರ ಮುಖಾಂತರವಾಗಿ ಕಾಂಗ್ರೆಸ್ ಭರ್ಜರಿಯಾದಂತಹ ಜಯವನ್ನು ಸಾಧಿಸಿ ಚೊಚ್ಚಲ ಕಡಬ ಪಟ್ಟಣ ಪಂಚಾಯತ್ನ ಒಂದು ಗದ್ದುಗೆಯನ್ನು ಏರಲಿಕ್ಕೆ ಈಗೇನು ಕ್ಷಣಗಣನೆ ಆರಂಭವಾಗುವಂತದ್ದು. ಕಾಂಗ್ರೆಸ್ನ ಪ್ರಮುಖರು ಏನು ಹೇಳ್ತಾರೆ ಅಂತ ನಮಗೆ ಮಾತಾಡಿಸಬೇಕು. ನಮ್ಮ ಜೊತೆಗೆ ಸುಧೀರ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ಮೊಟ್ಟ ಮೊದಲು ಪಟ್ಟಣ ಪಂಚಾಯಿತಿಯ ಎಲ್ಲಾ ಮತದಾರ ಬಾಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಏನು ಪಂಚ ಗ್ಯಾರಂಟಿ ಯೋಜನೆ ಜನಗಳಿಗೆ ಮುಟ್ಟಿದೆ ಅನ್ನತಕ್ಕಂಥ ಈ ಜಯಬೇರಿ ಈ ಒಂದು ವಿಜಯಶಾಲಿಗೆ ಕಾರಣ ಅನ್ನತಕ್ಕಂಥ ವಿಚಾರ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪಂಚ ಗ್ಯಾರಂಟಿ ಮನೆ ಮುಟ್ಟಿದೆ. ಇವತ್ತು ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ಎಲ್ಲ ಕಾಂಗ್ರೆಸ್ ಜೊತೆ ಇದ್ದಾರೆ ಅಂತ ಹೇಳಿಕ್ಕೆ ಈ ಕರ್ನಾಟಕ ಜನತೆಯ ಪರವಾಗಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗ್ಯಾರಂಟಿ ಯೋಜನೆ ಮನೆ ಮುಟ್ಟಿದೆ ಅಂತ ಹೇಳಿಕೆ ದೃಢ ಸಾಕ್ಷಿಯನ್ನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಮತದಾರ ಬಾಂಧವರಿಗೂ, ನಮಗೆ ಸಹಕರಿಸಿದಂತ ಎಲ್ಲ ಇಲಾಖಾಧಿಕಾರಿಗಳಿಗೂ, ನಮ್ಮ ಹಿರಿಯ ಕಾಂಗ್ರೆಸ್ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಶ್ರಮ ಎಷ್ಟಿತ್ತು? ಪಂಚ ಗ್ಯಾರಂಟಿಗಳು ಒಂದು ಕಡೆ, ನಿಮ್ಮ ಶ್ರಮ ಎಷ್ಟಿತ್ತು ಈ ಗೆಲುವಿನ ಹಿಂದೆ? ನಮ್ಮ ಶ್ರಮ ಅಂದ್ರೆ ಎಲ್ಲ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಹಗಲು ಇರು ಶ್ರಮಿಸಿದ್ದಾರೆ. ಎಲ್ಲ ಬೂತ್ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರ ಉಳಿದ ಪಂಚ ಗ್ಯಾರಂಟಿ ಅಲ್ಲದೆ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ನಮ್ಮ ಸರ್ಕಾರ ಸ್ಪಂದಿಸಿ ಅನ್ನತಕ್ಕಂತ ಇದೇ ನಿದರ್ಶನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೋರು ಪ್ರಮುಖರು PP ವರ್ಗೀಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಏನ್ ಸರ್ ಫಸ್ಟ್ ರಿಯಾಕ್ಷನ್ ಗೆಲುವಿನ ಬಗ್ಗೆ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದು ಭರವಸೆಗಳನ್ನು ಈಡೇರಿಸ ಪಂಚ ಗ್ಯಾರಂಟಿಗಳ ಒಂದು ಏನು ಈ ಚುನಾವಣೆಯಲ್ಲಿ ನಾವು ಗೆಲುವನ್ನ ಸಾಧಿಸುವುದಕ್ಕೆ ಸಾಧ್ಯ ಆಯಿತು. ಅದರೊಟ್ಟಿಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ರಾಜ್ಯದಿಂದ ಹಿಡಿದು ಜಿಲ್ಲೆಯ ಮತ್ತು ನಮ್ಮ ಇಲ್ಲಿಯ ಎಲ್ಲ ಮುಖಂಡರು ಒಟ್ಟಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಲ್ಲಿಂದ ಹಿಡಿದು ಅವರನ್ನ ಗೆಲ್ಲಿಸುವಲ್ಲಿಗೆ ಎಲ್ಲರೂ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಅದರೊಟ್ಟಿಗೆ ಇನ್ನೂ ಕೂಡ ನಮ್ಮ 2 ಜನ ಅಭ್ಯರ್ಥಿಗಳು ಸೋತದ್ದು ಕೂಡ ಕಿಂಚಿತ್ತು ಮತಗಳಿಂದ 10 ಮತಗಳಿಂದ ಸೋತಿದ್ದಾರೆ. ಅದು ಕೂಡ ನಮಗೆ ಅವರನ್ನು ಕೂಡ ಜನ ನಮ್ಮ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಕಡೆ ಜನರು ಇದ್ದಾರೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ. 5 ಕಡೆ ಸೋಲುವಲ್ಲಿ ಏನು ಕಾರಣ ಆದದ್ದು? ಅದು ಕೂಡ ನಮ್ಮ ಸಣ್ಣ ವ್ಯತ್ಯಾಸಗಳಲ್ಲಿ ಸೋಲಾಯಿತು. ಆದ್ರೂ ಕೂಡ ನಾವು ಜನಾದೇಶವನ್ನು ಒಪ್ಪುತ್ತಾ ಇದ್ದೇವೆ. ಏನಿದೆ ಸರ್ ನಿಮ್ಮ ಯೋಚನೆ, ಮುಂದಿನ ಯೋಜನೆ ಕಡಬ ಪಟ್ಟಣ ಪಂಚಾಯತ್? ಕಡಬ ಪಟ್ಟಣ ಪಂಚಾಯತ್ ಅನ್ನ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆ. ನೇರವಾದ ಅನುದಾನವನ್ನು ತಂದು ಕಡಬದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ
ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂತಹದ್ದು ನಮ್ಮ ಈಗಿನ ಪ್ರಣಾಳಿಕೆಯಲ್ಲಿ ಕೂಡ ಕೊಟ್ಟಿದ್ದೇವೆ. ಅದನ್ನು ಈಡೇರಿಸುವಂತ ಕೆಲಸವನ್ನು ಕೂಡ ನಾವು ಕೊಡ್ತೇವೆ. ಇನ್ನೋರ್ವರು ಕಾಂಗ್ರೆಸ್ನ ಪ್ರಮುಖ ಕೃಷ್ಣಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಏನ್ ಸರ್ ಫಸ್ಟ್ ರಿಯಾಕ್ಷನ್ ಫಸ್ಟಿಗೆ ನಮ್ಗೆ ಖುಷಿಯಾಗಿದೆ. ವಿಶೇಷ ಏನಂದ್ರೆ ನಮ್ಮ ಸಿದ್ದರಾಮಯ್ಯನವರು ಕಡಬ ತಾಲೂಕು ಮಾಡಿದ್ದು ಆದ್ಮೇಲೆ ನಮ್ಮ ವಿನಯ್ ಕುಮಾರ್ ಸೋರೆಕ್ ಅವರು ಇದ್ದಾಗ ಪಟ್ಟಣ ಪಂಚಾಯತ್ ಅನೌನ್ಸ್ ಮಾಡಿ, ಆದ್ರೇನು ಬೇರೆ ಸರ್ಕಾರ ಇದ್ದಾಗ ಅದು ಅನೌನ್ಸ್ ಎಲೆಕ್ಷನ್ ಮಾಡಿರಲಿಲ್ಲ. ಮತ್ತೆ ನಮ್ಮ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಸರ್ಕಾರ ಬಂದು ಅನೌನ್ಸ್ ಮಾಡಿ ಎಲೆಕ್ಷನ್ ಮಾಡಿ ಅದನ್ನು ಜನಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು. ಆಮೇಲೆ ವಿಶೇಷತೆ ಏನಂದ್ರೆ ನಾವೆಲ್ಲ ನಾಯಕರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ PP ವರಿಷ್ಠರು, ಸರ್ವತಮ್ಮ ಎಲ್ಲ ಸುದ್ದಿ ಶೆಟ್ಟಿ ಎಲ್ಲ ನಮ್ಮ ಫೈಜಲ್ ಎಲ್ಲ ನಾವು ಸೇರ್ಕೊಂಡು ನಾವು ರಾತ್ರಿ ನಮ್ಮ ಇವರನ್ನ ನಮ್ಮ ಕ್ಯಾಂಡಿಡೇಟ್ನ ರಾತ್ರಿ ಆಗಲೆಲ್ಲ ಕಾಯ್ದಿದ್ದೇವೆ. ನಾವು ರಾತ್ರಿ 3 ಗಂಟೆವರೆಗೂ ನಾವು ಹಿಂದಿನ ದಿವಸ 3 ಗಂಟೆವರೆಗೂ ಇಲ್ಲೇ ಕಾಯ್ಕೊಂಡು ಬೇರೆ ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿದ್ದಂಗೆ ನೋಡ್ಕೊಂಡು ಮಾಡಿದ್ದೇವೆ. ಅದಕ್ಕೋಸ್ಕರ ಇದು ಎಲ್ಲರ ಜಯ. ನಮ್ಮ ಬ್ಲಾಕ್ ಅಧ್ಯಕ್ಷ ಎಲ್ಲ ಕಷ್ಟಪಟ್ಟಿದ್ದೀವಿ. ನಾವು ಒಟ್ಟಿಗೆ ಸೇರ್ಕೊಂಡು ಒಗ್ಗಟ್ಟಿನ ಬಲ ಇದೆ ಅಂತ ಕಾಂಗ್ರೆಸ್ ಸೋರಿಸಿದ್ದೇವೆ ನಾವು ಇದರಲ್ಲಿ. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಅಭಿಲಾಷ್ ಅವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಅವರ ಒಂದು ಆರಂಭದ ಹಂತದ ಚುನಾವಣೆ ಅಂತ ಹೇಳಬಹುದು. ಹೇಗೆ ನಿರ್ವಹಿಸಿದರೆ ಗೊತ್ತಿಲ್ಲ, ಅಂತೂ ಗೆಲುವನ್ನು ಸಾಧಿಸಿದ್ದಾರೆ. ಏನು ಹೇಳ್ತೀರಿ ಅಭಿಲಾಷ್? ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಡಬಕ್ಕೊಂದು ಸುವರ್ಣ ದಿನ ಅಂತಲೇ ಹೇಳಬಹುದು. ಯಾಕೆಂದ್ರೆ ನಮ್ಮ ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆ ಏನಿದೆ ಅದನ್ನು ಟೀಕಿಸುತ್ತಿದ್ದ ಬಿಜೆಪಿಗೆ ಇವತ್ತು ತಿರುಗೇಟು ನೀಡಿದಂತಾಗಿದೆ. ಯಾಕೆಂದ್ರೆ ಆ ಗ್ಯಾರಂಟಿ ಯೋಜನೆ ಮನೆ ಮಕ್ಕಳಿಗೆ ತಲುಪಿದೆ ಅನ್ನುವಂಥದ್ದಕ್ಕೆ ಇದೊಂದು ಸ್ಪಷ್ಟ ಸಂದೇಶ ಬಿಜೆಪಿಗೆ ರವಾನೆ ಆಗಿದೆ. ಕಡಬವನ್ನು ಮುಂದಿನ ದಿನಗಳಲ್ಲಿ ಒಂದು ಸುವರ್ಣ ಪಟ್ಟಣ ಪಂಚಾಯತ್ ಆಗಿ ಮಾರ್ಪಡಿಸ್ತೇವೆ. ಇದಕ್ಕೋಸ್ಕರ ಪರಿಶ್ರಮಿಸಿದಂತಹ ಈ ಕಡಬ ಪಟ್ಟಣ ಪಂಚಾಯತ್ ಅಧಿಕಾರಕ್ಕೋಸ್ಕರ ಪರಿಶ್ರಮಿಸಿದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಕಾರ್ಯಕರ್ತರಿಗಳಿಗೂ ಕೂಡ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ಗೆದ್ದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಈ ಗೆದ್ದಂತ ಜೊತೆಗೆ ಈ ಒಂದು ನಮ್ಮ ಪಟ್ಟಣ ಪಂಚಾಯತ್ ಚುನಾವಣೆ ಅಭ್ಯರ್ಥಿ ಗಣದಲ್ಲಿದ್ದ 5 ಜನರಿಗೂ ಅದು ಕೇವಲ 10-9 ಮತಗಳಿಂದ ಪರಾಜಿತರಾಗಿದ್ದಾರೆ. ಅದೊಂದು ಪರಾಜಿತ ಅಲ್ಲ, ಅವರಿಗೂ ಕೂಡ ಮುಂಚೆ ನಮ್ಮ ಪಟ್ಟಣ ಪಂಚಾಯತಿನಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಇದೆ ಅಂತ ಭರವಸೆಯನ್ನು ಕೂಡ ನೀಡ್ತಾ ಈ ಒಂದು ಪಟ್ಟಣ ಪಂಚಾಯತ್ ಅಧಿಕಾರಕ್ಕೆ ಬಂದದ್ದಕ್ಕೆ ನಾವು ಕಡಬ ಬ್ಲಾಕಿನ ಎಲ್ಲರೂ ಕೂಡ ಸರ್ವ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು. ಜೊತೆಗೆ ಮತದಾರರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಜೊತೆಗಿದ್ದಾರೆ. ಇದು ಈ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಗೆಲುವು ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೆಲುವಾಗಿದೆ. ರಾಜ್ಯ ಕಾಂಗ್ರೆಸ್ ಮಾನ್ಯ ಸಿದ್ದರಾಮಯ್ಯರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಂದಿರತಕ್ಕಂತ 5 ಪಂಚ ಗ್ಯಾರಂಟಿಗಳು ಏನಿದೆ ಆ ಗ್ಯಾರಂಟಿಗಳು ನಮ್ಮ ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರಿಗೂ ತಲುಪುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೂಡ ಗೆಲುವಾಗಿದೆ. ಇದು ರಾಜ್ಯ ಸರ್ಕಾರವೇ ಇಡೀ ಗಮನ ಸೆಳೆದಿರ್ತಕ್ಕಂಥ ಕ್ಷೇತ್ರ ಇವತ್ತು ಕಡಬ ಪಟ್ಟಣ ಪಂಚಾಯತ್ ಆಗಿದೆ. ಇದರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಕಡಬ ಗ್ರಾಮ ಪಂಚಾಯತ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಆಡಳಿತ ವರ್ಗ ಕಾಂಗ್ರೆಸ್ ಆಗಿತ್ತು. ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು, ಕಡಬ ಬ್ಲಾಕ್ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಸೇರಿ ಪ್ರತಿ ಮನೆಗೆ ಕಾಂಗ್ರೆಸ್ನ ಎಲ್ಲ ಯೋಜನೆಗಳನ್ನು ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆದ್ದರಿಂದ ಅವೆಲ್ಲವೂ ಕೂಡ ಇವತ್ತು ಎಲ್ಲ ಜನಬಲ ಕಾಂಗ್ರೆಸ್ ಪರವಾಗಿ ಇವತ್ತು ನಮಗೆ ಕಾರಣವಾಗಿದೆ. ಅದರ ಮೂಲಕ ಇವತ್ತು ಚುನಾವಣೆ ಗೆಲುವಾಗಿದೆ. ಈ ಭಾಗದ ಎಲ್ಲ ಜನರು ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ ಎನ್ನುವುದಕ್ಕೆ ಇದು ಮತ್ತೊಂದು ಸಾಕ್ಷಿ ಅಂತ ಹೇಳುವಂತದ್ದು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇನ್ನೋರ್ವರು ಪ್ರಮುಖರಿದ್ದಾರೆ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂತಹ ಸರ್ವೋತ್ತಮ ಗೌಡರವರು. ಸರ್ ನಮಸ್ತೆ. ಈಗಾಗಲೇ ಬಹಳಷ್ಟು ಇವತ್ತು ಕಡಬ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಬಹಳಷ್ಟು ಖುಷಿ ತಂದಂತ ವಿಷಯ. ಯಾಕಂದ್ರೆ ಕಳೆದ ಸಾರಿ ವಿಧಾನಸಭಾ ಎಲೆಕ್ಷನ್ ನಮಗೆ ಇಲ್ಲಿ ಬಹಳಷ್ಟು ಹೀನಾಯವಾಗಿ ನಾವು ಹಿಂದೆ ಇದ್ದೇವೆ. ಆದ್ರೆ ಇವತ್ತು ಈ ಕಡಬ ಪಟ್ಟಣ ಪಂಚಾಯತ್ ನಾವು ಗೆದ್ದುಕೊಂಡು ಇವತ್ತು ಈ ಸರ್ಕಾರದ ಇವತ್ತು ಯಾವುದು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಬಲ ಕೊಡುವಂತ ಮತ್ತು ಈ ಭಾಗದ ಇಡೀ ಕಾಂಗ್ರೆಸ್ಸಿಗೆ ಒಂದು ಉತ್ತೇಜನ ಕೊಡುವಂತ ಇವತ್ತು ರಿಸಲ್ಟ್ ಬಂದಿದೆ. ನಾವು ಈಗಾಗಲೇ 10 ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ಆದ್ರೆ 2 ಸೀಟು ಕೇವಲ 5 ಮತಗಳ ಅಂತರದಿಂದ ನಾವು ಇವತ್ತು ಸೋತಿದ್ದೇವೆ. ಆದ್ರೂ ಕೂಡ ಅವರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ಇವತ್ತು ಕಡಬವನ್ನು ಒಂದು ಮಾದರಿ ಪಟ್ಟಣ ಪಂಚಾಯತ್ ಆಗಿ ಈಗಾಗಲೇ ಇನ್ನು 3 ವರ್ಷ ಕೂಡ ಸರ್ಕಾರಗಳಿದೆ. ಆ ನಿಟ್ಟಿನಲ್ಲಿ ಈ ಕಡಬ ಪಟ್ಟಣ ಪಂಚಾಯತಿಗೆ ಹೆಚ್ಚಿನ ಅನುದಾನ ತಂದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ಶ್ರಮಿಸ್ತೇವೆ. ಅದರೊಟ್ಟಿಗೆ ಮತದಾರರಿಗೂ ಈ ಭಾಗದ ಎಲ್ಲ ಮುಖಂಡರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿಕೊಂಡು ನಮ್ಮ ವಿಜಯಕ್ಕೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಐದು ಸ್ಥಾನಗಳಲ್ಲಿ ಬಿಜೆಪಿ ಕೂಡ ಜಯವನ್ನು ಗಳಿಸಿರುವಂತದ್ದು. ಈ ಬಗ್ಗೆ ಬಿಜೆಪಿ ಪ್ರಮುಖರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಕೃಷ್ಣ ಶೆಟ್ಟಿ ಕಡಬರು ನಮ್ಮ ಜೊತೆಗಿದ್ದಾರೆ. ಇವತ್ತು ಕಡಬ ಪಟ್ಟಣ ಪಂಚಾಯತ್ನ ಪ್ರಥಮ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸುಮಾರು 5 ಅಭ್ಯರ್ಥಿಗಳು ಜಯಬೇರಿಯನ್ನು ಗಳಿಸಿದ್ದಾರೆ.
ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ಅಧಿಕಾರಿಗಳ ಸದುಪಯೋಗ ಬಳಸಿಕೊಂಡಿರುವಂಥದ್ದು, ಜೊತೆಗೆ ಹೆಂಡ ಮತ್ತು ಹಣವನ್ನ ಹಂಚಿ ಕಾಂಗ್ರೆಸ್ ಇವತ್ತು ಗೆದ್ದಿದೆ. ಇದು ಪ್ರಥಮ ಚುನಾವಣೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಳಮಟ್ಟದಲ್ಲಿ ಕೆಲಸ ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಉಳಿದ ಕ್ಷೇತ್ರಗಳಲ್ಲಿ ಸೋಲಾಗ್ಲಿಕ್ಕೆ ಏನು ಕಾರಣ? ಈಗಾಗಲೇ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಸಿನ ಆಡಳಿತವನ್ನ ಬಳಸಿಕೊಂಡು ಒಂದಷ್ಟು ಮದ್ಯ ಮತ್ತು ದುಡ್ಡನ್ನು ಹಂಚತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ಸಿಗರು ಮಾಡಿದ್ದಾರೆ. ನಿರಂತರವಾಗಿ 25 ವರ್ಷದ ಅದನ್ನೇ ಮಾಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ 25 ವರ್ಷದಿಂದ ನಿರಂತರವಾಗಿ ಗೆದ್ಕೊಂಡು ಬಂದಿದೆ. ಈ ಸಾರಿ ಅದನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ತಡೆಯುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದ್ದೇವೆ. ಆದ್ರೂ 5 ಅಭ್ಯರ್ಥಿಗಳು ನಮ್ಗೆ ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಗೆಲ್ಲುವಂತ ಕೆಲಸ ಕಾರ್ಯವನ್ನು ಮಾಡ್ತಾರೆ. ನಿರೀಕ್ಷೆ ಎಷ್ಟಿತ್ತು? ಎಷ್ಟು ಸ್ಥಾನಗಳು? ನಮ್ದು 8 ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ತಾರೆ ಅಂತ ನಿರೀಕ್ಷೆ ಇತ್ತು. ಒಂದು ಸಣ್ಣ ಅಂತರದಲ್ಲಿ 3 ಅಭ್ಯರ್ಥಿಗಳು ಸೋತಿದ್ದಾರೆ. ಥ್ಯಾಂಕ್ ಯು ಸರ್. ಬಿಜೆಪಿಯ ಇನ್ನೋರ್ವರು ಮುಖಂಡೆ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಪುಲಸ್ತ್ಯರಯ್ಯವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ಏನು ರಿಯಾಕ್ಷನ್ ನಿಮ್ಮದು? 5 ಸ್ಥಾನಗಳಲ್ಲಿ ಬಿಜೆಪಿ ಸ್ಥಾನ ಪಡ್ಕೊಂಡಿದೆ, ಅದರ ಉಳಿದ ಸ್ಥಾನಗಳು ಸೋಲಾಗಿವೆ, ಏನು ಹೇಳಿ? 5 ಸ್ಥಾನಗಳನ್ನು ಗೆಲ್ಲಿಸಿದ ಮತದಾರರಿಗೆ ಫಸ್ಟ್ ಆಫ್ ಆಲ್ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಲೆಕ್ಕಾಚಾರವನ್ನು ಎಲ್ಲವನ್ನು ಉಲ್ಟಾ ಪಲ್ಟಾ ಮಾಡುವಂತ ಒಂದು ಅಂಡರ್ ಕರೆಂಟ್ ಅದು ನಡೆದಿದೆ. ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದೆ. ರಾತ್ರಿಯ ಕೆಲಸ ಬಹಳಷ್ಟು ಕೆಲಸ ಮಾಡಿದೆ ಅಂತ ಹೇಳುವಂಥದ್ದನ್ನು ನಮ್ಮ ಗಮನಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಗೆದ್ದ ಏನು ಈ ಅಭ್ಯರ್ಥಿಗಳು ಗೆದ್ದ ಏನು ನಮ್ಮ ಪಟ್ಟಣ ಪಂಚಾಯತ್ನ ಸದಸ್ಯರು ಅಭಿವೃದ್ಧಿಯ ಕೆಲಸವನ್ನು ಖಂಡಿತ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಆ ಗೆಲ್ಲುವ ಪ್ರಯತ್ನವನ್ನು ಮಾಡ್ತೇವೆ. ಆದರೂ ಯಾವ ದಿನಗಳವರೆಗೆ ಈ ಒಳಗಿನ ಅಂಡರ್ ಕರೆಂಟ್ ಕೆಲಸ ಮಾಡ್ತಾ ಇರ್ತದ, ಅದರ ನಮ್ಮ ಸಮಾಜ ಯಾವ ಕಡೆ ಹೋದರೂ ಕೂಡ ಅದು ಅಚ್ಚರಿಯ ವಿಷಯ ಅಲ್ಲ. ಈ ಅಂಡರ್ ಕರೆಂಟ್ಗೆ ಕಡಬ ತಾಲೂಕಿನ ಜನತೆ ಯಾಕೆ ಬಗ್ಗಿದ್ರು? ಜನತೆ ನಮ್ಮ ತಿಳುವಳಿಕೆ ಪ್ರಕಾರ ಈ ಮತದಾನದ ಸಮಯದಲ್ಲಿ ಮತದಾರರೇ ಪ್ರಭುಗಳು. ಅದು ಎಷ್ಟು ಮತದಾರರು ಪ್ರಭುಗಳಾಗಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಪ್ರತಿ ಕ್ಷಣದಲ್ಲಿ ಅರ್ಥ ಆಗ್ತದೆ. ಅದು ಓಟು ಕೊಡುವವರಾಗಿರ್ಬೋದು, ಓಟು ಕೊಡದವರ ಆಗಿರ್ಬೋದು. ಆದರೂ ಒಟ್ಟು ಈ ಮತದಾರರ ತೀರ್ಪನ್ನು ನಾವು ಸ್ವಾಗತಿಸ್ತೇವೆ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ಲಾಕ್ ಕಡಿಮೆ ಬ್ಲಾಕ್ ಸರ್. ಕಡಬ ಅಂದರೆ ನಮ್ಮ ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ ಅಂತೇಳಿ ಹಿಂದಿನಿಂದಲೂ ಇರುವ ಮಾತು. ಇದು ನಮಗೆ ನಿರೀಕ್ಷಿತ. ಮತ್ತು ಇನ್ನೊಂದೆರಡು ಸೀಟನ್ನು ನಾವು ನಿರೀಕ್ಷೆ ಮಾಡಿದ್ದೆವು. ಆದ್ದರಿಂದ ಈಗ ಬಂದದಕ್ಕೆ ನಮಗೆ 8 ಸೀಟು ಬಂದು ಬಹುಮತವನ್ನು ಪಡ್ಕೊಂಡಿದ್ದೇವೆ. ಕಡಬದಲ್ಲಿ ಮತ್ತೆ ಕೂಡ ಜಾತ್ಯತೀತ ಪಕ್ಷವಾಗಿ ಕಾಂಗ್ರೆಸ್ ಬಹಳ ಒಂದು ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿದೆ ಹಿಂದಿನಿಂದಲೂ ಕೂಡ. ನಮ್ಮ ಯಾರು ಕೂಡ ಚುನಾಯಿತ ಅಭ್ಯರ್ಥಿಗಳು ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತ ಯಾರು ಸದಸ್ಯರಿದ್ರ ಅವರಿಂದ ಒಳ್ಳೆಯ ಕೆಲಸ ಕಾರ್ಯಗಳು ಆಗಿವೆ. ಮತ್ತು ನಾವು ಜನಪರವಾಗಿ ಯಾವಾಗಲೂ ಇರ್ತೇವೆ. ನಮಗೆ ಹೆಚ್ಚಿನ ಒಂದು ಜನಮನ್ನಣೆ ಸಿಕ್ಕಿದೆ ಇದರಿಂದಾಗಿ. ಈ ಚುನಾವಣೆಯ ಫಲಿತಾಂಶ ನಮಗೆ ಮತ್ತೆ ಕೂಡ ಕಾಂಗ್ರೆಸ್ ಇನ್ನೂ ಮುಂದೆ ಬರುವಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು MLA ದೊಡ್ಡ ಮಟ್ಟದಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಹುರುಪನ್ನು ತಂದಿದೆ. ಮತ್ತು ಅದರಲ್ಲಿ ನಾವು ಜಯಶಾಲಿಗಳಾಗ್ತೇವೆ ಅಂತೇಳಿ ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಕಾಂಗ್ರೆಸ್ ಮುಖಂಡರಾದ ಇನ್ನೋರ್ವರು ನಮ್ಮ ಜೊತೆ ಇದ್ದಾರೆ. ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಗಣೇಶ್ ಗೌಡರ ಕೈಕೂರೆ ಅವರು. ಸರ್ ನಮಸ್ತೆ. ನಮಸ್ತೆ. ಏನ್ ಹೇಳ್ತೀರಿ ಗೆಲುವಿನ ಬಗ್ಗೆ? ನಿಜವಾಗಿ ತುಂಬಾ ಸಂತೋಷ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಡವರ ಬಂಧು ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಅನ್ನು. ಇವತ್ತು ಬಡವರು, ಈ ಕಡಬದ ಜನತೆ ಕಾಂಗ್ರೆಸ್ ಅನ್ನು 8 ಸ್ಥಾನ ಗೆಲ್ಲುವ ಮೂಲಕ ಉತ್ತಮವಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಮುದ್ದೆ ಸರ್ಕಾರ ನಮ್ಮದೇ ಇರುವಾಗ ಕಡಬ ಪಟ್ಟಣ ಪಂಚಾಯತ್ ಇನ್ನೂ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದ್ರೆ ಈಗ ಸರ್ಕಾರ ನಮ್ಮದೇ ಉಂಟು, ಅನುದಾನ ತರುವುದರಲ್ಲಿ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳು ಮುಂಚೆನೆ ನಮಗೆ ಇದು ಅವ್ಯವಸ್ಥೆ ನೀಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಡಬ ಪಟ್ಟಣ ಪಂಚಾಯತ್ ಉತ್ತಮೋತ್ತಮ ಅಭಿವೃದ್ಧಿ ಹೊಂದುತ್ತದೆ. ಹಾಗಾಗಿ ಗೆದ್ದಂತ 8 ಅಭ್ಯರ್ಥಿಗಳಿಗೂ ಹಾಗೂ ಸ್ಪರ್ಧಿಸಿದಂತ ಬಾಕಿ ಒಟ್ಟು 13 ಅಭ್ಯರ್ಥಿಗೂ ಶುಭವನ್ನು ಹಾರೈಸುತ್ತಾ ಗೆದ್ದಂತ ಎಲ್ಲ ಪಕ್ಷದ ಎಲ್ಲ ಅವರಿಗೂ ಕೂಡ ಶುಭವನ್ನು ಹಾರೈಸಿದ್ದೇನೆ. ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿ ಅಂದ್ರೆ ಮುಟ್ಟಿ ನೋಡುವಂತ ಅಭಿವೃದ್ಧಿಯನ್ನು ಮಾಡುತ್ತದೆ ಎಂಬ ಭರವಸೆ ನಮ್ಮಲ್ಲಿ ಇದೆ. ಹಾಗಾಗಿ ಮಾಧ್ಯಮದವರು ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ವಿನಂತಿಸುತ್ತೇನೆ. ಗೆಲುವಿಗೆ ಏನು ಪ್ರಮುಖವಾಗಿ ಕಾರಣವಾದದ್ದು? ಗೆಲುವಿಗೆ ನಿಜವಾಗಿ ಹೇಳುವುದಾದ್ರೆ ಸಿದ್ದರಾಮಯ್ಯರವರ ಗ್ಯಾರಂಟಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಗ್ಯಾರಂಟಿಯೇ ನಮಗೆ ಮುಖ್ಯವಾದ ಕಾರಣ. ಮನೆ ಮನೆಗೆ ಹೋಗುವ ಕೂಡ ಅದನ್ನೇ ನಾವು ಹೇಳ್ತಿದ್ದೆವು. ಅದು ಅಲ್ಲದೆ ಒಂದು ಬಸ್ಸಲ್ಲಿ ಫ್ರೀ ಮತ್ತೆ ಯಾವುದು ವಿದ್ಯುತ್ ಮತ್ತೆ ಯೋಜನೆ ತೆಗೆದು ಒಂದು ಪ್ರೋತ್ಸಾಹ ಇರುವುದು ಕಾಂಗ್ರೆಸ್ ಸರ್ಕಾರ ಒಂದು ಬಡವರನ್ನ ಒಂದು ಮೇಲೆತ್ತುವಂತ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ ಉಂಟು. ಯಾವುದೇ ವಿವಿಧತೆಯಲ್ಲಿ ಏಕತೆಯನ್ನು ರೂಪಿಸುವಂತ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದು ಇವತ್ತು ನಮಗೆ ಒಂದು ಬಲವನ್ನು ಕೊಟ್ಟಿದೆ. 8 ಸ್ಥಾನವನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸುವಲ್ಲಿ ಅದು ಸಹಕಾರವನ್ನು ಮಾಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಏನೇ ಹೇಳ್ತೀರಿ ಗೆಲುವಿನ ಬಗ್ಗೆ? ನಮ್ಗೆ ಅಂತ ಹೇಳಿದ್ರೆ, ನಾವು ಹಲವಾರು ವರ್ಷಗಳಿಂದ ಇಲ್ಲಿ ಕಡಬ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಕೆಲವು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೂ ಇಲ್ಲಿ ಈ ಒಂದು ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಅಂತೇಳಿ ಈ ಫಸ್ಟ್ ಟೈಮ್ ಇಲ್ಲಿ ಆಗುವಂಥದ್ದು. ಈ ವರ್ಷ ನಮ್ಮ ಎಲ್ಲ ಕಾರ್ಯಕರ್ತರು ಒಮ್ಮತದಿಂದ ದುಡಿದಿದ್ದಾರೆ. ಪ್ರತಿಯೊಬ್ಬರು ಕೂಡ ಏನೊಂದು ಭಿನ್ನಮತ ಇಲ್ಲದ ಅಭ್ಯರ್ಥಿಗಳನ್ನ ಆಯ್ಕೆ ಆಗಿದೆ. ಎಲ್ಲರೂ ಕೂಡ ಒಂದುಗೂಡಿ ನಾವು ಈ ಸತಿ ನಮಗೆ ಮೊದಲೇ ಗೊತ್ತಿತ್ತು ನಾವು ಗೆಲ್ತೇವೆ ಅನ್ನೋ ಭಾವನೆ. ಕೇವಲ 2 ಸೀಟುಗಳು ಮಾತ್ರ ಕೆಲವು 10-9 ಇದರಲ್ಲಿ ಸೋತಿದ್ದೇವೆ ನಾವು. ಇಲ್ಲ ನಮಗೆ 10 ಸೀಟು ಬರುವುದನ್ನು ನಮಗೆ ಮೊದಲೇ ನಾವು ಲೆಕ್ಕ ಹಾಕಿದ್ದೇವೆ. 10 ಸೀಟು ಗ್ಯಾರಂಟಿ ಬರ್ತದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ವರ್ಷ 5 ಗ್ಯಾರಂಟಿ ಕೊಟ್ಟಿದ್ರು. ಈ 5 ಗ್ಯಾರಂಟಿಗಳಿಗೆ ನಮಗೆ ಪ್ರತಿಯೊಂದು ಹೇಳ್ತಿದ್ರು, ಈ ಗ್ಯಾರಂಟಿಗಳು ಏನು ಆಗ್ಲಿಕ್ಕಿಲ್ಲ, ಇದು ಮಾಡ್ಲಿಕ್ಕಿಲ್ಲ ಹೇಳಿ. ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರ ರಚನೆ ಆದ ಕೂಡಲೇ ಕೇವಲ ಕೆಲವೇ ದಿನಗಳಲ್ಲಿ ಈ ಗ್ಯಾರಂಟಿಗಳನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಜನರಿಗೆ ಇದು ಗೊತ್ತಾಗಿದೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಯಾವಾಗಲೂ ಸುಳ್ಳು ಮಾತಾಡೋದಿಲ್ಲ. ಅದು ಅವರು ಹೇಳಿದ ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ ಅದನ್ನೆಲ್ಲ ಪಾಲಿಸ್ತಾರೆ ಅಂತ ಅನ್ನೋ ವಿಚಾರ ಈಗ ಗೊತ್ತಾಗಿದೆ. ಮೊನ್ನೆ ಸಹ ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ದುಡ್ಡು ಬರುವುದಿಲ್ಲ ಹಾಗೆ ಹೀಗೆ ಅಂತ ತುಂಬ ಮಾತಾಡ್ತಿದ್ರು. ಆದರೆ ಜನರಿಗೆ ಯಾವಾಗಲೂ ಯಾಕೆಂತ ಹೇಳಿದ್ರೆ ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತೆ ನಮ್ಮ ಇದು ಬಸ್ ಫ್ರೀ ಬಸ್ ಇರ್ಬೋದು, ಇದೆಲ್ಲ ನಮ್ಮ ಹೆಚ್ಚಿನ ಯಾಕೆಂತೇಳಿ ಮಹಿಳೆಯರಿಗೆ ತುಂಬ ಪ್ರಯೋಜನ ಆಗಿದೆ. ಇದರಿಂದ ನಾವು ಎಷ್ಟೋ ಕಷ್ಟ ಇದ್ರೂ ಕೂಡ ಅದನ್ನು ಕಡಿಮೆ ಮಾಡಲಿಲ್ಲ, ಎಲ್ಲರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಯಾಕೆಂತೇಳಿ ಜನರಿಗೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಬೀಳುವಂತ ವ್ಯವಸ್ಥೆ, ಬಸ್ಸಿನಲ್ಲಿ ಪಾಸ್ ಇದು ಆಧಾರ್ ಕಾರ್ಡ್ ತೋರಿಸಿ ಹೋಗುವಂತ ವ್ಯವಸ್ಥೆ, ಇದೆಲ್ಲ ನಮ್ಮ ಸರ್ಕಾರದಿಂದ ಆಗಿದೆ. ಜನರಿಗೆ ಅದನ್ನು ಮರೆಯಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇದೊಂದು ಒಳ್ಳೆಯ ಕೆಲಸ, ಪ್ರತಿಯೊಬ್ಬರಿಗೆ ಎಷ್ಟೋ ಇದರಿಂದ ಪ್ರಯೋಜನ ಆಗಿದೆ. ಆದ್ರಿಂದ ಜನರು ಇದನ್ನು ನಂಬಿ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ. ಯಾಕೆಂತೇಳಿ ಇನ್ನು ಬರುವ ಚುನಾವಣೆಯಲ್ಲಿ ಕೂಡ ಇನ್ನು ನಮ್ಮ ಜಿಲ್ಲಾ ಪಂಚಾಯತ್ ಬರ್ಬೋದು, ತಾಲೂಕ್ ಪಂಚಾಯತ್ ಬರ್ಬೋದು, ಗ್ರಾಮ ಪಂಚಾಯತ್ ಬರ್ಬೋದು, ಇದರಲ್ಲಿ ಕೂಡ ನಮಗೆ ಇಲ್ಲಿ ಕಡಬದಲ್ಲಿ ನಮಗೆ ಹೆಚ್ಚಿನ ಬಹುಮತ ಬರ್ತದೆ ಅನ್ನೋದು ಭಾವನೆ ನಮ್ಮಲ್ಲಿ ಉಂಟು. ಯಾಕೆಂತ ಹೇಳಿದ್ರೆ ಮೊದಲಿಂದ ಕೂಡ ಕಡಬ ಕ್ಷೇತ್ರ ಕಾಂಗ್ರೆಸ್ನ ಕ್ಷೇತ್ರ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದರಲ್ಲಿ ಬದಲಾವಣೆ ಆಗಿದೆ, ಏನೋ ಸ್ವಲ್ಪ ಮನಸ್ಸಿಂದ ಆಗಿರ್ಬೋದು. ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಈ ವರ್ಷದ ಈ ಪಟ್ಟಣ ಪಂಚಾಯತ್ ಓಟಿನಲ್ಲಿ ಪ್ರತಿಯೊಬ್ಬರು ಕೂಡ ಯಾರಿಗೆ ಈಗ ನಮ್ಮ ಇವರ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕೂಡ ಏನೊಂದು ಗೊಂದಲವಿಲ್ಲದೆ ಅಷ್ಟು ಚಂದವಾಗಿ ಎಲ್ಲರೂ ಒಮ್ಮತದಿಂದ, ಸ್ವಲ್ಪ ಕೆಲವರು ಬೇಜಾರಿದ್ರು ಕೂಡ ಅವರಿಗೆ ಸಮಾಧಾನ ಮಾಡಿಕೊಂಡು ಎಲ್ಲರನ್ನು ಒಮ್ಮತದಿಂದ ಕೂಡ ಅವರು ಕೂಡ ಎಲ್ಲರೂ ಸೇರಿ ದುಡಿದು
ಇವತ್ತು ನಮಗೆ ಈ ಒಂದು ಗೆಲುವು ಬಂದಿದೆ. ಸರ್, ಕಾಂಗ್ರೆಸ್ನ ಈ ಗೆಲುವಿನ ಹಿಂದೆ ಹಣ ಮತ್ತು ಹೆಂಡ ವ್ಯವಹಾರ ಆಗಿದೆ ಎನ್ನುವಂಥದ್ದು ಬಿಜೆಪಿಯವರ ಆರೋಪ, ಏನ್ ಹೇಳ್ತೀವಿ? ಅದು ಎರಡು ಪಕ್ಷಗಳಲ್ಲಿ ಸಹ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅದು ಈ ದೂರದ್ದು ಇದ್ದ ಸಾಮಾನ್ಯ. ಯಾಕೆಂತ ಹೇಳಿದ್ರೆ ಅವರು ಹೆಂಡ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ನಾವು ಮೊನ್ನೆ ಒಂದು ಕಾಲೋನಿಗೆ ಹೋಗುವಾಗ ಅಲ್ಲಿ ಬಿಜೆಪಿಯವರು ದುಡ್ಡು ಕೊಟ್ಟು ಹೋಗ್ತಿದ್ರು. ಅದು ನಾವು ಪೊಲೀಸ್ನವರಿಗೆ ಫೋನ್ ಮಾಡಿ ಹೇಳಿದೆ, ನೋಡಿ ಈಗ ಇಲ್ಲಿ ಬನ್ನಿ ಅಂತೇಳಿ. ಪೊಲೀಸ್ನವರು ಬರೋ ತಡೆ ಆಗಿದೆ. ಇದೆಲ್ಲ ಸುಮ್ಮನೆ ಸರ್ವಸಾಮಾನ್ಯ, ಅದಕ್ಕೇನು ದೊಡ್ಡ ವಿಚಾರ ಕೊಡುವಂಥದ್ದಿಲ್ಲ. ಅದು ಎಲ್ಲ ಓಟುಗಳಲ್ಲಿ ಹೇಳುವಂಥದ್ದೇ, ಅದಕ್ಕೇನು ದೊಡ್ಡ ಇದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ ಸರ್. ರಾಜ ಹೇಳಿ. ಪ್ರಮುಖರು ನಮ್ಮ ಜೊತೆಗೆ ಇದ್ದಾರೆ. ಕಡಬ ತಾಲೂಕಿನ ಹೋರಾಟಗಾರರಲ್ಲಿ ಕೂಡ ಓರ್ವರಾಗಿ ನಿಲ್ಲಿಸಿರುವಂತಹ ಸೈಯದ್ ಮೇರ್ ಸಾಹೇಬ್ರವರು, ಬಹುಶಃ ಅವರ ಸೊಸೆ ಕೂಡ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಸೈಯದ್ ಮೀರಾ ಸಾಹೇಬ್ರವರು JDS ನಲ್ಲಿ ಗುರುತಿಸಿಕೊಂಡವರು ಸಾಕಷ್ಟು ವರ್ಷಗಳ ತನಕ. ಬಹುಶಃ ಇವರು ನಮ್ಮ ಜೊತೆಗೆ ಇದ್ದಾರೆ. ಸೊಸೆಯ ಗೆಲುವಿನ ಬಗ್ಗೆ ಮತ್ತು ಒಟ್ಟು ಕಾಂಗ್ರೆಸ್ನ ಗೆಲುವಿನ ಬಗ್ಗೆ ಏನು ಹೇಳ್ತೀವಿ? ನಾನು ನೀವು ಹೇಳಿದ ಹಾಗೆ JDS ನಲ್ಲಿ ಇದ್ದದ್ದು ಸರಿ, ಅಲ್ಲಿ ಮೈತ್ರಿಯಾಗಿ ಬಿಜೆಪಿಗೆ ಹೋದಾಗ ನಾವು ದೂರ ಆಗಿದ್ದೇವೆ. ಪ್ರಥಮ ಏನಂತ ಹೇಳಿದ್ರೆ, ಕಡಬ ತಾಲೂಕಿಗೆ ಹಲವಾರು ವರ್ಷ ಹೋರಾಟ ಮಾಡಿದಂಥ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ 2 ಟರ್ಮ್ ಇದ್ದೆ, ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ, ಜಿಲ್ಲಾ ಪರಿಷತ್ ಸದಸ್ಯ ಆಗಿದ್ದೆ, ಜಿಲ್ಲಾ ಪರಿಷತ್ ಕಾಮಗಾರಿ ಸಹಾಯ ಸಮಿತಿ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಅಧ್ಯಕ್ಷ ಕೂಡ ಆದಾಗ ಕಡಬ ತಾಲೂಕಿನ ಒಂದು ಅಭಿವೃದ್ಧಿಗೆ ಬೇಕಾಗಿ ನಾನು 50 ವರ್ಷದಿಂದ ಹೋರಾಟ ಮಾಡಿದೆವು. ಈ ಸರ್ತಿ ಕಾಂಗ್ರೆಸ್ನವರು ಕರೆದು ನನ್ನ ಸೊಸೆಗೆ ಒಂದು ಸೀಟ್ ಕೊಟ್ಟರು. ನಾನು ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ JDS ಇಲ್ಲಿ ವೀಕ್ ಇದೆ. ಆದ ಕಾರಣ ನಾನು ಅಲ್ಲ ಹಾಗೆಲ್ಲ, ಅದರಿಂದ ಮುಂಚಿತವಾಗಿ ನಾನು ನಿಮ್ಮ ಪೇಪರ್ನಲ್ಲಿ ಬಂದಿದೆ, ನಾನು 1.5 ತಿಂಗಳ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾನೆ. ಒಳ್ಳೆ ಅಭ್ಯರ್ಥಿಗ ಯಾರಿದ್ದಾರೆ ಅವರಿಗೆ ನನ್ನ ಸಹಾನುಭೂತಿ ಇದೆ, ಪಕ್ಷ ನೋಡುವುದಿಲ್ಲ ಅಂತ. ಅದೇ ರೀತಿ ನಾನು ಒಳ್ಳೆ ಅಭ್ಯರ್ಥಿಗಳಿಗೆ ಬೇಕಾಗಿ ಫೀಲ್ಡಿಗೆ ಇಳಿದು ಹೋರಾಟ ಮಾಡಿದ್ದೇನೆ. ಪಕ್ಷ ನೋಡಲಿಲ್ಲ, ಅದು ಕಾಂಗ್ರೆಸ್ ಆಗಿರ್ಬೋದು, ಅಲ್ಲ ಅಂತ ನಾನು ಹೇಳುವುದಿಲ್ಲ, ಅದಕ್ಕೆ ಹೋರಾಟ ಮಾಡಿದ್ದೇನೆ. ಆದ ಕಾರಣ ಇವತ್ತು ಮೆಜಾರಿಟಿಯಲ್ಲಿ ಕೂಡ ಒಂದು 8 ಸೀಟು ಬಂದಿದೆ. ಪಂಚಾಯತ್ ಕೂಡ ಹಿಡಿತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಈ ಊರಿನ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಆ ಊರಿನ ಅಭಿವೃದ್ಧಿ ಆಗಬೇಕಾದ್ರೆ ಮೂಲಭೂತವಾದ ಅವನಿಗೆ ಮನವರಿಕೆ ಆಗ್ತಕ್ಕಂಥ ಕೆಲಸ ಆಗಿರಬೇಕು. ಮೂಲಭೂತವಾಗಿ ಮನವರಿಕೆ ಆಗದೆ ಯಾರು ಇದ್ದಾನೆ ಅವನಿಂದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೊಟ್ಟಿಗೆ ನಾನು ಸೇರ್ತೇನೆ. ಕಡಬ ತಾಲೂಕಾಗಿದೆ, ಹಲವಾರು ಹೋರಾಟದಿಂದ ಎಲ್ಲ ಕಚೇರಿಗಳು ಆಗಿದೆ, ಇನ್ನು ಕೆಲವು ಕಚೇರಿ ಬರಲಿಕ್ಕಿದೆ. ಪ್ರಾಮುಖ್ಯವಾಗಿ ಎಲ್ಲ ಸಾಧಾರಣ ಒಂದು 60% ಈ ಕೆಲಸವು ಈ ಕಡೆ ಆಗಿದೆ. ಇನ್ನು ಉಳಿದಂಥ 40% ವರ್ಕ್ ಸರ್ಕಾರ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದ ಕಾರಣ, ಪಕ್ಷವು ಕೂಡ ಇಲ್ಲಿ ಬಂದ ಕಾರಣ ಹೆಚ್ಚಿನ ಅನುದಾನವನ್ನು ಸರ್ಕಾರದಿಂದ ತರ್ಬೋದು. ಹಾಗೆ ಆ ಅನುದಾನ ತಂದು ಇಲ್ಲಿಯ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಹೇಳ್ಕೊಂಡು ಎಲ್ರಿಗೂ ಶುಭವಾಗಲಿ, ಮತದಾರರಿಗೂ ಶುಭವಾಗಲಿ ಅಂತ ನನ್ನ 2 ಮಾತು. ಈಗ ನಿಮ್ಮ ಸೊಸೆಯ ಗೆಲುವು ಅದು ಕಾಂಗ್ರೆಸ್ನ ಅಭ್ಯರ್ಥಿಯ ಗೆಲುವಾಗಿದೆಯಾ ಅಥವಾ ಮೀರ್ ಸಾಹೇಬ್ರವರ ಸೊಸೆಯ ಗೆಲುವ? ಎರಡೂ ಇದೆ, ಮೀರಾ ಸಾಹೇಬ್ರದ್ದು ಇದೆ ಮತ್ತು ಕಾಂಗ್ರೆಸ್ ಇದೆ. ನಾನು ಇಲ್ಲಂತ ಯಾಕೆ ಹೇಳಿದ್ರೆ, ಬಿಜೆಪಿ ರಾಜ್ಯದಲ್ಲಿ ದೇಶದಲ್ಲಿ ಇದೆ, ಅಲ್ಲಿಗೆ ಅಭ್ಯರ್ಥಿ ಹಾಕಿದ್ದಾರೆ. ಅಲ್ಲಿ ಅಭ್ಯರ್ಥಿ ಹಾಕಿ ಅವಳನ್ನು ಡಬ್ಬಿಂಗ್ ಮಾಡಿದರು. ಅದು ಕೂಡ ನನಗೆ ಬೇಸರ ಇದೆ. ಡಮ್ಮಿ ಅಭ್ಯರ್ಥಿ ಅಂತ ಕಡೆಗೆ ಅನೌನ್ಸ್ಮೆಂಟ್ ಮಾಡಿದರು. ಅಲ್ಲಿ ಯಾರು ಇದ್ದಾರೆ ಪಕ್ಷೇತರರು, ಒಂದು ಮುಸ್ಲಿಂ ಹೆಂಗಸಿಗೆ ಅನೌನ್ಸ್ಮೆಂಟ್ ಮಾಡಿದರು, ನಮ್ಮದು ಡಬ್ಬಿಂಗ್ ಹಾಕ್ಬೇಡಿ, ನೀವು ಮುಸ್ಲಿಂ ಒಬ್ಬಳು ಅಭ್ಯರ್ಥಿ ಪಕ್ಷೇತರರು ಹಾಕಿ ಅಂತ. ಅದು ಹೇಳೋದು ಅವರ ಕರ್ತವ್ಯ ಬಿಡಿ. ಆದರೂ ಅದು ಆ ಪಕ್ಷದವರಿಗೂ ಕೂಡ ನೋವಾಗಿದೆ. ಆ ನೋವಾದ ಕಾರಣ ಇವಳಿಗೆ ಒಂದು ಸುಲಭವಾಗಿ ಗೆಲ್ಲಲಿಕ್ಕೆ ಒಂದು ಚಾನ್ಸ್ ಆಗಿದೆ, ವ್ಯವಸ್ಥೆ ಕೂಡ ಆಗಿದೆ ಅಂತೇಳಿ ಹೇಳ್ಕೊಳ್ತಾ ಇದ್ದೀನಿ. ನೀವು JDS ಇಂದ ಕಾಂಗ್ರೆಸ್ನ ಒಂದು ಘೋಷಣೆ ಮಾಡಿದಾಗ, ಕಾಂಗ್ರೆಸ್ಗೆ ನಾನು ಬೆಂಬಲ ಸೂಚಿಸಿದೆ ಅಂತ ಹೇಳಿದಾಗ ಬಿಜೆಪಿಯ ಪ್ರಮುಖರು ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬರಲಿಲ್ವಾ? ಬಿಜೆಪಿಯವರು ಭೇಟಿ ಆಗಿದ್ರು. ನಮ್ಮೊಳಗೆ ಒಂದು ಆಯ್ತು, ಒಂದು 5 ಸೀಟ್ ಕೊಡಿ, ಕಡೆಗೆ 4 ಕೊಡಿ, ಬಾತು ನಿಮ್ಗೆ ಅಂತ ಕೊಡ್ತಾರೆ. ಕಡೆ ಮಟ್ಟಿಗೆ ನಮ್ಮನ್ನು ಕೂತು ಮಾತಾಡಿಸ್ಲಿಲ್ಲ. 2 ಹೇಳಿದ್ರು, ಒಪ್ಪಿದೆ, ಕಡೆಗೆ ಇಲ್ಲವೇ ಇಲ್ಲ. ಹಾಗಿರುವಾಗ ಅದು ಮನಸ್ಥಿತಿ ಇಲ್ಲಿಯವರು ಸರಿ ಇದ್ರು ಕೂಡ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರು ಸ್ಪಂದನೆ ಇಲ್ಲ ಅಂತೇಳಿ ಆದಾಗ ನಾನು ಅದನ್ನು ದೂರ ಮಾಡಲಿಕ್ಕೆ ಕಾರಣಭೂತರಾಗಿದ್ದೇನೆ. ಮೀರ್ ಸಾಹೇಬ್ರವ್ರ ಮುಂದೆ JDS ನಲ್ಲಿ ಹೋಗ್ತಾರಾ ಅಲ್ಲ ಕಾಂಗ್ರೆಸ್ ನಲ್ಲಿ ಇರ್ತಾರ? ನಾನು ಈಗ ಪ್ರಕೃತ ಹಾಗೆ ತಟಸ್ಥಾಗಿರ್ತೇನೆ. ಮುಂಚೆ ನಾನು ಚಿಂತನೆ ಮಾಡಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.
ಇಲ್ಲಿ ಸಾಕಷ್ಟು ಮಂದಿ ಕಾರ್ಯಕರ್ತರು ಕೂಡ ಇಲ್ಲಿ ಆಗಮಿಸಿರುವಂತದ್ದು. ಅವ್ರ ಜೊತೆ NSCU ಘಟಕದವರು ಕೂಡ ಇದ್ದಾರೆ. ರಾಜ್ಯ ಕೋಆರ್ಡಿನೇಟರ್ ಆಗಿರುವಂತಹ ಜೈನಾತುಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಗೆಲುವಿನ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ನಮಗೊಂದು ಹಬ್ಬದ ವಾತಾವರಣ. ಎಲ್ಲ ಕಾಂಗ್ರೆಸ್ ಕಡಬದಲ್ಲಿ ಪ್ರಥಮ ಪಟ್ಟಣ ಪಂಚಾಯತಿಯಲ್ಲಿ ನಾವು ಅಧಿಕಾರವನ್ನು ಹಿಡಿದಿದ್ದೇವೆ. ಹಲವಾರು ಅಪಪ್ರಚಾರ ನಡೆದಿದೆ ಬಿಜೆಪಿಯಿಂದ ಹೀಗೆ ಮಾಡಿದ. ಆದರೂ ಜನರು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಾಗೂ DK ಶಿವಕುಮಾರ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ 2000 ಆಗಿರಲಿ, ಫ್ರೀ ಬಸ್ ಆಗಿರಲಿ, ಪ್ರತಿಯೊಂದು ಈ ಕಡಬಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಹಲವಾರು ಒಂದು ಕೋಟಿ ಅನುದಾನವನ್ನು ನೀಡಿದ್ದಾರೆ ಸಮುದಾಯ ಆರೋಗ್ಯದ. ಹೀಗಾಗಿ ಎಲ್ಲದಕ್ಕೆ ಇದು ಮಾಡಿ, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಅಭಿಲಾಷ್ ರವರು, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ, ನಮ್ಮ ಅಭ್ಯರ್ಥಿ ಕೃಷ್ಣಪ್ಪ ಸರ್, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಉಷಾಂಚನ, ಇವರು ಮನೆಗೆ ಹೋಗ್ಲಿಲ್ಲ, ಇಲ್ಲೇ ಇದ್ರು. ಈ ಚುನಾವಣೆ ಘೋಷಣೆ ಆದ ದಿನದಿಂದ ಎಲ್ಲರೂ ಒಟ್ಟಾಗಿ ದುಡಿದು ನಮಗೆ ಇವತ್ತೊಂದು ಹಬ್ಬದ ವಾತಾವರಣ. ಕಡಬದ ಚರಿತ್ರೆಯಲ್ಲಿ ನಾವು ಒಂದು ಪಟ್ಟಣ ಪಂಚಾಯತಿಯನ್ನು ಹಿಡಿದಿದ್ದೇವೆ. ಅದರ 8 ಸೀಟು ಯಾರು ಊಹಿಸಿರಲಿಲ್ಲ ಇಷ್ಟೊಂದು ಸೀಟ್ ಬರ್ತದೆ. ಕಾಂಗ್ರೆಸ್ಸಿಗೆ ಸ್ವಲ್ಪ ಕಮ್ಮಿ ಇರುವ ಫೇವರ್ ಆದ ಜಾಗ ಅಲ್ಲ ಇದು. ಆದರೂ ನಾವು ಒಂದು ಪಟ್ಟಣ ಪಂಚಾಯತ್ ಗೆದ್ದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ನಾವು ಇಲ್ಲಿ ನಿರ್ಮಿಸಿದ್ದೇವೆ. ಮತ್ತೆ ಈ ಗೆಲುವು ಎಲ್ಲರ ಗೆಲುವು, ನಮ್ಮ ಗೆಲುವು ಅಲ್ಲ, ಎಲ್ಲ ಈ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಗೆಲುವು, ಕಟ್ಟ ಕಡೆಯ ಕಾರ್ಯಕರ್ತರ ಗೆಲುವು. ಇಂದು ಕಡಬದಲ್ಲಿ ನಾವು ಒಂದು ಒಳ್ಳೆಯ ಹಬ್ಬದ ವಾತಾವರಣವಾಗಿ ಈ ವಿಜಯವನ್ನು ನಾವು ವಿಜಯಿಸ್ತೇವೆ. ಥ್ಯಾಂಕ್ ಯು. ಕಾಂಗ್ರೆಸ್ನ ಇನ್ನೋರ್ವರು ಪ್ರಮುಖರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆಯಾಗಿರುವಂತಹ ಉಷಾನ್ ಚಂದ್ರ ಅವರು ನಮ್ಮ ಜೊತೆಗೆ ಇದ್ದಾರೆ. ನಮಸ್ತೆ ಮೇಡಮ್, ಏನ್ ಹೇಳ್ತೀರಿ ಫಸ್ಟ್ ನಿಮ್ಮ ರಿಯಾಕ್ಷನ್ ಗೆಲುವಿನ ಬಗ್ಗೆ? ನಮಗೆ ಈ ಗೆಲುವು ನಿರೀಕ್ಷಿತವಾಗಿತ್ತು. ಯಾಕಂದ್ರೆ ಅದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನ್ ನಮ್ಮ ಬಡವರ ಜನತೆಗೆ ನೀಡಿದಂತಹ ಗ್ಯಾರಂಟಿ ಯೋಜನೆಗಳ ಹೇಳಿದ ತಕ್ಷಣ ಅವರು ಯಾವಾಗ ಜಾರಿಗೆ ಮಾಡಿದ್ರ ಅವತ್ತಿನಿಂದ ನಮಗೆ ಈ ಒಂದು ಪಟ್ಟಣ ಪಂಚಾಯತ್ ಯಾವ ಇಲೆಕ್ಷನ್ ಡಿಕ್ಲೇರ್ ಆಯ್ತು ಅವತ್ತಿನಿಂದ ಗೆಲುವು ನಿರೀಕ್ಷಿತವಾಗಿತ್ತು. ಅದರಲ್ಲಿ ಸಹ ನಮಗೆ 13 ಸೀಟುಗಳು ಸಹ ನಾವು ಪಡಿತೇವೆ ಅಂತ ಹೇಳುವ ನಿರೀಕ್ಷೆ ಇತ್ತು. ಕೆಲವು ಕ್ಷೇತ್ರಗಳು 2-3 ಕ್ಷೇತ್ರ ಟಫ್ ಇತ್ತು. ಆದ್ರೂ ಕೂಡ ನಮಗೆ ಇವತ್ತು ನೋಡಿದಾಗ ಏನು ಅಂತ ಹೇಳಿದ್ರೆ 1-2 ಕ್ಷೇತ್ರದಲ್ಲಿ ಅಲ್ಪ ಮತ, 1-2 ಮತಗಳ ಅಂತರದಿಂದ ಅಂತೂ ನಮ್ಮ ಒಂದು ನಮ್ಮ ಈ ಗೆಲುವಿನ ನಿರೀಕ್ಷೆ ನಮಗೆ ಬಹಳವಾಗಿತ್ತು. ಯಾಕಂತ ಹೇಳಿದ್ರೆ ನಮ್ಮ ಏನು ಗ್ಯಾರಂಟಿ ಯೋಜನೆ ಮುಖಾಂತರ ಪ್ರತಿಯೊಂದು ಮನೆಯ ಮಹಿಳೆಯರು, ಅದೇ ರೀತಿ ಪುರುಷರು, ಪ್ರತಿಯೊಬ್ಬರು ಕೂಡ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳುದು ನಮಗೆ ನಿರೀಕ್ಷೆ ನಮ್ಮಲ್ಲಿ ಖಂಡಿತ ಇತ್ತು. ಅದಕ್ಕೆ ಹೆಚ್ಚಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು, ಅವರು ನಮ್ಮ ಪಕ್ಷದ ಬೆನ್ನೆಲುಬುಗಳು. ಯಾಕಂತ ಹೇಳಿದ್ರೆ ಅವರಿಂದ ಇವತ್ತು ಪಕ್ಷ ಮೇಲೆ ಬಂದೆ. ಅದೇ ರೀತಿ ನಮ್ಮ ರಾಜ್ಯದ ನಾಯಕರಾಗಿರ್ಬೋದು, ಜಿಲ್ಲಾ ನಾಯಕರಾಗಿರ್ಬೋದು, ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಉಸ್ತುವಾರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಪಟ್ಟಣ ಪಂಚಾಯತಿಯ ಚುನಾವಣೆಗೆ ಇಳಿದು ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು, ಅದೇ ರೀತಿ ಮಂಜುನಾಥ್ ಭಂಡಾರಿ ಅವರು. ಯಾಕಂದ್ರೆ ಈ ಇಲೆಕ್ಷನ್ಗೋಸ್ಕರ ಹಲವಾರು ದಿನಗಳವರೆಗೆ ಇದರ ಒಂದು ರೂಪುರೇಷೆಗಳನ್ನು ಒಂದು ಮಾಡಿಕೊಂಡು ಇಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಎಲ್ಲ ನಾಯಕರು, ನಮ್ಮ ಅಶೋಕ್ ರೈಗಳಾಗಿರ್ಬೋದು, ಅವರು ಬಂದ್ರು. ಪ್ರತಿಯೊಬ್ಬರು ಐವನ್ ಡಿಸೋಜಾ, ರಮನಾಥ್ ರೈಗಳು, ಪ್ರತಿಯೊಬ್ಬರು ಜಿಲ್ಲೆಯ ನಾಯಕರುಗಳು ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಈ ಒಂದು ವಿಜಯದ ನಿರೀಕ್ಷೆ ಖಂಡಿತ ಇತ್ತು ಸರ್. ನಮಗೆ ಫೀಲ್ಡ್ಗೆ ಇಳಿದು ನೀವು ಕೆಲಸ ಮಾಡಬೇಕಾದ್ರೆ ಜನರ ಒಂದು ಅಭಿಪ್ರಾಯಗಳು ಹೇಗಿತ್ತು? ಜನರ ಅಭಿಪ್ರಾಯ ನಿಜವಾಗಿ ಯಾಕಂತ ಹೇಳಿ ಕಾಂಗ್ರೆಸ್ ಬರಲೇಬೇಕು ಅಂತ ಹೇಳಿದ್ರೆ ಅವರ ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಬಡವರನ್ನು ಇವತ್ತು ಏನು ಅಂತ ಹೇಳಿದ್ರೆ ಬಡತನ ಇಲ್ಲದಾಗೆ ಅಂತ ಮಾಡಿದಂತಹ ಸರ್ಕಾರಕ್ಕೆ ನಾವು ಇವತ್ತು ಈ ಒಂದು ಮತದಾನ ಮಾಡೋ ಮುಖಾಂತರ ನಾವು ಅವರಿಗೆ ನಾವು ಸಹಕಾರ ಕೊಡದಿದ್ರೆ ಮತ್ತೆ ಯಾವ ಋಣವನ್ನು ಹೇಗೆ ತೀರಿಸುವುದು ಅಂತ ಜನರೇ ಕೇಳ್ತಾ ಇದ್ರು. ಆದ ಕಾರಣ ನಮಗೇನು ಈ ಜನಗಳು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳೋ ನಿರೀಕ್ಷೆ ನಮ್ಮ ಈ ಪಂಚ ಗ್ಯಾರಂಟಿಯಿಂದ ಬಂದಿತ್ತು ಸರ್. ನಮಗೆ ಒಂದಷ್ಟು ಗೆಲುವಿನ ಹಿಂದೆ ಕಾಂಗ್ರೆಸ್ ಅಕ್ರಮವಾಗಿ ಹಣ ಮತ್ತು ಹೆಂಡವನ್ನು ಹಂಚಿದೆ ಎನ್ನುವಂತ ಆರೋಪ ಬಿಜೆಪಿ ಅವರದ್ದು ಇದೆ, ಏನ್ ಹೇಳ್ತಾರೆ ಸರ್? ಆರೋಪ ಮಾಡೋದೇ ಬಿಜೆಪಿಯ ಕೆಲಸ. ಅದಕ್ಕೆ ನಾವೇನು ಅಂತ ಯಾವುದೇ ಒಂದು ಲಕ್ಷಣಗಳಾಗ್ಲಿ ಅದನ್ನ ಕನಸನ್ನು ಕೂಡ ನಾವು ಮಾಡ್ಲಿಲ್ಲ ಅಂತದಲ್ಲಿ. ಯಾಕಂದ್ರೆ ನಮ್ಮ ಒಳ್ಳೆಯ ಕೆಲಸಗಳೇ ನಮ್ಮನ್ನು ಎತ್ತಿ ಇವತ್ತು ಜನರಿಗೆ ಆಶೀರ್ವಾದ ಮಾಡಿದೆ. ಜನಗಳು ಇವತ್ತು ಆಶೀರ್ವಾದ ಇದು ತಾತ್ಕಾಲಿಕ ಹೆಂಡ ಹಣಕ್ಕೆ ಮಾರಿದ್ರೆ ಅವರಿಗೂ ಕೊಡ್ಬೋದಿತ್ತು ಅಂತ ಅವರು ಹಂಚಿದ್ದಾರೆ ಆಗಿರ್ಬೋದು. ನಾವಂತ ಕೆಲಸವನ್ನು ಮಾಡ್ಲಿಲ್ಲ ಸರ್, ಖಂಡಿತ. ಅದು ಮುಂದೆ ಹೇಗಿದೆ ಯೋಚನೆ ನಿಮ್ದು? ಮುಂದೆ
ನಮ್ಮ ಏನು ಅಂತೇಳಿ ನಾವು ಈಗಾಗಲೇ ಪ್ರಣಾಳಿಕೆಯನ್ನು ಒಂದು ಕೊಟ್ಟಿದ್ದೇವೆ. ಯಾಕಂದ್ರೆ ನಾವು ಪಟ್ಟಣ ಪಂಚಾಯಿತಿಯಲ್ಲಿ ಗೆದ್ದು ಬಂದ್ರೆ ಇಷ್ಟು ಯೋಜನೆಗಳನ್ನು ನಾವು ತರ್ತೇವೆ ಅಂತ. ಪಟ್ಟಣ ಪಂಚಾಯಿತಿಯಲ್ಲಿ ಏನೆಲ್ಲ ಆಗ್ಬೇಕಾ ಮೂಲಭೂತ ಸೌಕರ್ಯಗಳು, ಈಗ ಚರಂಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ರೋಡಿನ ವ್ಯವಸ್ಥೆ, ಪ್ರತಿಯೊಂದು ಕೂಡ ಸುಸಜ್ಜಿತವಾಗಿ ಇದೊಂದು ಎಲ್ಲರೂ ಅಂದ್ರೆ ಕರ್ನಾಟಕ ರಾಜ್ಯದಲ್ಲೇ ಕಡಬ ಪಟ್ಟಣ ಪಂಚಾಯಿತಿ ಎತ್ತಿ ನೋಡುವಂತಹ ಒಂದು ಯೋಜನೆಗಳನ್ನು ತಂದು ಆ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದೇವ ಅದನ್ನು ನೆರವೇರಿಸಲಿಕ್ಕೆ ನಾವು ಶತಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇನ್ನೋರ್ವರು ಕಾಂಗ್ರೆಸ್ನ ಪ್ರಮುಖರು ಜಿಲ್ಲಾ SC ಘಟಕದ ಅಧ್ಯಕ್ಷರಾಗಿರುವಂತಹ ದಿನೇಶ್ ಮುಳೂರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಕಡಬ ಪಟ್ಟಣ ಪಂಚಾಯತ್ನ ಈ ಒಂದು ಗೆಲುವಿನ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಗೆಲುವಿನ ಬಗ್ಗೆ. ಕಡಬ ಪಟ್ಟಣ ಪಂಚಾಯತ್ನ ಈ ಗೆಲುವು ಇದು ಕಡಬ ಪಟ್ಟಣದ ಈ ಮತದಾರರ ಗೆಲುವು, ಇದು ಪ್ರಜಾಪ್ರಭುತ್ವದ ಗೆಲುವು ಎಂಬುದನ್ನು ಪ್ರಪ್ರಥಮವಾಗಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಕರ್ನಾಟಕ ಸರ್ಕಾರದ ಏನು ಸಿದ್ದರಾಮಯ್ಯ ಸರ್ಕಾರ ಏನಿದೆ ಇವತ್ತು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ ಪಂಚ ಗ್ಯಾರಂಟಿಯಿಂದಾಗಿ ಇವತ್ತು ಬಿಜೆಪಿಯವರ ಅಪಮಾನಗಳನ್ನೆಲ್ಲ ಮಾಡಿದ್ರು. ಸರ್ಕಾರದ ಬೊಕ್ಕಸ ಖಾಲಿ ಆಗ್ತದೆ, ಸರ್ಕಾರ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇವತ್ತು ಸರ್ಕಾರ ಎಷ್ಟು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಎಂಬುದನ್ನು ನಾವು ಇವತ್ತು ಎಲ್ಲ ನೋಡ್ತಾ ಇದ್ದೇವೆ. ಇದೇ ರೀತಿ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಯೊಬ್ಬರ ಮನೆಗೆ ಗ್ಯಾರಂಟಿಗಳನ್ನು ರೀಚ್ ಮಾಡುವಂತದ್ದು ಕೆಲಸವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಹೋದಾಗ ಅವ್ರು ಹೇಳುವಂತದ್ದು ಇಷ್ಟೇ, ಕಾಂಗ್ರೆಸ್ ಬಂದ ಮೇಲೆ ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದೇವೆ, ನಾವು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದೇವೆ, ನಾವು ಬದುಕು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮದು ಬದುಕು ಕಟ್ಟುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಭಾವನಾತ್ಮಕವಾಗಿ ನಮ್ಮ ಬದುಕು ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕನ್ನು ಸರಿಯಾಗಿ ಸಲೀಸಾಗಿ ನಡೆಸಲಿಕ್ಕೆ ಈ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಆಗಿದೆ ಎಂಬುದನ್ನು ಈ ಮತದಾರರು ಹೇಳಿದ್ದಾರೆ. ಇವತ್ತು ಮತದಾರರ ಗೆಲುವು, ಇವತ್ತು ಮತದಾರರು ತೋರಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ. ಅದಕ್ಕೆ ಉತ್ತರವನ್ನು ಮತದಾರರು ಕಡಬ ಪಟ್ಟಣ ಪಂಚಾಯತ್ ಮತದಾರರು ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು. ಸಮಿತಿಯ ಸದಸ್ಯರು ಆಗಿರುವಂತಹ ಶಾಂತಲಾ ಗಟ್ಟಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ಏನ್ ಹೇಳ್ತೀರಿ ಗೆಲುವಿನ ಬಗ್ಗೆ? ತುಂಬಾ ಖುಷಿಯಾಗಿದೆ. ನಾವು ಈಗ ಸುಮಾರು ದಿವಸಗಳಿಂದ ಇಲ್ಲಿ ಇದ್ದು ನಾವು ಕೆಲಸ ಮಾಡಿದ್ದೇವೆ. ಈಗ ಇಲ್ಲಿನ ಜನರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವದಿಸಿದ್ದಾರೆ. ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಜನರ ಮನೆಯನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಈ ಚುನಾವಣೆಯ ಫಲಿತಾಂಶ ಇವತ್ತು ಕಡಬ ಏನು ನಾವು ಪಟ್ಟಣ ಪಂಚಾಯತ್ ಅಂತೇಳಿ ಇವತ್ತು ಈ ಚುನಾವಣೆಯಲ್ಲಿ ನಮ್ಮ ಮತದಾರರು, ನಮ್ಮ ಕಡಬದ ನಮ್ಮ ಮತದಾರ ಬಂಧುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಗೆಲ್ಲಿಸಿ, ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಬಡವರ ಪಕ್ಷ, ಒಂದು ಜನರ ಪರ ಪಕ್ಷ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಮತದಾರರು. ಸೊ ಈ ಗೆಲುವು ನಮ್ಮ ಎಲ್ಲ ಮತದಾರರ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಅತ್ಯಂತ ಹೆಚ್ಚು ಒಂದು ಫಲದಾಯಕ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಮನೆಗೆ ಸುಮಾರು ಒಂದು 5,000ದಷ್ಟು, ಸರಾಸರಿ 5,000ದಷ್ಟು ಒಂದು ಪ್ರಯೋಜನ ಸಿಗುವಂತಹ ಒಂದು ಇದರ ಹಿಂದೆ ಕೂಡ ಯಾವ ಸರ್ಕಾರನೂ ತಂದಿಲ್ಲ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿದೆ. ಇನ್ನು ಮುಂದೆಯೂ ಈ ಗೆಲುವಿನಿಂದಾಗಿ ನಮ್ಮ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದ್ದು. ಕಡಬ ಪಟ್ಟಣದ ಒಂದು ಸಂಪೂರ್ಣ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಮುಂದಿನ ಈ ಸರ್ಕಾರ ಇರ್ಬೋದು ಅಥವಾ ಈ ನಮ್ಮ ಚುನಾಯಿತ ಪ್ರತಿನಿಧಿಗಳು ಖಂಡಿತ ಮಾಡ್ತಾರೆ ಅನ್ನುವ ಭರವಸೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಈಗ ಫೀಲ್ಡ್ಗೆ ಇಳಿದು ನೀವು ಕೆಲಸ ಮಾಡಬೇಕಾದ್ರೆ ಜನರು ಪಂಚ ಗ್ಯಾರಂಟಿಯನ್ನೇ ಒತ್ತುವಾಗಿ ಹೇಳ್ತಾ ಇದ್ರ, ಅದರಿಂದ ಪ್ರಯೋಜನ ಆಗಿದೆ ಅಥವಾ ಕಾಂಗ್ರೆಸ್ನ ಬೇರೆ ರೀತಿ ಆಡಳಿತವನ್ನು ಮೆಚ್ಚಿಕೊಂಡ್ರ?
ಜನರ ಅಭಿಪ್ರಾಯ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಕಡಬದ ಅಲ್ಲಿ ಪ್ರತಿಯೊಂದು ಜನರ ಸಮಸ್ಯೆಗಳು, ಒಂದು ದಾರಿಯ ಸಮಸ್ಯೆ ಇರ್ಬೋದು ಅಥವಾ ಪ್ರತಿಯೊಂದು ಇಲ್ಲಿ ಕೃಷಿಕರು ಹೈಯೆಸ್ಟ್ ಆಗಿ ಇರುವಂತಹ ಒಂದು ಪ್ರದೇಶ ಇದು. ಸೊ ಕೃಷಿಕರ ಸಮಸ್ಯೆಗಳು, ಅದೇ ರೀತಿ ನಮ್ಮ ರಸ್ತೆಯ ಅಭಿವೃದ್ಧಿ, ಪ್ರತಿಯೊಂದನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖಾಂತರ ನಮ್ಮ ಈ ಯಾರು ಚುನಾಯಿತ ಪ್ರತಿನಿಧಿಗಳು ಇಲ್ಲಿಯ ಜನರನ್ನು ಪ್ರತಿನಿಧಿಸಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿ ಮುಂದಕ್ಕೆ ಕಡಬದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನು ಕೊಟ್ಟು ಈ ಪ್ರತಿನಿಧಿಗಳನ್ನು ಅವರು ಆರಿಸಿದ್ದಾರೆ. ಥ್ಯಾಂಕ್ ಯು. ಕಾಂಗ್ರೆಸ್ ಮುಖಂಡ ಸತೀಶ್ ಶೆಟ್ಟಿ ಬೀರು. ಪ್ರಮುಖರು ಸತೀಶ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನನಗೆ ಈ ನಮ್ಮ ಇದು ಎಲೆಕ್ಷನ್ ಇದರಲ್ಲಿ 13ನೇ ವಾರ್ಡ್ ಪುಲಿಕುಕ್ಕು ವಾರ್ಡ್ಗೆ ಉಸ್ತುವಾರಿಯನ್ನಾಗಿ ಹಾಕಿದ್ದಾರೆ. ನಮ್ಮ ಈ ವಾರ್ಡಿನಲ್ಲಿ ಕೃಷ್ಣನಾಯ್ಕ ಅಭ್ಯರ್ಥಿಯವರು ಬಹಳಾಂತರದಲ್ಲಿ ವಿನ್ ಆಗಿದ್ದಾರೆ. ನಾವು ಪ್ರತಿ ಮನೆಗೆ 2 ಸಲ ಭೇಟಿ ಕೊಟ್ಟು ಅವರ ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಈಡೇರಿಸಲಿಕ್ಕೆ ಬೇಕಾಗಿ, ಮತ್ತೆ ನಮ್ಮ ಈ ಕರ್ನಾಟಕ ಸರ್ಕಾರ ಕೊಟ್ಟಂಥ ಪಂಚ ಗ್ಯಾರಂಟಿ ಪ್ರತಿಯೊಂದು ಮನೆಗೆ ಮುಟ್ಟಿದೆಯೋ ಇಲ್ಲವಾ ಅನ್ನುವ ಈ ಎಲ್ಲ ಲೆಕ್ಕಾಚಾರವನ್ನು ಇಟ್ಟುಕೊಂಡು ನಾವು ಹೋಗಿದ್ದೇವೆ, ಓಟು ಕೇಳಿದ್ದೇವೆ. ಆದರೆ ಪ್ರತಿಯೊಂದು ಮನೆಯವರಿಗೂ ಈ ಪಂಚ ಗ್ಯಾರಂಟಿ ಯೋಜನೆ ಮುಟ್ಟಿದೆ. ಹಾಗಾಗಿ ಎಲ್ಲರಿಗೊಂದು ನಿರೀಕ್ಷೆ ಇದೆ, ನಮ್ಮ ಈ ಪಟ್ಟಣ ಪಂಚಾಯತ್ ಬಂದರೆ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಅಭ್ಯರ್ಥಿಗಳು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಅವರು ನಮ್ಮ ಅಭ್ಯರ್ಥಿಗೆ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ದಾರೆ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಶೀನಪ್ಪ ಬೈತಡ್ಕ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ವಕೀಲರು ಕೂಡ ಹೌದು ಇವರು. ಸರ್ ನಮಸ್ತೆ. ಏನ್ ಹೇಳ್ತೀರಿ ಗೆಲುವಿನ ಬಗ್ಗೆ? ಇವತ್ತು ಕಡಬ ಪಟ್ಟಣ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಜಯಬೇರಿ ಆರಿಸಿ, ಈವರೆಗೆ ಇಲ್ಲಿ ಸುಳ್ಯ ಕಾನ್ಸ್ಟಿಟ್ಯೂನ್ಸಿ ಬರೀ ಕಾಂಗ್ರೆಸ್ ವೀಕ್ ಅಂತ ಇತ್ತು. ಆದರೆ ಇಲ್ಲಿಯ ಜನ ಈಗ ಸರ್ಕಾರದ ಕಾರ್ಯಕ್ರಮವನ್ನು ನೋಡಿ ಇವತ್ತು ಕಾಂಗ್ರೆಸ್ ಮತವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಮತ ಮುಂದಿನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಒಂದು ಒಟ್ಟಿಗೆ ಪೂರಕ ಶಕ್ತಿಯಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ವರ್ಕರ್ಸ್ಗೆ ಒಂದು ಪೂರಕ ಶಕ್ತಿಯಾಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ದೃಷ್ಟಿಯಿಂದ ಇವತ್ತು ಗೆದ್ದಂಥ ಆ ಒಂದು ನಮ್ಮ ಜಯ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಇಲ್ಲಿಯ ಜನರ ಜಯ. ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಈ ಪರಿಸರದ ಟೌನ್ ಪಂಚಾಯತಿಗೆ ಹೆಚ್ಚಿನ ಒಂದು ಸರ್ಕಾರದ ಸವಲತ್ತನ್ನು ಒದಗಿಸುವಲ್ಲಿ ಖಂಡಿತ ನಾವು ಶಕ್ತರಿದ್ದೇವೆ ಅಂತ ಹೇಳುತ್ತಾ, ಇಲ್ಲಿ ಮತ ಕೊಟ್ಟಂಥ ಎಲ್ಲ ಇಲ್ಲಿಯ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೈ ಕಾಂಗ್ರೆಸ್. ಥ್ಯಾಂಕ್ ಯು. ಕಾಂಗ್ರೆಸ್ನ 500 ಪ್ರಮುಖರು ಜಿಲ್ಲಾ ಕಾಂಗ್ರೆಸ್ನಿಂದ ಕಡಬ ಪಟ್ಟಣ ಪಂಚಾಯತ್ನ ಒಂದು ಉಸ್ತುವಾರಿಯಾಗಿ ನೇಮಕಗೊಂಡಿರುವಂತಹ ನೂರುದ್ದೀನ್ ಸಾಲ್ಮರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ಗೆಲುವಿನ ಬಗ್ಗೆ ಹೇಳುವುದಾದ್ರೆ ನಮಗೆ ಶಬ್ದಗಳೇ ಇಲ್ಲ ಇದರಲ್ಲಿ. ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನ ನೇತೃತ್ವದಂತಹ ಕಾಂಗ್ರೆಸ್ ಸರ್ಕಾರ ಜನರಿಗೆ ಏನು ಉಪಕಾರ ಮಾಡುವಂತಹ ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ, ಆ ಪಂಚ ಗ್ಯಾರಂಟಿಗಳ ಕಾರಣದಿಂದಲೇ ನಮ್ಮ ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ, ಈ ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವರು ಅಪಸ್ವರ ಎಬ್ಬಿಸುವಂತಹ ಈ ದಿನಗಳಲ್ಲಿ ಆ ಗ್ಯಾರಂಟಿಗಳಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಸಾಮಾನ್ಯ ಜನರು ಎಂಬುದಕ್ಕೆ ಇದು ಸಾಬೀತಾಗಿದೆ. ಅದಕ್ಕಿಂತ ಹೆಚ್ಚಿನ ವಿಚಾರ ಹೇಳುವುದಾದ್ರೆ, ಕಡಬ ಅಂತ ಹೇಳಿದ್ರೆ ನಾವು ಕಡಬದ ರಸ್ತೆಗಳಲ್ಲಿ, ಪ್ರಧಾನ ರಸ್ತೆಗಳಲ್ಲಿ ಮಾತ್ರ ಮೊದಲು ಸಂಚರಿಸಿದ್ದು.
ಈ ಚುನಾವಣೆ ಸಂದರ್ಭದಲ್ಲಿ ಈ ಕಡಬದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬೇರೆ ಬೇರೆ ನಾವು ವಾರ್ಡ್ಗಳಿಗೆ ತೆರಳುವಾಗ ಅಲ್ಲಿಯ ರಸ್ತೆಗಳು, ಅಲ್ಲಿಯ ಚರಂಡಿಗಳು, ಅಲ್ಲಿಯ ಬೆಳಕಿನ ವ್ಯವಸ್ಥೆಗಳು ಮುಂತಾದವುಗಳು ನೋಡುವಾಗ ಸಾಕಷ್ಟು ಅಭಿವೃದ್ಧಿಯ ಒಂದು ಅಗತ್ಯತೆ ನಮಗೆ ಕಂಡು ಬಂತು. ಆ ಒಂದು ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ನಮ್ಮ ಈಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರುವ ಸಮಯದಲ್ಲಿ ಕಡಬದಲ್ಲಿ ಪ್ರಪ್ರಥಮವಾಗಿ ಪಟ್ಟಣ ಪಂಚಾಯತ್ ಅಧಿಕಾರಕ್ಕೆ ಬಂದ್ರೆ ಈ ಕಡಬದ ಜನರ ಆಶೋತ್ತರಗಳು ಮತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸುಲಭವಾಗ್ತದೆ. ಆ ನಿಟ್ಟಿನಲ್ಲಿ ಮತದಾರರಲ್ಲಿ ನಾವು ಕೇಳಿಕೊಂಡಿದ್ದೆವು. ಯಾಕಂತ ಹೇಳಿದ್ರೆ ನೀವು ಏನು ಮಾಡಬೇಕು ಅಂತೇಳಿ ನಿಮ್ಮ ಈ ಕಡಬವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ನೀವು ನಿಮ್ಮ ಮತಗಳನ್ನು ಕೊಟ್ರೆ ಖಂಡಿತವಾಗಿ ಕಡಬವನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಎಲ್ಲಾ ಯೋಜನೆಗಳನ್ನು ನಮ್ಮ ನಾಯಕರೊಟ್ಟಿಗೆ ಸೇರಿಕೊಂಡು ನಾವು ಮಾಡ್ತೇವೆ ಅಂತ ನಾವು ಹೇಳಿಕೊಂಡಿದ್ದೆವು. ನಮ್ಮ ಏನು ಆ ಒಂದು ಆಶ್ವಾಸನೆಗಳಿತ್ತು, ಏನು ಕಡಬವನ್ನು ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಒಂದು ಆಶೋತ್ತರಗಳಿತ್ತು, ಅದಕ್ಕೆ ಪೂರಕವಾಗಿ ಮತದಾರರು ನಮ್ಮ ಕೈಯನ್ನು ಹಿಡಿದಿದ್ದಾರೆ. ಒಂದು ಎರಡು ಕಡೆಯಲ್ಲಿ ಒಂದು ಸಣ್ಣ ಮಟ್ಟಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳು ಸೋಲಾಗಿದ್ದಾರೆ. ಅದು ಸೋಲಾಗಿ ನಮಗೆ ಪರಿಗಣಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಕಡಬ ಪಟ್ಟಣ ಪಂಚಾಯತ್ ಈಗ ನಮ್ಮ ಅಧಿಕಾರ ವ್ಯಾಪ್ತಿಗೆ ಬಂದಿದೆ, ನಮ್ಮ ಸರ್ಕಾರ ಇದೆ. ಈ ಸರ್ಕಾರ ಇರುವ ಸಮಯದಲ್ಲಿ ಕಡಬಕ್ಕೆ ಪೂರಕವಾದಂತಹ ಒಂದು ರೂಪುರೇಖೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಸಮಗ್ರವಾದ ಅಭಿವೃದ್ಧಿಗೆ ನಾವು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಯೋಜನೆ ಹಾಕಿಕೊಳ್ತೇವೆ. ಸರ್, ನಮಗೆ ಉಸ್ತುವಾರಿಯಾಗಿ ನೇಮಕ ಮಾಡಬೇಕಾದ್ರೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ರು, ಎಷ್ಟು ಸೀಟ್ ಬರಬೇಕು? ನಮಗೆ ಟಾರ್ಗೆಟ್ ಅಂತ ಹೇಳಿಲ್ಲ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋಲಾಗುವಂತ ಪರಿಸ್ಥಿತಿ ನಿಮ್ಗೆ ಗೊತ್ತಿರಬಹುದು. ಅದರಲ್ಲಿ ನಮ್ಮ ಈ ಯಾವುದು ಅಂತ ಹೇಳಿದ್ರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬರುವಾಗ ನಮ್ಮ ಯುಟಿ ಖಾದರ್ ಅವರು ಮತ್ತು ಪುತ್ತೂರಿನ ಅಶೋಕ್ ರೈಯರ್ ಅವರು ಮಾತ್ರ ವಿನ್ ಆಗಿದ್ರು. ನಂತರ ನಮ್ಗೆ ಅಂತ ಹೇಳಿದ್ರೆ ನಮ್ಗೆ ಏನೋ ಒಂದು ರೀತಿಯಾದಂತ ಒಂದು ಮುಜುಗರ ನಮ್ಮ ನಾಯಕರ ಹತ್ರ ಹೋಗುವಾಗ, ನಮ್ಮ ಪಕ್ಷದ ಕಚೇರಿ ಬೆಂಗಳೂರಿಗೆ ಹೋಗುವಾಗ ಒಂದು ಮುಜುಗರ ಆಗ್ತಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಹರೀಶ್ ಕುಮಾರ್ ರವರು ಏನು ಒಂದು ನಮ್ಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಮ್ಗೆ ನಮ್ಮ ಪಕ್ಷವನ್ನು ನಮ್ಗೆ ಕಡಬ ಗ್ರಾಮ ಪಂಚಾಯತಿನಿಂದ ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೆ ಬಂತು. ಆ ಸಂದರ್ಭದಲ್ಲಿ ಮೇಲ್ದರ್ಜೆಗೆ ಏರಿಕೊಂಡ ಸಮಯದಲ್ಲಿ ಪ್ರಪ್ರಥಮವಾದಂತಹ ಒಂದು ಚುನಾವಣೆ. ಆ ಸಮಯದಲ್ಲಿ ನೀವು ನಮಗೆ ಈ ಪಟ್ಟಣ ಪಂಚಾಯತ್ ಅನ್ನು ಕಾಂಗ್ರೆಸ್ಸಿಗೆ ನೀವು ಅದನ್ನು ಗುಡಿಸಲಿಕ್ಕೆ ನೀವು ಸತಾಯಗತಾಯ ಪ್ರಯತ್ನ ಪಡಬೇಕು ಅಂತೇಳಿ ಒಂದು ಹಿತದೃಷ್ಟಿಯಿಂದ ಒಂದು ಉತ್ತಮವಾದಂತ MS ಮೊಹಮ್ಮದ್ ಇರಬಹುದು, ಸುಭಾಷ್ ಚಂದ್ರ ಇರಬಹುದು, ಇಂಥ ಅವರ ನೇತೃತ್ವದಲ್ಲಿ ಮಹಾಬಲ್ ಮೇರ್ಲರ್ ಇರಬಹುದು, ಪ್ರಕಾಶ್ ರವರದು, ಬೇರೆ ಬೇರೆ ನಾಯಕರನ್ನ ನೇತೃತ್ವದಲ್ಲಿ ನಮ್ಮೆಲ್ಲರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಾವೊಂದು ಅವಿರತವಾಗಿ ಸುಮಾರು ಯಾವಾಗ ಚುನಾವಣೆ ಇಲ್ಲಿ ಘೋಷಣೆ ಆಯಿತು ಅಲ್ಲಿಂದ ಇಂದಿನವರೆಗೂ ಕೂಡ ನಾವು ಅವಿರತವಾಗಿ ಒಗ್ಗಟ್ಟಾಗಿ ನಮ್ಮ ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರ ಆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂತಹ ಪದ್ಮರಾಜ್ ಪೂಜಾರಿ ಅವರು ವಿನಯ್ ಕುಮಾರ್ ಸೊರಕೆ ಅವರು, ಶಕುಂತಲಾ ಶೆಟ್ಟಿ, ಅಶೋಕ್ ಕುಮಾರ್ ರೈ ಸೇರಿದಂತಹ ಎಲ್ಲ ನಾಯಕರು ನಮಗೆ ಸಪೋರ್ಟ್ ಕೊಟ್ಟ ಪರಿಣಾಮವಾಗಿ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಕಡಬದ ಬಗ್ಗೆ ಹೇಳುವುದಾದ್ರೆ, ಕಡಬದಲ್ಲಿ ನೂತನವಾಗಿ ನೇಮಕಗೊಂಡಂತಹ ನಮ್ಮ ಕಡಬದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅಭಿಲಾಷ್ ರವರ ಒಂದು ಟೀಮ್, ಆ ವರ್ಗೀಸ್ ರವರ ಮಾರ್ಗದರ್ಶನ, ಆ ಸುಧೀರ್ ರವರ ಮಾರ್ಗದರ್ಶನ ಮುಂತಾದಂತಹ ನಾಯಕರ ಆ ಒಂದು ಒಗ್ಗಟ್ಟಿನ ಪ್ರಯತ್ನದಿಂದ ಕಾಂಗ್ರೆಸ್ಸಿನ ಕೈಯನ್ನು ಈ ಬಾರಿ ನಮ್ಮ ಇಲ್ಲಿಯ ಜನತೆ ಕೈ ಹಿಡಿದಿದ್ದಾರೆ. ಹಾಗೆ ಮತ್ತು ನಾನು ಹೇಳುವಂತದ್ದು ಇಷ್ಟೇ, ನಾವು ಏನು ಆಶೋತ್ತರಗಳನ್ನು ನಾವೇನು ಆಶ್ವಾಸನೆಗಳನ್ನು ಕೊಟ್ಟಿದ್ದೇವ ಅದನ್ನು ಖಂಡಿತವಾಗಿ ಈಡೇರಿಸಲಿಕ್ಕೆ ನಮ್ಮ ನಾಯಕರೊಟ್ಟಿಗೆ ಸೇರಿಕೊಂಡು ನಾವು ಒಂದು ಪ್ರಯತ್ನವನ್ನು ಮಾಡುತ್ತೇವೆ. ಈ ನಿಟ್ಟಿನಲ್ಲಿ ನಿಮ್ಮ ಮಾಧ್ಯಮದವರು ಕೂಡ ಈ ಕಡಬದ ಅಭಿವೃದ್ಧಿಗೆ ಪೂರಕವಾಗುವಂತಹ ವಿಚಾರಗಳನ್ನು ಹೇಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಾವು ಸಾಧಾರಣವಾಗಿ ಈ ಓಟು ಕೇಳಲಿಕ್ಕೆ ಹೋದಾಗ ಜನರಿಂದ ಬಂದಂತ ವಿಚಾರಗಳು ಏನು ಅಂತ ಹೇಳಿದ್ರೆ, ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂತದ್ದು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆಯ ಬಗ್ಗೆ. ಇದು ನಮ್ಮ ಎಲ್ಲ ನಾಯಕರು, ವರ್ಗೀಸ್ ರವರು ಇರ್ಬೋದು, ಎಲ್ಲ ನಾಯಕರುಗಳು, ಈ ಫಜಲ್ ಕೋಡಿಂಬಾಳ ಮೊದಲಾದಂತ ಎಲ್ಲ ನಾಯಕರು ಸೇರಿಕೊಂಡು ನಮ್ಮ ಆಯಾಯ ಮಂತ್ರಿಗಳು ಬಂದಾಗ ಮನವಿಯನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಇಲ್ಲಿ ನಿಲ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನೇಮಕಾತಿಗೆ ನಮ್ಗೆ ಸರ್ಕಾರದಿಂದ ಮಾಡ್ಲಿಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟ ಏನು ಸಮಸ್ಯೆ ಉಂಟು ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನಾವು ಕಾಂಗ್ರೆಸ್ ಪ್ರಮುಖರಿದ್ದೀರಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಆದ್ರೆ ಕಡಬ ತಾಲೂಕಾಗಿ 7-8 ವರ್ಷಗಳಾದ್ರೂ ಕೂಡ ಇನ್ನೂ ಕೂಡ ಸಾಕಷ್ಟು ಇಲಾಖೆಗಳು, ಅಂದ್ರೆ ಬಹುತೇಕ 75% ಇಲಾಖೆಗಳು ಕೂಡ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಅದು ತಾಲೂಕಿನ ಒಟ್ಟು ಅಭಿವೃದ್ಧಿಗೆ ಹಿನ್ನಡೆ ಆಗ್ತಿದೆ. ಯಾಕೆ ಕಾಂಗ್ರೆಸ್ ಪ್ರಮುಖರು ಸರ್ಕಾರದ ಗಮನವನ್ನು ಸೆಳೀತಾ ಇಲ್ಲ? ಇದರ ಬಗ್ಗೆ ಕಾಂಗ್ರೆಸ್ ಪ್ರಮುಖರು ಅಂತ ಹೇಳಿ ಅಲ್ಲ, ಇಲ್ಲಿಯ ಭಾಗದ ಎಲ್ಲಾ ಜನರು ಕೂಡ ಈ ಕಡಬವನ್ನು ತಾಲೂಕಾಗಿ ಯಾವಾಗ ಸೈಯದ್ ಮೀರ್ ಸಾಹೇಬರ ನೇತೃತ್ವದಲ್ಲಿರುವಂತಹ ನಿಮ್ಮನ ಚಾಕೋ ಆ ಮೊದಲಾದಂತ ಎಲ್ಲ ನಾಯಕರು ಸೇರಿಕೊಂಡು ಕಡಬದ ತಾಲೂಕಾಗಬೇಕು ಹೋರಾಟ ಮಾಡಿದ್ರಿಂದ
ಇಲ್ಲಿ ನಮ್ಗೆ ಏನಾಯ್ತು ಅಂತ ಹೇಳಿ ಕಡಬದಲ್ಲಿ ತಾಲೂಕಾಗಿ ಇದು ಇಟ್ಟಿತು. ಆ ಎಲ್ಲ ನಾಯಕರು ಎಲ್ಲವನ್ನು ಕೂಡ ಅಭಿವೃದ್ಧಿಗೆ ಪೂರಕವಾದಂತಹ ವಿಚಾರಗಳನ್ನು ಆಗಾಗ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕಡಬ ತಾಲೂಕು ರಚನೆ ಆದ ಕೂಡಲೇ ಅದನ್ನು ಸಣ್ಣ ಒಂದು ಸಮಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದಕ್ಕೆ ಪ್ರಪ್ರಥಮವಾಗಿ ಇಲ್ಲಿ ಮಿನಿ ವಿಧಾನಸೌಧ ಆಗಿದೆ. ಇಲ್ಲಿ ಕಡಬ ತಾಲೂಕು ಅವರು ತಹಸೀಲ್ದಾರ್ ಬಂದಿದ್ದಾರೆ. ನ್ಯಾಯಾಲಯದ ಕಟ್ಟಡಗಳಾಗ್ತಾ ಉಂಟು. ನ್ಯಾಯಾಲಯಕ್ಕೆ ಅನುಮತಿಯನ್ನು ಸಿಕ್ಕಿದೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಅನುದಾನಗಳು ಕೂಡ ಅದಕ್ಕೆ ಯೋಜನೆಗಳು ಕೂಡ ಆಗಿದೆ. ಯಾವುದು ಕೂಡ ಅಷ್ಟು ಸುಲಭವಾಗಿ ಆಗುವಂತದ್ದಲ್ಲ. ಒಂದು ಪರ್ಮನೆಂಟ್ ಆಗುವಂತ ವಿಚಾರ ಆದ ಕಾರಣ ಅದು ಆಗ್ತದೆ. ಮತ್ತು ಸರ್ಕಾರ ಇರುವ ಕಾರಣ ಪಟ್ಟಣ ಪಂಚಾಯತ್ ಈಗ ನಮ್ಮ ಕೈಗೆ ಬಂದ ಕಾರಣ ಆದಷ್ಟು ಬೇಗ ಈ ಕಡಬ ಜನರ ಏನು ಅಭಿವೃದ್ಧಿಗೆ ಪೂರಕವಾದಂತ ಕೆಲಸ ಕಾರ್ಯ ಮಾಡಲಿಕ್ಕೆ ನಮಗೆ ಸಹಾಯವಾಗ್ತದೆ. ಥ್ಯಾಂಕ್ ಯು. ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿರುವಂತಹ ಬಿಜೆಪಿ ಪ್ರಮುಖರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಏನ್ ಹೇಳ್ತಾರೆ ಈ ಗೆಲುವು ಮತ್ತು ಸೋಲಿನ ಬಗ್ಗೆ ಏನ್ ಹೇಳ್ತಾರೆ ಅಂತ ರಾಕೇಶ್ ರೈ ಅವರು ಕೆಡಂಜರ್ವಿದ್ದಾರೆ, ಜಿಲ್ಲಾ ಬಿಜೆಪಿಯ ಕಾರ್ಯದರ್ಶಿಗಳು ಆಗಿರುವವರು. ಸರ್ ನಮಸ್ತೆ. ನಮಸ್ತೆ, ನಾನು ರಾಕೇಶ್ ರೈ ಕೆಡಂಜಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷ. ಒಟ್ಟು ಕಡಬ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ 13 ಕ್ಷೇತ್ರಗಳಿಗೆ ನಡೆದಂತ ಚುನಾವಣೆಯ ಫಲಿತಾಂಶ ಬಂದಿದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಮತದಾರರ ತೀರ್ಪನ್ನು ಗೌರವಿಸ್ತೇವೆ. ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಒಂದು ಚುನಾವಣೆಯನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಿದಂತ ಚುನಾವಣೆಗೆ ಸಂಬಂಧಪಟ್ಟಂತ ಕಡಬ ತಾಲೂಕಿನ ತಹಶೀಲ್ದಾರ್ ನೇತೃತ್ವದ ಎಲ್ಲ ಆಡಳಿತ ವರ್ಗ, ಚುನಾವಣಾ ಆಯೋಗ ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ಕೂಡ ಒಂದು ಅತ್ಯಂತ ಯಶಸ್ವಿಯಾದ ಚುನಾವಣೆ ನಡೆಸಿದ್ದಕ್ಕಾಗಿ ಅವರನ್ನು ಆತ್ಮೀಯವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾನು ಅಭಿನಂದಿಸ್ತೇನೆ. ರಾಜಕೀಯ ಪಾರ್ಟಿಗಳಿಗೆ ಚುನಾವಣೆ ಎನ್ನುವಂಥದ್ದು ಸಹಜ. ಹಾಗಂತೇಳಿ ಅದರಲ್ಲಿ ಸೋಲು ಗೆಲುವು ಕೂಡ ಸಹಜ. ನಾವು ಈ ಹಿನ್ನಡೆಯನ್ನ ನಾವು ಸ್ವೀಕಾರ ಮಾಡ್ತೇವೆ. ಹಾಗಂತೇಳಿ ನಮ್ಮಲ್ಲಿ ಈ ಕಡಬ ಪಟ್ಟಣ ಪಂಚಾಯತ್ನ ಆಡಳಿತವನ್ನ ಪಡೆಯುವಲ್ಲಿ ಬಹಳಷ್ಟು ಪ್ರಯತ್ನಗಳು ಆಗಿದೆ. ಕಾರ್ಯಕರ್ತರು ತಮ್ಮ ಎಲ್ಲ ಪರಿಶ್ರಮವನ್ನು ಹಾಕಿ ಕೆಲಸವನ್ನ ಮಾಡಿದ್ದಾರೆ. ನಮಗೆ ರಾಜ್ಯ, ಜಿಲ್ಲಾ ಮಟ್ಟದ, ನಮ್ಮ ಸುಳ್ಯ ಕ್ಷೇತ್ರ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕಾರಣಗಳು ಸುಮಾರು ಇರ್ತವೆ. ರಾಜಕೀಯ ಕ್ಷೇತ್ರದಲ್ಲಿ ಸೋಲಿಗೆ ಕಾರಣಗಳು ಇರ್ತವೆ. ಹಾಗಾದ್ರೆ ನಮ್ಮ ಕಾರಣಗಳಲ್ಲಿ ನಾವು ಹೇಳುವಂತ ಕಾರಣಗಳು ಕೂಡ ಅತ್ಯಂತ ಸಮರ್ಥನೀಯ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಕಳೆದ 20 ವರ್ಷಗಳಿಂದ ಹೇಳಿದ್ರೆ 4 ಅವಧಿಗಳಲ್ಲಿ ಗ್ರಾಮ ಪಂಚಾಯತ್ ಕೂಡ ಬಿಜೆಪಿಯ ಆಡಳಿತದಲ್ಲಿ ಇರಲಿಲ್ಲ. ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಇಲ್ಲಿ. ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಿರೀಕ್ಷೆ ಇದ್ದದ್ದು ಕೂಡ ಸುಮಾರು 4 ನಮ್ಮ ಬಿಜೆಪಿ ಗಟ್ಟಿ ಕ್ಷೇತ್ರ, ಇನ್ನೊಂದು 4 ಕ್ಷೇತ್ರಗಳಲ್ಲಿ ಗೆಲ್ತೇವೆ ಎನ್ನುವಂತ ನಮ್ಮಲ್ಲಿ ವಿಶ್ವಾಸ ಇತ್ತು. ಹಾಗಂತೇಳಿ ನಾವೀಗ 5 ಸ್ಥಾನಗಳನ್ನ ಪಡ್ಕೊಂಡಿದ್ದೇವೆ. ಅದು ಕೂಡ ನಮ್ಮ ಯಶಸ್ಸು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಕಾಂಗ್ರೆಸ್ನವರದು ಅವರ ಪ್ರಮುಖರು ಮಾತಾಡಿದಾಗ ಅವರಲ್ಲಿ 10 ಕ್ಷೇತ್ರದ ನಾವು ಗೆದ್ದೇ ಗೆಲ್ತೇವೆ ಎನ್ನುವಂತ ಆತ್ಮವಿಶ್ವಾಸ ಇತ್ತು. ಅವರು 8 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಹಾಗಾಗಿ ಅವರಿಗೆ ನೈತಿಕವಾದಂತಹ ಸೋಲು ಅವರಿಗೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು, ಕಾಂಗ್ರೆಸ್ ಕೂಡ ಈ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಕೆಲವು ಜನಸಾಮಾನ್ಯರ ಮನಸ್ಸಿನಲ್ಲಿ ಇಲ್ಲಿ ಎಲ್ಲಾದ್ರೂ ಕಾಂಗ್ರೆಸ್ ಹೋದ್ರೆ ನಿಮಗೆ 2,000 ಬರುವುದು ನಿಲ್ತದೆ, ಶಕ್ತಿ ಯೋಜನೆ ನಿಲ್ತದೆ, ವಿದ್ಯುತ್ ಫ್ರೀ ನಿಲ್ತದೆ ಎನ್ನುವಂತ ಒಂದು ರೀತಿಯ ಭಯವನ್ನು ಹುಟ್ಟುವಂತ ಕೆಲಸವನ್ನ ಮಾಡಿದ್ರು. ಇದೆಲ್ಲವೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ಮತದಾರರ ತೀರ್ಪನ್ನು ಗೌರವಿಸ್ತೇವೆ ಮತ್ತು ಎಲ್ಲ ಮತದಾರರಿಗೆ ವಿಶೇಷವಾದಂತ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಬಿಜೆಪಿ ಕಡೆಯಿಂದ ನಾನು ಸಲ್ಲಿಸ್ತೇನೆ. ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳೇ ಇವತ್ತು ಗೆಲುವಿಗೆ ಕಾರಣವಾದ್ದು ಅಂತ. ಅವರು ಹೇಳುವಂತದ್ದು ಪಂಚ ಗ್ಯಾರಂಟಿಗಳು ಗೆಲುವಿಗೆ ಕಾರಣ ಅಂತೇಳಿ. ಹಾಗಂತ ಹೇಳಿ ಇಡೀ ಪಂಚ ಗ್ಯಾರಂಟಿಯ ವ್ಯವಸ್ಥೆಯಿಂದಾಗಿ ಅದನ್ನ ಅವ್ಯವಸ್ಥೆಯನ್ನು ಇವತ್ತು ಜನ ಗಮನಿಸ್ತಾ ಇದ್ದಾರೆ. ಈಗ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಒಂದಷ್ಟು ಅವರ ಮತದಾರರು ಇರುವ ಕಾರಣಕ್ಕೋಸ್ಕರ ಗೆದ್ದಿರ್ಬೋದು. ಇಡೀ ರಾಜ್ಯದ ವ್ಯವಸ್ಥೆಯನ್ನು ಇತ್ತೀಚೆಗೆ ಮಾಧ್ಯಮದಲ್ಲಿ ಸಮೀಕ್ಷೆಯನ್ನು ನೋಡಿದ್ದೇವೆ. ತಕ್ಷಣಕ್ಕೆ ಎಲೆಕ್ಷನ್ ಆದ್ರೆ ಸಾಧಾರಣ 135 ಸೀಟಷ್ಟು ಬಿಜೆಪಿ ಗೆಲ್ತದೆ. ಪಂಚ ಗ್ಯಾರಂಟಿಯ ಅವ್ಯವಸ್ಥೆಗಳು, ಆ ಪಂಚ ಗ್ಯಾರಂಟಿಯ ಪರಿಣಾಮದಿಂದಾಗಿ ಬೇರೆ ಬೇರೆ ಕಡೆಗೆ ಬೆಲೆ ಏರಿಕೆ ಆಗಿರುವಂತದ್ದು, ಜನಸಾಮಾನ್ಯರ ಮೇಲೆ ಹೊರೆ ಆಗಿರುವಂತದ್ದು ಅವರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಶಾಪ ಆಗ್ತದೆ. ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದೇ ಗೆಲ್ತದೆ. ಒಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಹಣ ಮತ್ತು ಹೆಂಡವನ್ನು ಇಲ್ಲಿ ಹಂಚಿದ್ದಾರೆ ಅನ್ನುವಂಥದ್ದು ತಮ್ಮವರೇ ಒಂದು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ತಾವೇನು ಹೇಳಿ? ಅದರ ಬಗ್ಗೆ ನಾವು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಅದು ನಮ್ಮಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇಲ್ಲ. ಅದನ್ನ ಒಂದು ವೇಳೆ ಅಂತ ಕೆಲಸವನ್ನ ಮಾಡಿದ್ರೆ ಅದರ ಫಲವನ್ನು ಅವರು ಉಣ್ತಾರೆ. ಮುಂದಿನ ದಿನಗಳಲ್ಲಿ ಅದು ಈ ಆಮಿಷ ಎನ್ನುವಂಥದ್ದನ್ನ ತುಂಬಾ ದಿನ ಅದು ನಡೆಯುವುದಿಲ್ಲ. ಜನಸಾಮಾನ್ಯರು, ಮತದಾರರು ಪ್ರಜ್ಞಾವಂತರಿದ್ದಾರೆ. ಅದರ ಬಗ್ಗೆ ಸರಿಯಾದ ಉತ್ತರವನ್ನು ಮುಂದಿನ ಚುನಾವಣೆಯಲ್ಲಿ ಕೊಡ್ತಾರೆ. ಪಕ್ಷ ಇನ್ನು ಬಲವರ್ಧನೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪಕ್ಷ ಬಲವರ್ಧನೆಗೆ ನಮ್ಮಲ್ಲಿ ಒಂದಷ್ಟು ಬೂತ್ ಮಟ್ಟದಿಂದ ಕಾರ್ಯತಂತ್ರಗಳನ್ನ ಮಾಡಬೇಕಾಗಿದೆ ಮತ್ತು ಈ ಸೋಲಿನ ಬಗ್ಗೆ ನಾವು ವಿಮರ್ಶೆಯನ್ನು ಮಾಡಲಿಕ್ಕಿದ್ದೇವೆ. ಪ್ರತಿ ಬೂತ್ ಮಟ್ಟದಲ್ಲಿ ಕೂತು ನಮ್ಮ ಮತಗಳು ಸೋರಿಕೆ ಆಗಿದೆ ಎನ್ನುವುದರ ಬಗ್ಗೆ ಒಂದಷ್ಟು ನಾವು ಅದನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನು ಸೋರಿಕೆ ಆಗಿರುವಂತ ಮತಗಳನ್ನ ಮತ್ತೆ ನಾವು ಪಡ್ಕೊಳ್ಳುವಂತ ಕೆಲಸ ಕಾರ್ಯಗಳನ್ನ ಅದಕ್ಕೆ ಕಾರ್ಯಯೋಜನೆ ನಾವು ಮಾಡಿಯೇ ಮಾಡ್ತೇವೆ. ಥ್ಯಾಂಕ್ ಯು ಸರ್.
ಬಿಜೆಪಿಯ ಸುಳ್ಯ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಹರೀಶ್ ಕಂಜಿಪಿಲಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. 5 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ, 8 ಸ್ಥಾನಗಳಲ್ಲಿ ಬಿಜೆಪಿ ಸೋಲಾಗಿದೆ. ಹಾಗಾಗಿ ಕಡಬ ಪಟ್ಟಣ ಪಂಚಾಯತ್ ಬಿಜೆಪಿಯಿಂದ ಕೈ ತಪ್ಪಿದೆ, ಏನು ಹೇಳಿ? ಚುನಾವಣೆಯಲ್ಲಿ ಸ್ವಚ್ಛ ಕಡಬ, ಸುಂದರ ಕಡಬ ಆಗಬೇಕು ಅಂತ ಹೇಳುವ
5 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ, 8 ಸ್ಥಾನಗಳಲ್ಲಿ ಬಿಜೆಪಿ ಸೋಲಾಗಿದೆ. ಹಾಗಾಗಿ ಕಡಬ ಪಟ್ಟಣ ಪಂಚಾಯತ್ ಬಿಜೆಪಿಯಿಂದ ಕೈ ತಪ್ಪಿದೆ. ಏನು ಹೇಳ್ತೀವಿ? ಚುನಾವಣೆಯಲ್ಲಿ ಸ್ವಚ್ಛ ಕಡಬ ಸುಂದರ ಕಡಬ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ಇಳಿಸಿ ಗೆಲುವಿಗಾಗಿ ನಾವು ತುಂಬ ಶ್ರಮವನ್ನು ಪಟ್ಟಿದ್ದೇವೆ. ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಕಳೆದ 16 ದಿವಸಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಪ್ರಥಮ ಪಟ್ಟಣ ಪಂಚಾಯತಲ್ಲಿ ಗೆಲ್ಲಿಸಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ನಾವು ಚುನಾವಣೆ ಸಂದರ್ಭದಲ್ಲಿ 13ಕ್ಕೆ 13 ಗೆಲ್ತೇವೆ ಅಂತ ಹೇಳುವಂತ ಮಾತನ್ನ ಹೇಳಿದ್ದೆವು. ಆದ್ರೆ ನಮ್ಮ ನಿರೀಕ್ಷೆ 7ರಿಂದ 8 ಸ್ಥಾನಗಳಲ್ಲಿ ನಾವು ಗೆಲ್ತೇವೆ ಅಂತ ಹೇಳುವಂತ ನಿರೀಕ್ಷೆ ಇತ್ತು. ಆದ್ರೆ ವಿಶೇಷವಾಗಿ 2 ದೃಷ್ಟಿಯಿಂದ, ಒಂದು ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ, ಅಂಗಾರರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಡಬಕ್ಕೆ 15ರಿಂದ 18 ಕೋಟಿಯಷ್ಟು ಅನುದಾನವನ್ನ ಕೊಟ್ಟು ಇಲ್ಲಿಯ ರಸ್ತೆಗಳು, ನಾನು ಹೋಗುವಂತ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ರಸ್ತೆಗಳಾಗಿತ್ತು. ಆದರೆ ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿಸಿಕ್ಕೆ ನಿರ್ಧಾರ ಮಾಡಿದ್ದಾರೆ. ವಿಶೇಷವಾಗಿ ನಾನು ಸಮರ್ಥ ವಿರೋಧ ಪಕ್ಷವಾಗಿ ನಮ್ಮ 5 ಜನ ಸದಸ್ಯರು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಕಾಂಗ್ರೆಸ್ಸಿಗರ ಏನು ಇವತ್ತು ಪಟ್ಟಣ ಪಂಚಾಯತಿಯಲ್ಲಿ ಗೆದ್ದಿದ್ದಾರೆ, ಅವರ ತಪ್ಪುಗಳನ್ನ ಮುಂದಿನ ದಿನಗಳಲ್ಲಿ ಅವರು ತಪ್ಪು ದಾರಿಯಲ್ಲಿ ನಡೆದಾಗ ಅದನ್ನ ಸರಿದಾರಿಗೆ ತರತಕ್ಕಂಥ ಕೆಲಸ ಕಾರ್ಯಗಳನ್ನ ಸಮರ್ಥ ವಿರೋಧ ಪಕ್ಷವಾಗಿ ನಮ್ಮ 5 ಜನ ಸದಸ್ಯರು ಮಾಡ್ತಾರೆ. ಸೋಲನ್ನ ವಿರೋಚಿತವಾಗಿ ನಾವು ತಗೊಳ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಸಹಜ. ಆದ್ರೆ ವಿರೋಧ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಹಿಂದೆ ಬಹಳಷ್ಟು ವರ್ಷಗಳಿಂದ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ಗಳಿರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆಯಲ್ಲಿ ನಾವು ವಿರೋಧ ಪಕ್ಷವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಆಡಳಿತ ಪಕ್ಷದಷ್ಟೇ ನಾವು ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ಆ ಸಂದರ್ಭಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸೋಲು ನಮ್ಮಲ್ಲಿ, ಗೆಲುವು ಇತ್ತು, ನಮ್ಮಲ್ಲಿ ಮನಸ್ಸಿತ್ತು ಗೆಲುವು ಆಗಬಹುದು ಅಂತ. ಆದರೆ ಕಡಬ ಗ್ರಾಮ ಪಂಚಾಯತ್ ಇರುವ ಸಂದರ್ಭದಲ್ಲಿ ನಾವು 3 ಸಲ ನಾವು ವಿರೋಧ ಪಕ್ಷದಲ್ಲಿದ್ದೆವು. ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನ ನಿರ್ಧಾರ ಮಾಡಿದ್ದಾರೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಒಳ್ಳೆಯ ಕೆಲಸ ಕಾರ್ಯಗಳನ್ನ ಕಾಂಗ್ರೆಸ್ನ ಪಟ್ಟಣ ಪಂಚಾಯತ್ ಕಾಂಗ್ರೆಸ್ನವರು ಮಾಡಲಿ. ನಾವು ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಅವರನ್ನ ಸರಿದಾರಿಗೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸಮರ್ಥವಾಗಿ ವಿರೋಧ ಪಕ್ಷವಾಗಿ ನಾವು ಮಾಡ್ತೇವೆ ಅಂತ ಹೇಳುವಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಕಡಬ ತಾಲೂಕಿನಲ್ಲಿ ಬಿಜೆಪಿ ಶಾಸಕಿ ಇರುವಂತದ್ದು, ಆದ್ರೂ ಕೂಡ ಯಾಕೆ ಪಟ್ಟಣ ಪಂಚಾಯತ್ನಲ್ಲಿ ಬಿಜೆಪಿಗೆ ಸೋಲಾಯಿತು? ಇವತ್ತು ಸೋಲು ನಾನು ಆಗ್ಲೇ ಹೇಳಿದೆ. ಕಡಬ ಗ್ರಾಮ ಪಂಚಾಯತ್ ಇರುವ ಸಂದರ್ಭದಲ್ಲಿ 3 ಬಾರಿ ನಾವು ವಿರೋಧ ಪಕ್ಷದಲ್ಲಿದ್ದೆವು. ಕಾಂಗ್ರೆಸ್ಸಿಗರು ಆಡಳಿತ ಪಕ್ಷದಲ್ಲಿದ್ದರು. ಜನ ಮತ್ತೆ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅನಿರೀಕ್ಷಿತವಾಗಿ ನಾವು ಸೋಲುವಂಥದ್ದಲ್ಲ. ಹಿಂದೆಯೂ ನಾವು ಹಿಂದೆ ಏನು ಇವತ್ತು ಪಟ್ಟಣ ಪಂಚಾಯತ್ ಆಗುವುದಕ್ಕಿಂತ ಮೊದಲು ನಾವು 3 ಬಾರಿ ನಾವು ವಿರೋಧ ಪಕ್ಷದಲ್ಲಿದ್ದೆವು. ಮುಂದೆ ಗೆಲುವಿಗಾಗಿ ಪಕ್ಷ ಏನಾದರೂ ನಾವು ಕಾರ್ಯಯೋಜನೆಯನ್ನ ಮಾಡ್ತೇವೆ. ಇವತ್ತು ಒಂದು ರೀತಿಯಲ್ಲಿ ನಮಗೆ ನಮ್ಮ ಶಾಸಕಿ ಭಾಗೀರಥಿಯವರು ಬಂದ ನಂತರ ನಾವು ವಿರೋಧ ಪಕ್ಷದ ಶಾಸಕರಿಗೆ ಯಾವುದೇ ಅನುದಾನಗಳನ್ನ ಕೊಡ್ತಾ ಇಲ್ಲ. ಯಾವುದೇ ಅನುದಾನಗಳಿರ್ಬೋದು, ಯಾವುದೇ ಮೂಲಭೂತ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಅವಕಾಶವನ್ನ ಇವತ್ತು ವಿರೋಧ ಪಕ್ಷದ ಸದಸ್ಯರಿಗೆ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ 1-1.5 ವರ್ಷದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಿಂದ ಕಷ್ಟ ಸಾಧ್ಯ ಆಯಿತು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಿಗರ ತಾರತಮ್ಯದಿಂದ ನಮ್ಮ ಶಾಸಕರಿಗೆ ಅನುದಾನಗಳ ಕೊರತೆಯಿಂದ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಸಮರ್ಥ ವಿರೋಧ ಪಕ್ಷವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಕಡಬ ಪಟ್ಟಣ ಪಂಚಾಯತ್ನ ಚುನಾವಣೆಯ ಮತ ಎಣಿಕೆ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದೆ. ಸೊ ಪಟ್ಟಣ ಪಂಚಾಯತ್ ಆದ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಅಧಿಕಾರದ ಗದ್ದುಗೆಯನ್ನ ಇಲ್ಲಿ ಕಾಂಗ್ರೆಸ್ ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ. ಇಷ್ಟು ಹೊತ್ತು ನಮ್ಮ ಹಿರಿಯ ವರದಿಗಾರರಾದಂತಹ ಉಮೇಶ್ ಮಿತ್ತಡ್ಕ ಅಲ್ಲಿನ ಒಂದು ಸಮಗ್ರವಾದ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಫಲಿತಾಂಶದ ಬಗ್ಗೆ ಮಾಹಿತಿಯನ್ನು ಕೊಡುವ ಜೊತೆಗೆ ಗೆದ್ದಂತಹ ಅಭ್ಯರ್ಥಿಗಳು ಜೊತೆಗೆ ಪಕ್ಷದ ಪ್ರಮುಖರನ್ನ ಮಾತನಾಡಿಸಿ ಅವರಿಂದ ಅಭಿಪ್ರಾಯಗಳನ್ನು ಪಡೆಯುವಂತಹ ಒಂದು ಕೆಲಸಗಳು ಕೂಡ ಆಗಿದೆ. ಸೊ ಈಗ ಅಲ್ಲಿ ವಿಜಯೋತ್ಸವ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಸಂಭ್ರಮ ಸಡಗರದಲ್ಲಿ ತೊಡಗಿಸಿಕೊಂಡಿದ್ದಾರೆ. 8-5-13 ಸದಸ್ಯ ಬಲ ಅಥವಾ 13 ಸ್ಥಾನವನ್ನು ಹೊಂದಿರುವಂತಹ ಕಡಬ ಪಟ್ಟಣ ಪಂಚಾಯತ್, ಇದರಲ್ಲಿ 8 ಸ್ಥಾನಗಳನ್ನ ಕಾಂಗ್ರೆಸ್ ಗಳಿಸಿಕೊಂಡಿದೆ, 5 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದುಕೊಂಡಿದೆ ಅನ್ನುವಂಥದ್ದು. ಸೊ ಉಳಿದಂತೆ SDPI, ಮುಸ್ಲಿಂ ಲೀಗ್ ಮತ್ತು ಪಕ್ಷೇತರರು ಕಣದಲ್ಲಿರುವಂಥದ್ದು. ಸೊ ಈ ಪೈಕಿ ಕಾಂಗ್ರೆಸ್ 8 ಸ್ಥಾನಗಳನ್ನು ಗಳಿಸಿಕೊಂಡಿದೆ, ಅದೇ ರೀತಿ ಬಿಜೆಪಿ 5 ಸ್ಥಾನಗಳನ್ನು ಗಳಿಸಿಕೊಂಡಿದೆ ಅನ್ನುವಂಥದ್ದು. ಸೊ ಈಗ ನಾವು ಈ ಒಂದು ಫಲಿತಾಂಶ ಆರಂಭಕ್ಕೂ ಮುನ್ನ ನಮ್ಮ ಹಿರಿಯ ವರದಿಗಾರ ಜೊತೆಗೆ ಸುದ್ದಿ ಬಿಡುಗಡೆ ಪತ್ರಿಕೆಯ ಉಪಸಂಪಾದಕರಾದಂತಹ ಹರೀಶ್ ಬಾರಿಂಜಾ ಅವರು ನಮ್ಮ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಉಲ್ಲೇಖಿಸ್ತಾ ಇದ್ರು, ಒಂದಷ್ಟು ವಿಚಾರಗಳನ್ನ ಕೂಡ ತಿಳಿಸ್ತಾ ಇದ್ರು. ಅಲ್ಲಿನ ಒಂದು ರಾಜಕೀಯ ಚಿತ್ರಣ ಹೇಗೆ, ಏನು, ಎತ್ತ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಬಹಳಷ್ಟು ಲೆಕ್ಕಾಚಾರಗಳಿತ್ತು, ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ವಿರೋಧ ಪಕ್ಷದ ಕಾರ್ಯತಂತ್ರ ಇರ್ಬೋದು ಇತ್ಯಾದಿ ಹಿನ್ನೆಲೆಯಲ್ಲಿ ಈ ಬಾರಿಯ ಫಲಿತಾಂಶ ಏನಾಗಬಹುದು ಅನ್ನುವಂಥ ನೆಲೆಯಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು. ಸೊ ಈಗ ಮತ್ತೆ ಹರೀಶ್ ಬಾರಿಂಜಾ ಅವರಿಂದ ಒಂದಷ್ಟು ಮಾತುಕತೆಗಳನ್ನ, ಮಾಹಿತಿಯನ್ನ ಕೂಡ ನಾವು ಪಡೆದುಕೊಳ್ಳಬೇಕು. ಅದಕ್ಕೂ ಮುನ್ನ ಈಗ ಯಾವ ವಾರ್ಡ್ನಲ್ಲಿ ಯಾರ್ಯಾರು ವಿಜೇತರಾಗಿದ್ದಾರೆ ಅನ್ನುವಂಥದ್ದನ್ನು ನಾನು ಮೊದಲಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಆ ಬಳಿಕ ಒಂದಷ್ಟು ಮಾಹಿತಿಯನ್ನ ಅಲ್ಲಿಂದಲೂ ಕೂಡ ಅಲ್ಲಿನ ಆ ಒಂದು ಮತ ಎಣಿಕೆ ನಡೆಯುವಂತಹ ಕೇಂದ್ರದಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡೆಯುವಂತಹ ಕೆಲಸವನ್ನ ಮಾಡ್ತೇವೆ. ಸೊ ಈಗ ಹೇಗಿದೆ ಅಲ್ಲಿನ ಚಿತ್ರಣ ಅನ್ನುವಂಥದ್ದು, ಸಂಭ್ರಮ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಒಂದು ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸೊ ಅದಕ್ಕೂ ಮುನ್ನ ವಾರ್ಡ್ ನಂಬರ್ 1ರಲ್ಲಿ 4 ಅಭ್ಯರ್ಥಿಗಳು ಕಣದಲ್ಲಿದ್ರು ಕಳರದಲ್ಲಿ. ಈ ಪೈಕಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ತಮನ್ನಾ ಜಬೀನ್ ಅವರು ಗೆಲುವನ್ನ ಸಾಧಿಸಿರುವಂಥದ್ದು. ಅದಾದ ಬಳಿಕ ವಾರ್ಡ್ ನಂಬರ್ 2 ಕೋಡಿಬೈಲು ಪರಿಶಿಷ್ಟ ಜಾತಿ ಮಹಿಳೆ ಮೀಸಲಾತಿಯನ್ನ ಹೊಂದಿದ್ದಂತಹ ವಾರ್ಡ್, ಇದರಲ್ಲಿ ಬಿಜೆಪಿ ಅಭ್ಯರ್ಥಿ ಕುಸುಮ ಅಂಗಡಿ ಮನೆ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಅದೇ ರೀತಿ ವಾರ್ಡ್ ನಂಬರ್ 3 ಸಾಮಾನ್ಯ ವಿಭಾಗಕ್ಕೆ ಮೀಸಲಾತಿ ಇತ್ತು. ಸೊ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮೊಹಮ್ಮದ್ ಫೈಜಲ್ ಅವರು ಜಯಭೇರಿಯನ್ನ ಬಾರಿಸಿದ್ದಾರೆ. ಅದೇ ರೀತಿ ವಾರ್ಡ್ ನಂಬರ್ 4 ಸಾಮಾನ್ಯ ಮೀಸಲು ಕ್ಷೇತ್ರ ಆಗಿದ್ದಂತಹ ವಾರ್ಡ್ ಇದು. ಸೊ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸೈಮನ್ ಸಿಜೆ ಅವರು ಬಿಜೆಪಿ ಅಭ್ಯರ್ಥಿ ಅಶೋಕ್ ಕುಮಾರ್ ಅವರ ಎದುರು ಜಯಭೇರಿಯನ್ನ ಬಾರಿಸಿರುವಂಥದ್ದು. ಎಷ್ಟು ಮತಗಳ ಅಂತರ, ಎಷ್ಟು ಮತಗಳು ಅನ್ನುವಂಥದ್ದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಕೆಲಸವನ್ನ ಮುಂದಿನ ಹಂತದಲ್ಲಿ ಮಾಡ್ತೀವಿ. ಸೊ ಆ ಬಳಿಕ ಈಗ ವಾರ್ಡ್ ನಂಬರ್ 5 ಮಾಲೇಶ್ವರ ವಾರ್ಡ್ ಅಲ್ಲಿ, ಇದು ಹಿಂದುಳಿದ ವರ್ಗ ಎ ಮೀಸಲಾತಿ ಹೊಂದಿದ್ದಂತಹ ಒಂದು ವಾರ್ಡ್. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹನೀಫ್ KM ಅವರು ಗೆದ್ದಿರುವಂಥದ್ದು. ವಾರ್ಡ್ ನಂಬರ್ 6 ಕಡಬ ಒಂದು ವಾರ್ಡ್ನಲ್ಲಿ ಸಾಮಾನ್ಯ ಮಹಿಳೆ ಮೀಸಲಾತಿ ಇದ್ದಂತಹ ವಾರ್ಡ್. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನೀಲಾವತಿ ಶಿವರಾಮ್ ಅವರು ಇತರ 3 ಅಭ್ಯರ್ಥಿಗಳನ್ನು ಹಿಂದಿಕ್ಕಿ ಜಯಭೇರಿಯನ್ನ ಬಾರಿಸಿದ್ದಾರೆ. ವಾರ್ಡ್ ನಂಬರ್ 7 ಪಣೆಮಜಲು ವಾರ್ಡ್ನಲ್ಲಿ ಹಿಂದುಳಿದ ವರ್ಗ ಬಿ ಮೀಸಲಾತಿ ಇತ್ತು. ಇಲ್ಲಿ
ಕಾಂಗ್ರೆಸ್ನ ರೋಹಿತ್ ಗೌಡ ಅವರು ಗೆದ್ದಿರುವಂಥದ್ದನ್ನ ನಾವು ಗಮನಿಸಿದ್ದೇವೆ. ವಾರ್ಡ್ ನಂಬರ್ 8 ಪಿಜಕ್ಕಳ ಸಾಮಾನ್ಯ ಮೀಸಲಾತಿಯನ್ನು ಹೊಂದಿದ್ದಂತಹ ಒಂದು ವಾರ್ಡ್. ಇಲ್ಲಿ ಬಿಜೆಪಿ ಅಭ್ಯರ್ಥಿ ದಯಾನಂದ ಗೌಡ ಅವರು ಗೆದ್ದಿರುವಂಥದ್ದು. ವಾರ್ಡ್ ನಂಬರ್ 9 ಮೂರಾಜೆ ಹಿಂದುಳಿದ ವರ್ಗ ಎ ಮೀಸಲಾತಿ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಕೃಷ್ಣಪ್ಪ ಪೂಜಾರಿ ಅವರು ಗೆದ್ದಿರುವಂಥದ್ದು ಬಂದಿರುವಂತಹ ಫಲಿತಾಂಶ. ಸೊ ವಾರ್ಡ್ ನಂಬರ್ 10 ದೊಡ್ಡಕೊಪ್ಪ ವಾರ್ಡ್ನಲ್ಲಿ ಸಾಮಾನ್ಯ ಮಹಿಳಾ ಮೀಸಲಾತಿಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಂತಹ ಗುಣವತಿ ರಘುರಾಮ ಅವರು ಕಾಂಗ್ರೆಸ್ ಅಭ್ಯರ್ಥಿ ತುಳಸಿ ಅವರನ್ನ ಮಣಿಸಿ ಗೆದ್ದಿದ್ದಾರೆ. ವಾರ್ಡ್ ನಂಬರ್ 11 ಕೋಡಿಂಬಾಳದಲ್ಲಿ ಸಾಮಾನ್ಯ ಮಹಿಳೆ ಮೀಸಲಾತಿ. ಸೊ ಇಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಅಕ್ಷತಾ ಬಾಲಕೃಷ್ಣ ಗೌಡ ಅವರು ಕಾಂಗ್ರೆಸ್ನ ಜ್ಯೋತಿ ಡಿ ಕೋಲ್ಪೆ ಅವರನ್ನ ಸೋಲಿಸಿ ಜಯಭೇರಿಯನ್ನ ಬಾರಿಸಿರುವಂತದ್ದು. ವಾರ್ಡ್ ನಂಬರ್ 12 ಮಜ್ಜಾರು ವಾರ್ಡ್ನಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದಂತಹ ಕ್ಷೇತ್ರ. ಸೊ ಅಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಂತಹ ಮೋಹನ್ ಅವರು ಗೆಲುವು ಸಾಧಿಸಿದ್ದಾರೆ. ವಾರ್ಡ್ ನಂಬರ್ 13 ಪುಳಿಕುಕ್ಕು ಪರಿಶಿಷ್ಟ ಪಂಗಡ ಮೀಸಲಾತಿ ಇದ್ದಂತಹ ಕ್ಷೇತ್ರ. ಆ ಒಂದು ವಾರ್ಡ್ನಲ್ಲಿ ಕಾಂಗ್ರೆಸ್ನ ಕೃಷ್ಣ ನಾಯ್ಕ ಅವರು ಗೆದ್ದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಮತ ಎಣಿಕೆ ಆರಂಭಗೊಂಡಂತಹ ಬಹುತೇಕ 1 ಗಂಟೆಯ ಒಳಗೆ 1-1.5 ಗಂಟೆಯ ಒಳಗೆ ಎಲ್ಲಾ ವಾರ್ಡ್ನ ಫಲಿತಾಂಶಗಳು ಕೂಡ ಬಂದಿದೆ. 13 ವಾರ್ಡ್ನ ಫಲಿತಾಂಶಗಳು ಕೂಡ ಬಂದಿದೆ. ಸೊ ಆ ಬಳಿಕ ಅಲ್ಲಿ ಮಾತನಾಡಿದಂತಹ ಅಭ್ಯರ್ಥಿಗಳು, ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಏನೆಲ್ಲ ಅನಿಸಿಕೆಗಳನ್ನ ಹೇಳಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಬಹುಶಃ ಈ ಒಂದು ಚಿತ್ರಣವನ್ನ ಗಮನಿಸಿದ್ರೆ ಏನು ಹೇಳ್ತೀರಿ ಹರೀಶ್ ಸರ್? ಈಗ ಪಟ್ಟಣ ಪಂಚಾಯತ್ ಬರೋ ಹಾಗೆ ನಾವು ಮೊದಲು ಮಾತಾಡಿದವಾಗ ಪಟ್ಟಣ ಪಂಚಾಯತ್ ಬರುವ ಮೊದಲು ಗ್ರಾಮ ಪಂಚಾಯತ್ ಇದ್ದಾಗ ಕೂಡ ಅಲ್ಲಿ ಕಾಂಗ್ರೆಸ್ ಇದ್ದೇ ಪ್ರಾಬಲ್ಯ ಇತ್ತು. ಒಂದು 3-4 ವರ್ಷದ ಅವಧಿ ಹಿಂದೆ ನೋಡಿದ್ರೆ ಕಾಂಗ್ರೆಸ್ ಬಲಿಷ್ಠವಾಗಿತ್ತು, ಕಾಂಗ್ರೆಸ್ ಆಡಳಿತ ಮಾಡ್ತಾ ಇತ್ತು, ಬಿಜೆಪಿ ವಿರೋಧ ಪಕ್ಷದಲ್ಲಿ ಇತ್ತು. ಈಗ ಈ ಫಲಿತಾಂಶವನ್ನು ನಾವು ಗಮನಿಸಿದಾಗ ಕಾಂಗ್ರೆಸ್ ಅಲ್ಲಿ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿಲ್ಲ ಅಂತ ಹೇಳ್ಬಹುದು. ಮತ್ತಷ್ಟು ಪೈಪೋಟಿಯನ್ನು ನೀಡುವಂತ ಲಕ್ಷಣದಲ್ಲಿ ಕಾಣ್ತಾ ಇದೆ. 13 ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳಲ್ಲಿ ಜಯಬೇರಿ ಗಳಿಸಿ ಅಧಿಕಾರವನ್ನು ಕೂಡ ಪಡೆದುಕೊಂಡಿದೆ ಕಾಂಗ್ರೆಸ್. ಒಂದು ವೇಳೆ ಕಾಂಗ್ರೆಸ್ಗೆ 7 ಸ್ಥಾನ ಬಂದು ಇದ್ರೂ ಕಷ್ಟ ಆಗ್ತಿತ್ತು ಅದನ್ನು ಅಧಿಕಾರ ಪಡಲಿಕ್ಕೆ. ಅದಕ್ಕಾಗಿ ಕಾಂಗ್ರೆಸ್ ಇದ್ದ ಆಲೋಚನೆ ಆಗಿತ್ತು, 13 ವಾರ್ಡ್ಗಳ ಪೈಕಿ 8ಕ್ಕಿಂತ ಹೆಚ್ಚು ವಾರ್ಡ್ಗಳಲ್ಲಿ ನಾವು ಜಯಗಳಿಸಬೇಕು ಅಂತ ಗೆಲ್ಲೇಬೇಕು ಅಂತ ನಿರೀಕ್ಷೆಯನ್ನು ಇಟ್ಟುಕೊಂಡು ಅವರು ಕೆಲಸ ಮಾಡಿದ್ದಾರೆ. ಅದು ಇಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಒಂದು ರೀತಿಯಲ್ಲಿ ಜನರ ಮನಸ್ಸನ್ನು ಗೆದ್ದಿರ್ಲಿಕ್ಕೂ ಸಾಕು. ಅದಲ್ಲದೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಂದು ಕೂಡ ಕಡಬದಲ್ಲಿ ಪ್ರಚಾರ ಮಾಡಿದ್ರು. ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್, ರಮನಾಥ್ ರೈ ಅವರು, ವಿನಯ ಕುಮಾರ್ ಸೊರಕೆ ಸಹಿತ ಘಟಾನುಘಟಿ ನಾಯಕರೇ ಬಂದು ಮತದಾರರನ್ನು ಪ್ರಚಾರದಲ್ಲಿ ಭಾಗವಹಿಸಿ ಮತದಾರರನ್ನು ಮನವೊಲಿಕೆ ಮಾಡುವಂತ ಕ್ರಮ ಮಾಡಿದ್ರು. ಅದಲ್ಲದೆ ಇದೊಂದು ಅಲ್ಲಿ ನಮ್ಮ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ ಸಮಯದಲ್ಲಿ ಈ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆಯನ್ನು ಒಂದು ಪ್ರತಿಷ್ಠೆಯ ಚುನಾವಣೆಯಾಗಿ ತಗೊಂಡಿದ್ರು. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಹೆಚ್ಚು ಪ್ರಬಲವಾಗಿದೆ. ಅದಲ್ಲದೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರೇ ಇರುವಂತದ್ದು. ಆದ ಕಾರಣ ಕಡಬದಲ್ಲಿ ಗೆದ್ದು ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಅವತ್ತೇ ಕರೆಯನ್ನು ಕೂಡ ಕೊಟ್ಟಿದ್ರು. ಅದು ಇಲ್ಲಿ ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ತಗೊಂಡದ್ದು ಅವರಿಗೆ ಗೆಲುವನ್ನು ತಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹೌದು, ಅದು ಮುಖ್ಯವಾಗಿ ಮತದಾನದ ಪ್ರಮಾಣವನ್ನ ಕೂಡ ನಾವು ಲೆಕ್ಕಾಚಾರ ಹಾಕಿದ್ರೆ ಈ ಸೋಲು ಗೆಲುವಿನ ಬಗ್ಗೆ ಬಹಳಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಮತದಾನ ಆಗಿದ್ದಂತೂ 79.83%, ಅಂದ್ರೆ ಆಲ್ಮೋಸ್ಟ್ 80% ಅಷ್ಟೇ. ಸೊ ಹಾಗಾಗಿ ಈ ಒಂದು ಮತದಾನ ಪ್ರಮಾಣದ ಮೇಲೆ ಕೂಡ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದ್ವು. ಸೊ ಅದೀಗ ಅಂತಿಮವಾಗಿ ಈ ರೀತಿಯ ಒಂದು ಫಲಿತಾಂಶ ಬಂದಿದೆ ಅನ್ನುವಂಥದ್ದು. ಅಂದ್ರೆ ಕೆಲವೊಂದು ಕಡೆ ಬಹಳಷ್ಟು ಪ್ರಬಲವಾದ ಪೈಪೋಟಿ, ಬಹುಶಃ ನಾವು ಆ ಒಂದು ಪಡೆದಂತಹ ಮತಗಳನ್ನ ಗಮನಿಸಿದ್ರು ಗೊತ್ತಾಗುತ್ತೆ. ಕೆಲವು ಕಡೆಗಳಲ್ಲಿ 10-20 ಮತಗಳ ಅಂತರದಲ್ಲಿ ಜಯ ಲಭಿಸಿದೆ. ಹೌದು. ಈಗ ಒಂದೊಂದೇ ಕ್ಷೇತ್ರವನ್ನು ನಾವು ನೋಡಿಕೊಂಡು ಹೋಗುದಾದ್ರೆ ಕಲಾರ ಕ್ಷೇತ್ರದಲ್ಲಿ ಅದು ಹಿಂದುಳಿದ ವರ್ಗ ಎ ಮಹಿಳೆಗೆ ಮೀಸಲಾದಂತ ಕ್ಷೇತ್ರ. ಅಲ್ಲಿ 4 ಅಭ್ಯರ್ಥಿಗಳು ಕಣದಲ್ಲಿದ್ರು, ಬಿಜೆಪಿ, ಕಾಂಗ್ರೆಸ್, SDPI ಪಕ್ಷೇತರ. ಇದು ಕಲಾರ ವಾರ್ಡ್ ಒಂದು ಮುಸ್ಲಿಂ ಮತದಾರರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ. ಆದ ಕಾರಣ ಅಲ್ಲಿ SDPI ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು. ಆದ್ರೆ ಅದು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ಲಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಕಾಂಗ್ರೆಸ್ನ ತಮನ್ನಾ ಜಬೀನ್ ಅವರು 201 ಮತಗಳನ್ನು ಪಡೆದುಕೊಂಡು ಜಯಗಳಿಸಿದ್ದಾರೆ. SDPI ಅವರು 74 ಹಾಗೂ ಪಕ್ಷೇತರ ಅಭ್ಯರ್ಥಿ 139 ಅಂಕ ಪಡ್ಕೊಂಡಿದ್ದಾರೆ. ಆದರೆ ಬಿಜೆಪಿಯ ಪ್ರೇಮ ಅವರು ಅಲ್ಲಿ ಯಾವುದೇ ಮತಗಳನ್ನು ಪಡ್ಕೊಂಡಿಲ್ಲ, ಶೂನ್ಯ ಮತಗಳನ್ನು ಪಡ್ಕೊಂಡಿದ್ದಾರೆ.
ಅಂದರೆ ಆ ಕ್ಷೇತ್ರದಲ್ಲಿ ಬಿಜೆಪಿಯವರು ಬಿಜೆಪಿಯ ಮತದಾರರು ಪಕ್ಷೇತರ ಅಭ್ಯರ್ಥಿಯಾಗಿರುವಂಥ ಜೈನಬಿ ಅವರಿಗೆ ಸಪೋರ್ಟ್ ಮಾಡಿದರು. ಆದ ಕಾರಣ ಪ್ರೇಮ ಅವರಿಗೆ ಅಲ್ಲಿ ಯಾವುದೇ ಮತ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಉಳಿದಂತೆ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿರುವಂಥ ಕೋಡಿಬೈಲು ಕ್ಷೇತ್ರ, ಅದರಲ್ಲಿ ಕೂಡ ಬಿಜೆಪಿ ಅಭ್ಯರ್ಥಿ ಅಲ್ಲಿ ಗೆದ್ದಿದ್ದಾರೆ. ಅವರು 187 ಮತ ಪಡೆದುಕೊಂಡಿದ್ದಾರೆ. ಕುಸುಮ ಅಂಗಡಿ ಮನೆ ಅವರು 187, ಕಾಂಗ್ರೆಸ್ನ ಮೋಹಿನಿಯವರು 177 ಮತ ಪಡೆದುಕೊಂಡಿದ್ದಾರೆ. ಅಲ್ಲಿ 10 ಮತಗಳ ಅಂತರದಲ್ಲಿ, ಭಾರಿ ಕಡಿಮೆ ಮತಗಳ ಅಂತರದಲ್ಲಿ, 10 ಮತಗಳ ಅಂತರ ನಿರ್ಣಾಯಕ ಆಗಿರುವಂತದ್ದು. ಹೌದೌದು, ಬಿಜೆಪಿಗೆ ಗೆಲುವಾಗಿದೆ ಅಲ್ಲಿ. ಅಲ್ಲದೆ ಆ ಕ್ಷೇತ್ರದಲ್ಲಿ 4 ನೋಟ ಮತ ಕೂಡ ಚಲಾವಣೆಯಾಗಿದೆ. ಪನ್ಯ ವಾರ್ಡ್ ಗಮನಿಸುವುದಾದರೆ ಅದು ಸಾಮಾನ್ಯ ಮೀಸಲಾತಿ ಕ್ಷೇತ್ರ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಫೈಜಲ್ ಅವರು 320 ಮತ ಪಡೆದುಕೊಂಡು ಜಯ ಗಳಿಸಿದ್ದಾರೆ. ಇಲ್ಲಿ SDPI ಹಾಗೂ ಮುಸ್ಲಿಂ ಲೀಗ್ ಅಭ್ಯರ್ಥಿ ಕೂಡ ಕಣಕ್ಕೆ ಇಳಿದಿದ್ರು. ಬಿಜೆಪಿ ಅಭ್ಯರ್ಥಿಯಲ್ಲಿ ಆದಮ್ ಕುಂಡಳಿ ಅವರು 75 ಮತ ಪಡೆದುಕೊಂಡಿದ್ದಾರೆ. SDPIನ ಹಾರಿಸ್ ಕಲಾರ್ ಅವರು 6 ಮತ್ತು ಮುಸ್ಲಿಂ ಲೀಗ್ನ ಕೆ ಅಬ್ದುಲ್ ರಜಾಕ್ ಅವರು 2 ಮತ ಪಡೆದುಕೊಂಡಿದ್ದಾರೆ. ಮತ್ತು ವಾರ್ಡ್ 4 ಬೆದ್ರಾಜೆ ಸಾಮಾನ್ಯ ಮೀಸಲು ಕ್ಷೇತ್ರ, ಅದು ಕೂಡ ಅಲ್ಲಿ ಬಿಜೆಪಿಗೆ ಸೋಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಸೈಮನ್ ಸಿಜೆ ಅವರು 232 ಮತ ಪಡೆದುಕೊಂಡಿದ್ದಾರೆ. ಬಿಜೆಪಿ ಅಶೋಕ್ ಕುಮಾರ್ ಅವರು 168 ಮತ ಪಡೆದುಕೊಂಡಿದ್ದಾರೆ. ಮಾಲೇಶ್ವರದಲ್ಲಿ ಬಿಜೆಪಿ ಅವರಿಗೆ ಗೆಲ್ಬಹುದು ಅಂತ ಹೇಳುವಂಥ ಒಂದು ದೊಡ್ಡ ಹೋಪ್ಸ್ ಇತ್ತು ಅವರಿಗೆ ಅಲ್ಲಿ. ಆದರೆ ಅಲ್ಲಿ ಕಾಂಗ್ರೆಸ್ ನಿರೀಕ್ಷೆಗಳಿತ್ತು. ಆದರೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಜಯ ಗಳಿಸಿದ್ದಾರೆ. ಕಾಂಗ್ರೆಸ್ನ ಅನೀಫ್ KM ಅವರು 297 ಮತ ಪಡೆದುಕೊಂಡಿದ್ದಾರೆ. ಬಿಜೆಪಿಯ ಪ್ರಕಾಶ್ NK ಅವರು 213 ಮತ ಪಡೆದುಕೊಂಡಿದ್ದಾರೆ. ಅನೀಫ್ ಅವರು ಹಿಂದೆ ಕಡಬ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು. ಬಹುಶಃ ಅದೆಲ್ಲವೂ ಕೂಡ ಅವರಿಗೆ ಈಗ ಚುನಾವಣಾ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಒಂದು ರೂಪುರೇಷೆಗಳನ್ನು ತಯಾರು ಮಾಡುವಲ್ಲಿ ಅಥವಾ ಅವರ ಒಂದು ಮತದಾರರ ಮನವೊಲಿಕೆ ಮಾಡುವಲ್ಲಿ ಅದು ಹೆಲ್ಪ್ ಆಗಿದೆ ಅನ್ನುವಂಥದ್ದನ್ನೇ ಹೇಳ್ಬೋದು. ಹೌದು. ಮತ್ತೆ ವಾರ್ಡ್ 6 ಕಡಬ ಸಾಮಾನ್ಯ ಮಹಿಳೆಗೆ ಮೀಸಲಾದಂಥ ಕ್ಷೇತ್ರ. ಇಲ್ಲಿ ಕೂಡ 4 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಬಿಜೆಪಿಯಿಂದ ಪ್ರೇಮ, ಕಾಂಗ್ರೆಸ್ನಿಂದ ನೀಲಾವತಿ ಶಿವರಾಮ, SDPIನಿಂದ ಸ್ವಾಲಿಯತ್ ಜಸೀರಾ, ಪಕ್ಷೇತರರಾಗಿ ಆಲಿಸ್ ಚಾಕೋ ಅವರು ಕಣದಲ್ಲಿದ್ದರು. ಅದರಲ್ಲಿ ನೀಲಾವತಿ ಶಿವರಾಮ್, ಕಾಂಗ್ರೆಸ್ನ ನೀಲಾವತಿ ಶಿವರಾಮ್ ಅವರು 314 ಮತ ಪಡೆದುಕೊಂಡು ಜಯಗಳಿಸಿದ್ದಾರೆ. ಬಿಜೆಪಿ ಅವರು ಈ ಕಡಬ ವಾರ್ಡ್ ನಲ್ಲಿ ಸ್ಪರ್ಧೆ ಮಾಡುವ ಜೊತೆಗೆ ಬಿಜೆಪಿಯಿಂದ ಕಲಾರ ವಾರ್ಡ್ ನಲ್ಲಿ ಕೂಡ ಅವರು ವಾರ್ಡ್ ನಂಬರ್ 1ರಲ್ಲಿ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಬಹುಶಃ ಈ 2ರ ಪೈಕಿ ಒಂದು ವಾರ್ಡ್ ನಲ್ಲಿ ಗೆಲ್ಲುವಂತಹ ನಿರೀಕ್ಷೆಗಳಿತ್ತು ಅನ್ನುವಂಥದ್ದು ಹೇಳ್ಬಹುದು. ಆದ್ರೆ ಬಹುಶಃ ವಾರ್ಡ್ ನಂಬರ್ 1 ಈಗಾಗಲೇ ತಾವು ಹೇಳಿದ ಹಾಗೆ ಒಂದು ಮುಸ್ಲಿಂ ಮತದಾರರ ಪ್ರಾಬಲ್ಯ ಹೊಂದಿದಂತಹ ಕ್ಷೇತ್ರ. ಸೊ ಹಾಗಾಗಿ ಅಲ್ಲಿ ಗೆಲ್ಲೋದು ಕಷ್ಟ ಆದ್ರೂ ವಾರ್ಡ್ ನಂಬರ್ 6ರಲ್ಲಿ ಗೆಲ್ಲುವಂತಹ ಲೆಕ್ಕಾಚಾರಗಳು ಇತ್ತೋ ಏನೋ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದಾ ಅಂತ. ಹೌದು, ಆದರೆ ಅವರು 176 ಮತ ಮಾತ್ರ ಪಡ್ಕೊಂಡಿದ್ದಾರೆ. ಅಲ್ಲಿ SDPI 78 ಮತ ಪಡ್ಕೊಂಡಿದೆ. ಪಕ್ಷೇತರ ಅಭ್ಯರ್ಥಿ 16 ಮತ ಪಡ್ಕೊಂಡಿದ್ದಾರೆ ಅಲ್ಲಿ. ಇನ್ನು ವಾರ್ಡ್ ನಂಬರ್ 7 ಗಮನಿಸೋದಾದ್ರೆ ಅದು ಹಿಂದುಳಿದ ವರ್ಗ Bಗೆ ಮೀಸಲಾದಂಥ ಕ್ಷೇತ್ರ. ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಇತ್ತು. ಅದರಲ್ಲಿ ಕಾಂಗ್ರೆಸ್ನ ರೋಹಿತ್ ಗೌಡ ಅವರು 333 ಮತ ಹಾಗೂ ಬಿಜೆಪಿಯ ಗಣೇಶ್ ಗೌಡ ಅವರು 248 ಮತ ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ರೋಹಿತ್ ಗೌಡ ಅವರು ಜಯಗಳಿಸಿದ್ದಾರೆ ಈ ವಾರ್ಡಲ್ಲಿ. ವಾರ್ಡ್ ನಂಬರ್ 8 ಪಿಜಕ್ಕಲ, ಇದು ಕೂಡ ಸಾಮಾನ್ಯ ಮೀಸಲು ಕ್ಷೇತ್ರ. ಇಲ್ಲಿ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಇತ್ತು. ಇಲ್ಲಿ ಬಿಜೆಪಿಯ ದಯಾನಂದ ಗೌಡ ಅವರು 386 ಮತ ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಶ್ರಫ್ ಸೈಡಿಗುಂಡಿ ಅವರು 184 ಮತ ಪಡೆದುಕೊಂಡಿದ್ದಾರೆ. ಅಶ್ರಫ್ ಸೈಡಿಗುಂಡಿ ಅವರು ಈ ಹಿಂದೆ ಕೂಡ ಕಡಬ ಗ್ರಾಮ ಪಂಚಾಯತ್ನಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದವರು. ಆದರೆ ಇದರಲ್ಲಿ ಪಟ್ಟಣ ಪಂಚಾಯತಲ್ಲಿ ಅವರಿಗೆ ಹಿನ್ನಡೆಯಾಗಿದೆ, ಸೋಲಾಗಿದೆ. ವಾರ್ಡ್ 9 ಮೂರಾಜೆ ಮೀಸಲಾತಿ ಹಿಂದುಳಿದ ವರ್ಗ Aಗೆ ಇದ್ದದ್ದು. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಗಳಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕೃಷ್ಣಪ್ಪ ಪೂಜಾರಿ ಅವರು 263 ಮತ ಪಡೆದುಕೊಂಡಿದ್ದಾರೆ. ಬಿಜೆಪಿಯ ಕುഞ്ഞಣ್ಣ ಕುದ್ರಡ್ಕ ಇವರಿಗೆ 235 ಮತ ಲಭಿಸಿದೆ. ಇಲ್ಲಿ 235 ಮತ ಲಭಿಸಿದೆ. ಇಲ್ಲಿ 5 ನೋಟ ಚಲಾವಣೆ ಆಗಿದೆ. ಇಲ್ಲೂ ಕೂಡ ಅಲ್ಪ ಮತಗಳ ಅಂತರವನ್ನ ನಾವು ಗಮನಿಸಬಹುದು. ಪ್ರಬಲ ಸ್ಪರ್ಧೆ ಇತ್ತು ಇಬ್ಬರು ಅಭ್ಯರ್ಥಿಗಳ ನಡುವೆ ಅನ್ನುವಂಥದ್ದು. ಮತ್ತು ವಾರ್ಡ್ ನಂಬರ್ 10 ದೊಡ್ಡಕೊಪ್ಪ ಸಾಮಾನ್ಯ ಮಹಿಳೆಗೆ ಮೀಸಲಾದಂತಹ ಕ್ಷೇತ್ರ. ಇದನ್ನು ಬಿಜೆಪಿ ಗೆದ್ದುಕೊಂಡಿದೆ. ಬಿಜೆಪಿಯ ಗುಣವತಿ ರಘುರಾಮ್ ಅವರು 393 ಮತ ಪಡೆದುಕೊಂಡು ಜಯಗಳಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ತುಳಸಿ 258 ಮತ ಲಭಿಸಿದೆ ಅವರಿಗೆ. ಇಲ್ಲಿ ಕೂಡ 9 ಮತ ನೋಟಕ್ಕೆ ಚಲಾವಣೆಯಾಗಿದೆ. ಸಾಮಾನ್ಯ ಮಹಿಳೆಗೆ ಮೀಸಲಾದಂಥ ಇನ್ನೊಂದು ಕ್ಷೇತ್ರ ಕೋಡಿಂಬಾಲ. ಇಲ್ಲಿ
ಬಿಜೆಪಿಯ ಅಕ್ಷತಾ ಬಾಲಕೃಷ್ಣಗೌಡ ಅವರು ಜಯಗಳಿಸಿದ್ದಾರೆ. ಅವರಿಗೆ 265 ಮತ ಲಭಿಸಿದೆ. ಕಾಂಗ್ರೆಸ್ನ ಜ್ಯೋತಿ ಡಿ ಕೋಲ್ಪೆ ಅವರು 255 ಮತ ಪಡೆದುಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂಥ ವಾರ್ಡ್ ನಂಬರ್ 12 ಮಜ್ಜಾರು ವಾರ್ಡ್, ಅದರಲ್ಲಿ ಬಿಜೆಪಿಯ ಮೋಹನ್ ಅವರು ಜಯಗಳಿಸಿದ್ದಾರೆ. ಅವರಿಗೆ 306 ಮತ ಲಭಿಸಿದೆ. ಅವರ ಪ್ರತಿಸ್ಪರ್ಧಿಯಾಗಿರುವಂಥ ಕಾಂಗ್ರೆಸ್ನ ಉಮೇಶ್ ಮಡ್ಯಡ್ಕ ಅವರು 238 ಮತ ಪಡೆದುಕೊಂಡಿದ್ದಾರೆ. ನೋಟಕ್ಕೆ 2 ಮತ ಈ ಕ್ಷೇತ್ರದಲ್ಲಿ ಚಲಾವಣೆಯಾಗಿದೆ. ಇನ್ನು ಕೊನೆಯ ವಾರ್ಡ್ ಪುಳಿಕುಕ್ಕು ವಾರ್ಡ್ 13 ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದಂಥ ಕ್ಷೇತ್ರ. ಇದರಲ್ಲಿ ಕಾಂಗ್ರೆಸ್ನ ಕೃಷ್ಣ ನಾಯ್ಕ ಅವರು 315 ಮತ ಪಡೆದುಕೊಂಡು ಜಯಗಳಿಸಿದ್ದಾರೆ. ಬಿಜೆಪಿಯ ಸದಾನಂದ ನಾಯ್ಕ ಅವರಿಗೆ 264 ಮತ ಪಡೆದುಕೊಂಡಿದ್ದಾರೆ. ಇಲ್ಲಿ ಗಮನಿಸುವಾಗ ನಾವು ಒಂದು 3-4 ಕ್ಷೇತ್ರದಲ್ಲಿ ಒಂದು ಅಲ್ಪ ಮತದ ಅಂತರದಲ್ಲಿ ಜಯ ಗಳಿಸಿದ್ದಾರೆ ಅಭ್ಯರ್ಥಿಗಳು. ಇನ್ನಷ್ಟು ಅವರು ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಗೆಲುವು ಲಭಿಸುವಂಥ ಸಾಧ್ಯತೆ ಕೂಡ ಇತ್ತು ಎನ್ನಬಹುದು. ಈಗ ಒಟ್ಟಾರೆ ನಾವು ಗಮನಿಸುವುದಾದರೆ ಕಾಂಗ್ರೆಸ್ ಕಲಾರ, ಮೂರಾಜೆ, ಪನ್ಯ, ಬೆದ್ರಾಜೆ, ಮಾಲೇಶ್ವರ, ಕಡಬ, ಪುಲಿಕುಕ್ಕು, ಪನೆಮಜಲು ಕ್ಷೇತ್ರದಲ್ಲಿ ಜಯಗಳಿಸಿದೆ. ಬಿಜೆಪಿ ಪಿಜಕ್ಕಲ, ದೊಡ್ಡಕೊಪ್ಪ, ಕೋಡಿಬೈಲು, ಕೋಡಿಂಬಾಲ, ಮಜ್ಜಾರು ಕ್ಷೇತ್ರಗಳಲ್ಲಿ ಜಯಗಳಿಸಿದೆ. ಓಕೆ, ಅಂದ್ರೆ ಬಹುಶಃ ಈ ಹಿಂದಿನ ಚಿತ್ರಣವನ್ನ ಗಮನಿಸಿದ್ರೆ ಈಗ ಗ್ರಾಮ ಪಂಚಾಯತ್ ಇದ್ದಂತಹ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾಗ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರಾಗ್ಲಿ ಇದ್ದಂತಹ ಕ್ಷೇತ್ರ ಅದಲು ಬದಲಾಗಿರುವಂತಹದ್ದೇನಾದ್ರೂ ಚಿತ್ರಣಗಳಲ್ಲಿ ಆಗಿದೆಯಾ? ಅಂದ್ರೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಕೈಯಲ್ಲಿದ್ದಂತಹ ಪ್ರದೇಶ ಈಗ ಬಿಜೆಪಿಗೆ ಬಂದಿರುವಂತದ್ದು, ಬಿಜೆಪಿ ಕಡೆಯಲ್ಲಿದ್ದಂತಹ ಒಂದು ವಾರ್ಡ್ಗಳು ಅತ್ತ ಕಡೆಗೆ ಹೋಗಿರುವಂತ ಏನಾದ್ರೂ ಸಿನಾರಿಯೋಗಳು ಕಂಡು ಬಂದಿದ್ಯಾ ಅನ್ನುವಂಥದ್ದು? ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಹೇಗೆ ಅಂತಲೇ ವಾರ್ಡಲ್ಲಿ ಒಂದು ವಾರ್ಡಲ್ಲಿ ಮೂರು ಅಭ್ಯರ್ಥಿಗಳು ಸದಸ್ಯರು ಇರ್ತಾರೆ. ಈಗ ಗಮನಿಸುವುದಾದ್ರೆ ಕೆಲವು ಕ್ಷೇತ್ರಗಳಿಗೆ ಅದಲು ಬದಲಾಗಿರ್ಲಿಕ್ಕೂ ಸಾಕು. ಅಂದ್ರೆ ಪಟ್ಟಣ ಪಂಚಾಯತ್ ಈಗ ಒಂದೊಂದು ವಾರ್ಡ್ ಆಗಿ ಮಾಡಿರುವುದರಿಂದ ಅದನ್ನು ನಮಗೆ ಇಲ್ಲಿ ಅಷ್ಟು ಕೂಲಂಕುಷವಾಗಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಅಂದ್ರೆ ಅಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಓಕೆ, ಈಗ ಪಟ್ಟಣ ಪಂಚಾಯತ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮೇಲ್ದರ್ಜೆಗೆ ಏರಿರುವಂತದ್ದು. ಸೊ ಅಲ್ಲಿ ಒಂದಷ್ಟು ಅನುದಾನಗಳು ಕೂಡ ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳು ಜೊತೆಗೆ ಅದರ ಜೊತೆಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿರ್ತದೆ. ಸೊ ಈಗ ಸದಸ್ಯರಾಗಿ ಆಯ್ಕೆಯಾದವರಿಗೆ, ವಾರ್ಡ್ ಮೆಂಬರ್ಗಳಾಗಿ ಆಯ್ಕೆಯಾದಂಥವರಿಗೆ ಇರುವಂತಹ ಚಾಲೆಂಜಸ್ ಏನು ನೀವು ಗಮನಿಸಿದ ಹಾಗೆ? ಅಲ್ಲಿ ಹೇಗಿದೆ ಒಂದು ಚಿತ್ರಣ ಅನ್ನುವಂಥದ್ದು? ಈಗ ಅಲ್ಲಿ ಕಡಬ ನಿಜವಾಗಿ ಕಡಬ ತಾಲೂಕು ಕೇಂದ್ರವಾಗಿರುವುದರಿಂದ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯ ನಿರೀಕ್ಷೆ ಕೂಡ ಇರ್ತದೆ. ಈಗ ಇದರಲ್ಲಿ ನಾವು ಗಮನಿಸುವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಈಗ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ಕಾರಣ ಸ್ವಲ್ಪ ಅನುದಾನ ಹೆಚ್ಚು ತಂದು ಅಭಿವೃದ್ಧಿಪಡಿಸುವಂತ ಸಾಧ್ಯತೆಗಳು ಇದೆ. ಆದರೆ ಪಟ್ಟಣ ಪಂಚಾಯತಿಗೆ ನಿಗದಿತ ಅಂತ ಒಂದು ಅಭಿವೃದ್ಧಿ ಕೆಲಸಗಳಿಗಿಂತ ಅನುದಾನ ಬರುವಂಥದ್ದು, ಅದನ್ನು ಆ ವಾರ್ಡ್ಗಳಿಗೆ ಬಳಸಿಕೊಂಡ್ರೆ ಆ ವಾರ್ಡ್ಗಳು ಇನ್ನಷ್ಟು ಡೆವಲಪ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಆ ರೀತಿಯ ಒಂದು ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಬಹುಶಃ ಇಲ್ಲಿ ಇನ್ನೊಂದು ಲೆಕ್ಕಾಚಾರವನ್ನು ಕೂಡ ನಾವು ಲೆಕ್ಕಾಚಾರ ಹಾಕ್ಬೋದು. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಬಿಜೆಪಿ ವಿಚಾರಕ್ಕೆ ಬಂದ್ರೆ ಅವರಿಗೆ ಒಂದು ಶಾಸಕರ ಒಂದು ಮತ ಇದೆ, ಜೊತೆಗೆ ವಿಧಾನ ಪರಿಷತ್ ಸದಸ್ಯರ ಮತ ಇದೆ. ಬಹುಶಃ ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿದ್ರೆ ಅವರಿಗೆ 1-2 ಸ್ಥಾನಗಳು ಹೆಚ್ಚು ಬಂದಿದ್ರೆ ಅಥವಾ 1 ಸ್ಥಾನ ಹೆಚ್ಚು ಬಂದಿದ್ರು ಕೂಡ ಅಲ್ಲಿ ಒಂದಷ್ಟು ಪ್ರಬಲ ಸ್ಪರ್ಧೆಯನ್ನು ಒಡ್ಡುವಂತ ಸಾಧ್ಯತೆಗಳಿತ್ತು. ಹೌದು, ಇದರಲ್ಲಿ ಸಂಸದರು ಹಾಗೂ ಶಾಸಕರದ್ದು ಮತ ಕೂಡ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷರ ಇದರಲ್ಲಿ ಆಗುವಾಗ ಪರಿಗಣನೆಗೆ ಬರ್ತದೆ. ಆದ ಕಾರಣ ಈಗ 5 ಅಭ್ಯರ್ಥಿ ಬಿಜೆಪಿ 6 ಅಭ್ಯರ್ಥಿಗಳನ್ನು ಪಡ್ಕೊಂಡಿದೆ. 6 ಅಭ್ಯರ್ಥಿಗಳು ಜಯಗಳಿಸಿದ್ರೆ ಅಲ್ಲಿ ಕಾಂಗ್ರೆಸ್ ಇದ್ದು 8 ಇದ್ದದ್ದು 7ಕ್ಕೆ ಬರ್ತಿತ್ತು. ಆಗ ಬಿಜೆಪಿಗೆ 6 + 2 8 ಆಗ್ತಿತ್ತು. ಆದ ಕಾರಣ ಬಿಜೆಪಿಗೆ ಒಂದು ವೇಳೆ 6 ಸ್ಥಾನ ಸಿಕ್ಕಿದ್ರು ಅವರಿಗೆ ಒಂದು ಅಧಿಕಾರ ಮಾಡಬಹುದು ಎನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ರು ಅವರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ 8 ಸ್ಥಾನ ಬಂದಿರುವುದರಿಂದ ಅವರು ಒಂದು ತಮ್ಮ ಅಧಿಕಾರವನ್ನು ಪಡೆಯುವಂಥದ್ದನ್ನು ಭದ್ರತೆ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಆದ್ರೆ ಈಗ ಬಹುಶಃ ಈ ಪ್ರಚಾರದ ಸಂದರ್ಭವನ್ನ ಗಮನಿಸಿದ್ರೆ ಹೇಗಿತ್ತು ಅಲ್ಲಿ ವಾತಾವರಣ ಅನ್ನುವಂಥದ್ದು? ಅಂದ್ರೆ ಈಗ ಸಾಮಾನ್ಯವಾಗಿ ಕೆಲವೊಂದು ಕಡೆಗಳಲ್ಲಿ ನಾವು ಗಮನಿಸ್ತೇವೆ ಒಂದೊಂದು ವಾರ್ಡ್ನಲ್ಲಿ ಯಾರ ಪರ ಅನ್ನುವಂಥದ್ದು ಒಂದು ಆಲ್ಮೋಸ್ಟ್ ನಮಗೆ ಒಂದು ಕಂಡು ಬರುತ್ತೆ. ಸೊ ಇಲ್ಲಿ ಯಾವ ರೀತಿಯ ಚಿತ್ರಣ ಇತ್ತು ಒಟ್ಟು ಒಂದು ಪಟ್ಟಣ ಪಂಚಾಯತ್ ವ್ಯಾಪ್ತಿಯನ್ನ ಪರಿಗಣನೆ ಮಾಡಿದ್ರೆ ಅನ್ನುವಂಥದ್ದು? ಅಂದ್ರೆ ಕಾಂಗ್ರೆಸ್ನವರವರ ಗ್ಯಾರಂಟಿ ಯೋಜನೆಗಳನ್ನ ಹೇಳಿಕೊಂಡು ಒಂದು ಪ್ರಚಾರವನ್ನ ಮಾಡ್ತಾ ಇದ್ರು, ಇನ್ನು ವಿರೋಧ ಪಕ್ಷದವರು ಅದಕ್ಕೆ ತದ್ವಿರುದ್ಧವಾದ ಒಂದಷ್ಟು ಕಾರ್ಯಯೋಜನೆಗಳನ್ನ ಕಾರ್ಯತಂತ್ರಗಳನ್ನ ಹೆಣಿತಾ ಇದ್ರು. ಬಹುಶಃ ಇದೆಲ್ಲವನ್ನು ಕೂಡ ಗಮನಿಸುವಾಗ ಅಲ್ಲಿ ಯಾವ ರೀತಿ ಚಿತ್ರಣ ಇದ್ದದ್ದು, ಹೇಗೆ ಬದಲಾಯಿತು ಅನ್ನುವಂಥದ್ದು? ಈಗ ಪ್ರಚಾರದ ದೃಷ್ಟಿಯಲ್ಲಿ ನೋಡುವುದಾದ್ರೆ 2 ಪಕ್ಷ, ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಅಲ್ಲಿ ನೇರ ಸ್ಪರ್ಧೆ ಇದ್ದದ್ದು. ಬಹುತೇಕ 10 ವಾರ್ಡ್ಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಸ್ಪರ್ಧೆ ಇದ್ದದ್ದು. 2 ಪಾರ್ಟಿಗಳಲ್ಲಿ ಕೂಡ ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಪ್ರಚಾರ ಮಾಡಿ ಇದು ಪಟ್ಟಣ ಪಂಚಾಯತ್ನ ಹೇಗಾದ್ರೂ ಮಾಡಿ ಈ ಬಾರಿ ನಾವು ಗೆಲ್ಲಬೇಕೆನ್ನುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಮಾಡಿದ್ರು. ಬಿಜೆಪಿಯಿಂದ ಕೂಡ ಸಂಸದರು, ಸುಳ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪುತ್ತೂರಿನ ಮಾಜಿ ಶಾಸಕರು, ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು,
ವಿಧಾನ ಪರಿಷತ್ ಸದಸ್ಯರು ಎಲ್ಲ ಸೇರಿಕೊಂಡು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಮಾಡಿದರು. ಅದೇ ರೀತಿ ಕಾಂಗ್ರೆಸ್ನಿಂದ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್, ಮಾಜಿ ಸಚಿವರಾಗಿರುವಂಥ ರಮಾನಾಥ್ ರೈ, ವಿನಯ್ ಕುಮಾರ್ ಸೊರಕೆಯವರು, ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಅಲ್ಲಿ ಒಂದು ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಹಗಲು ರಾತ್ರಿ ಕೆಲಸ ಮಾಡಿದರು. ಅಭ್ಯರ್ಥಿಗಳ ಅಂತಿಮ ಪಟ್ಟಿಯಾದ ಮೇಲೆ BJP ಹಾಗೂ ಕಾಂಗ್ರೆಸ್ನವರು ಕೂಡ ಅಲ್ಲಿ ಕಡಬದಲ್ಲಿ ರೋಡ್ ಶೋ ಮಾಡಿದರು, ಮತದಾರರ ಮನವೊಲಿಕೆ ಮಾಡಿದರು, ಸಮಾವೇಶ ಮಾಡಿದರು. ಅದರ ನಂತರ ಕೊನೆಯ ಗಳಿಗೆಯಲ್ಲಿ ಮತದಾರರ ಮನೆಗೆ ತೆರಳಿ ಅವರ ಮನವೊಲಿಕೆ ಮಾಡಿ ಪ್ರಯತ್ನ ಪಟ್ಟಿದ್ದರು. ಅಂತಿಮವಾಗಿ ಈಗ ಫಲಿತಾಂಶ ಬಂದಿದೆ. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ, 5 ಕ್ಷೇತ್ರಗಳಲ್ಲಿ BJP ಜಯಗಳಿಸಿದೆ. ಈ ಹಿಂದೆ ಕಡಬ ಪಟ್ಟಣ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಆಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತವಿತ್ತು ಇಲ್ಲಿ. ಇದೀಗ ಪಟ್ಟಣ ಪಂಚಾಯತ್ನಲ್ಲಿ ಕೂಡ ಮೊದಲ ಬಾರಿಗೆ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಚಲಾಯಿಸುವತ್ತ ದಾಪುಗಾಲು ಇಟ್ಟಿದೆ. ಅಂತ ಕಾಂಗ್ರೆಸ್ಸಿಗೆ ನಿಜವಾಗಿಯೂ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಕಡಬದಲ್ಲಿ ವಿಜಯೋತ್ಸವ ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ ಇಲ್ಲಿ ಬಂದು ಸೇರಿದ್ದಾರೆ. ಎಲ್ಲ ಅಭ್ಯರ್ಥಿಗಳನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನೇರ ದೃಶ್ಯಗಳನ್ನು ಈಗ ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಕಡಬ ಪಟ್ಟಣ ಪಂಚಾಯತ್ನ ಫಲಿತಾಂಶ ಏನು ಪ್ರಕಟಗೊಂಡಿದೆ, ತಾಲೂಕು ಆಡಳಿತ ಸೌಧದಲ್ಲಿ ಏನು ಮತ ಎಣಿಕೆ ನಡೆದಿದೆ ಅದರ ಹೊರಭಾಗದ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಏನು ನಿರ್ಬಂಧಿತ ಒಂದಷ್ಟು ಪ್ರದೇಶ ಏನಿದೆ ಅದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಜಾಗಗಳಲ್ಲೂ ಕೂಡ ಈಗ ವಿಜೇತ ಅಭ್ಯರ್ಥಿಗಳ ಪರ ಬೆಂಬಲಿಗರು ಅಲ್ಲಿ ಜಮಾಯಿಸಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರ ಜಯಘೋಷವನ್ನು ಹಾಕ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಈ ನಡುವೆ ಈಗ ಕಡಬ ಪಟ್ಟಣ ಪಂಚಾಯತನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರ ಸಂಭ್ರಮ ಇಮ್ಮಡಿಯಾಗಿದೆ. ಸೊ ಅದರ ಒಂದು ಸಂಭ್ರಮಾಚರಣೆಯನ್ನು ನಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಕಡಬ ಪಟ್ಟಣ ಪಂಚಾಯತ್ನ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಂತಹ ಮತ ಎಣಿಕಾ ಕೇಂದ್ರ ಏನಿದೆ ಅದರ ಹೊರಭಾಗದ ದೃಶ್ಯಗಳನ್ನು ನೀವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ವಿಜೇತ ಅಭ್ಯರ್ಥಿಗಳಿಗೆ ಮಾಲೆಯನ್ನು ಹಾಕಿ ಅವರಿಗೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿರುವಂಥದ್ದು. ಸೊ ಈಗ ವಿಜೇತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಜೊತೆಯಾಗಿ ತೆರಳುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ. ರೋಡ್ ಶೋ ಮಾಡ್ತಾ ಇದ್ದಾರೆ. BJP ನಾವೀಗ ನೋಡ್ತಾ ಇರುವಂಥದ್ದು BJP ಅಭ್ಯರ್ಥಿಗಳು 5 BJP ಅಭ್ಯರ್ಥಿಗಳಿಗೆ ಹೂಮಾಲೆಯನ್ನು ಹಾಕಿ ವಿಜಯೋತ್ಸವವನ್ನು BJP ಆಚರಿಸ್ತಾ ಇದೆ. ಕಡಬದ ಮುಖ್ಯಪೇಟೆಯಲ್ಲಿ, ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದು BJPಯ ವಿಜೇತ ಅಭ್ಯರ್ಥಿಗಳು ಪ್ರಮುಖ ನಾಯಕರೊಂದಿಗೆ ನಾಯಕರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಗೆಲ್ಲುವಂತಹ ನಿರೀಕ್ಷೆಗಳಿತ್ತು. ಬಹುಶಃ BJP ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಒಂದು ನಿರೀಕ್ಷೆಯಲ್ಲಿ ಇತ್ತು. BJPಯಿಂದ ಸ್ಪರ್ಧೆ ಮಾಡಿದಂಥ 3 ಮಹಿಳಾ ಅಭ್ಯರ್ಥಿಗಳು ಗೆದ್ದಿದ್ದಾರೆ, 2 ಪುರುಷ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಎಸ್, ಈಗ BJP ಅಭ್ಯರ್ಥಿಗಳು ಹಾಗೇನೆ ಕಾರ್ಯಕರ್ತರ ಸಂಭ್ರಮವನ್ನು ನಾವೀಗ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ರೋಡ್ ಶೋ ಆಗ್ತಾ ಇದೆ. ಇದು ಕಡಬ ಮತ ಎಣಿಕೆ ನಡೆದಂಥ ಕಡಬ ತಾಲೂಕು ಕೇಂದ್ರದಿಂದ ಮುಖ್ಯಪೇಟೆ ಕಡೆಗೆ ಮೆರವಣಿಗೆ ಸಾಗ್ತಾ ಇರುವಂಥದ್ದು. BJP ಅಭ್ಯರ್ಥಿಗಳೊಂದಿಗೆ BJP ಮುಖಂಡರು, ಕಾರ್ಯಕರ್ತರು ಜಯಘೋಷವನ್ನು ಹಾಕಿ ಪೇಟೆಯಲ್ಲಿ ಸಾಗ್ತಾ ಇದ್ದಾರೆ. ಪಟಾಕಿಯನ್ನು ಕೂಡ ಹಚ್ಚೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಗ್ತಾ ಇದೆ. ಬಹುಶಃ BJP ಒಂದಷ್ಟು ನಿರೀಕ್ಷಿತ ಸ್ಥಾನಗಳ ಸಂಖ್ಯೆ ಜಾಸ್ತಿ ಇತ್ತು. ಹೌದು, ಕೂಡ ಈಗ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಅಭ್ಯರ್ಥಿಗಳು ಪಾದಯಾತ್ರೆ ಅಂದ್ರೆ ರೋಡ್ ಶೋ ಮಾಡ್ತಾ ಇರುವಂತದನ್ನ ನೋಡ್ತಾ ಇದ್ದೇವೆ ನಾವು.
ಬಹುಶಃ ಕಾಂಗ್ರೆಸ್ನ ಒಂದು ಸಂಭ್ರಮ ಇಮ್ಮಡಿಯಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಪಟ್ಟಣ ಪಂಚಾಯತ್ನಲ್ಲಿ ಮೊತ್ತ ಮೊದಲ ಬಾರಿಗೆ ಅಧಿಕಾರವನ್ನು ಹಿಡಿದದ್ದು ಕಾಂಗ್ರೆಸ್ ಅನ್ನುವಂಥ ಒಂದು ಇತಿಹಾಸಕ್ಕೆ ಹೌದು ದಾಖಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹುಶಃ ಅನೇಕ ಮಂದಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಕೂಡ ಮಾತನಾಡಿದರು ಸುದ್ದಿಯ ಜೊತೆಗೆ. ಉಮೇಶ್ ಮಿತ್ತಡ್ಕ ಅವರು ಮಾತನಾಡಿಸಿದ ಸಂದರ್ಭದಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತನೂ ಕೂಡ ಗಮನಿಸಿದ್ದೇವೆ. ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಸರ್ಕಾರದ ಯೋಜನೆಗಳು, ಸರ್ಕಾರದ ಕಾರ್ಯವೈಖರಿ ಎಲ್ಲವೂ ಕೂಡ ಈ ಒಂದು ಫಲಿತಾಂಶ ಬರೋದಕ್ಕೆ ಕಾರಣ ಆಯಿತು ಅನ್ನುವಂಥ ಮಾತುಗಳನ್ನು ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು. 8 ಸ್ಥಾನಗಳಲ್ಲಿ ಭರ್ಜರಿ ಜಯಗಳಿಸಿರುವುದರಿಂದ ಕಾಂಗ್ರೆಸ್ನ ವಿಜಯ ನಿಜವಾಗಿ ಇಮ್ಮಡಿಯಾಗಿದೆ ಅಂತಲೇ ಹೇಳ್ಬೋದು. ಕಡಬದಲ್ಲಿ ಮಳೆ ಸುರಿತಾ ಇದ್ದರು. ಫಲಿತಾಂಶ ಪ್ರಕಟಗೊಂಡ ಮೇಲೆ ಮಳೆಯ ನಡುವೆಯೂ ಕೂಡ ಪ್ರಮುಖ ರಸ್ತೆಯಲ್ಲಿ ಸಾಗಿ ತಮ್ಮ ಅಭ್ಯರ್ಥಿಗಳೊಂದಿಗೆ ಸಾಗಿ ಕಾಂಗ್ರೆಸ್ ವಿಜಯೋತ್ಸವವನ್ನು ಆಚರಿಸುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಪಂಚಾಯತಿಗೆ ಪ್ರಥಮ ಬಾರಿಗೆ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ 79.83% ಫಲಿತಾಂಶ ಕೂಡ ಮತದಾನ ಕೂಡ ಆಗಿತ್ತು. ಇಂದು ತಾಲೂಕು ಆಡಳಿತ ಸೌಧದಲ್ಲಿ ಮತ ಎಣಿಕೆ ನಡೆದು ಫಲಿತಾಂಶ ಕೂಡ ಘೋಷಣೆಯಾಗಿದೆ. ಸ್ಪಷ್ಟ ಚಿತ್ರಣ ಲಭಿಸಿದೆ. ಕಾಂಗ್ರೆಸ್ 8 ಸ್ಥಾನಗಳಲ್ಲಿ ಜಯಭೇರಿ ಗಳಿಸಿ ಇದೇ ಮೊದಲ ಬಾರಿಗೆ ಕಡಬ ಪಟ್ಟಣ ಪಂಚಾಯತ್ನಲ್ಲಿ ಅಧಿಕಾರ ಪಡೆಯಲಿದೆ. ಬಿಜೆಪಿ 5 ಸ್ಥಾನಗಳಿಗೆ ತೃಪ್ತಿಪಟ್ಟುಕೊಂಡಿದೆ. ಕಡಬದಲ್ಲಿ ಮಳೆ ಬರ್ತಾ ಇದ್ದರೂ ದೊಡ್ಡ ಪ್ರಮಾಣದಲ್ಲಿ ವಿಜಯೋತ್ಸವ ನಡೆಯುತ್ತಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಗೆದ್ದ ಅಭ್ಯರ್ಥಿಗಳ ವಿಜಯೋತ್ಸವ ಕಡಬದ ಮುಖ್ಯ ರಸ್ತೆಗಳಲ್ಲಿ ಸಾಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ವಿಜೇತ ಅಭ್ಯರ್ಥಿಗಳಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿರುವಂಥ ದೃಶ್ಯಗಳು ಕೂಡ ನಾವು ಕಾಣ್ತಾ ಇದ್ದೇವೆ. ಈಗ ನಾವು ಅಲ್ಲಿನ ದೃಶ್ಯಗಳೆಲ್ಲವನ್ನು ಕೂಡ ಗಮನಿಸಿದ್ವಿ. ವಿಜಯೋತ್ಸವವನ್ನು ಕೂಡ ನಾವು ನೋಡಿದ್ವಿ. ಮುಖ್ಯವಾಗಿ ಈಗ ವಿಜೇತ ಅಭ್ಯರ್ಥಿಗಳೆಲ್ಲರೂ ಕೂಡ ಅವರನ್ನ ಒಂದು ರೋಡ್ ಶೋ ಮೂಲಕ ಕರೆದುಕೊಂಡು ಹೋಗಿರುವಂಥದ್ದು, ಮೆರವಣಿಗೆ ಮಾಡಿರುವಂಥದ್ದನ್ನ ಗಮನಿಸಿದ್ವಿ. ಸೊ ಈಗ ಒಟ್ಟಾರೆಯಾಗಿ ಕಡಬ ಪಟ್ಟಣ ಪಂಚಾಯತ್ನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಈಗ ಚುನಾವಣೆ ಘೋಷಣೆ ಆದಂದಿನಿಂದ ಕೂಡ ಆ ಬಳಿಕ ಅಭ್ಯರ್ಥಿಗಳ ಆಯ್ಕೆಯಾಗಿ ಅಭ್ಯರ್ಥಿಗಳು ಅಂತಿಮ ಆಗುವಂಥದ್ದು, ನಾಮಪತ್ರ ಸಲ್ಲಿಕೆಯಾಗಿ ಬಳಿಕ ಏನು ನಾಮಪತ್ರ ಪರಿಶೀಲನೆ, ಅದರಾದ ಬಳಿಕ ಏನು ಅಂತಿಮ ಕಣದಲ್ಲಿದ್ದಂಥ ಅಭ್ಯರ್ಥಿಗಳು, ನಡೆದಂತಹ ಮತದಾನ, ಆ ಬಳಿಕ ಇವತ್ತು ಫಲಿತಾಂಶ. ಒಟ್ಟು ಕಡಬ ಪಟ್ಟಣ ಪಂಚಾಯತ್ನ ಚುನಾವಣೆ ಅನ್ನುವಂಥದ್ದು ಹೇಗಾಯಿತು, ರಾಜಕೀಯ ಪಕ್ಷಗಳ ಸಿದ್ಧತೆ ಹೇಗಿತ್ತು, ಅಭ್ಯರ್ಥಿಗಳ ಆಯ್ಕೆ ಹೇಗಾಯಿತು, ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಇನ್ ಡೆಪ್ತ್ ಅಲ್ಲಿ ಮಾಹಿತಿಯನ್ನು ಕೊಡೋದಿಕ್ಕೆ ನಮ್ಮ ಪ್ರತಿನಿಧಿಗಳು, ಹಿರಿಯ ವರದಿಗಾರರು ಕೂಡ ಆಗಿರುವಂತಹ ಉಮೇಶ್ ಮಿತ್ತಡ್ಕ. ಸೊ ಈಗಾಗಲೇ ನಾವು ಅಲ್ಲಿ ಗಮನಿಸಿದ್ವಿ, ಎಲ್ಲರನ್ನೂ ಕೂಡ ಮಾತನಾಡಿಸಿದ್ದಾರೆ. ಅಲ್ಲಿನ ಒಂದು ಮತ ಎಣಿಕೆಯ ಕ್ಷಣದ ಅಪ್ಡೇಟ್ಸ್ ಅನ್ನ ವೀಕ್ಷಕರ ಮುಂದೆ ಇಡುವಂತ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಸೊ ಈಗ ಅವರಿಂದ ಒಂದಷ್ಟು ನಾವು ಪ್ರತ್ಯಕ್ಷ ವರದಿಯ ಮೂಲಕ ಅಲ್ಲಿನ ಸ್ಥಿತಿಗತಿ ಹೇಗಿದೆ, ಅಲ್ಲಿನ ಒಂದು ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ಈಗ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಎಸ್, ಈಗ ಉಮೇಶ್ ಮಿತ್ತಡ್ಕ ಧ್ವನಿ ಕೇಳಿಸ್ತಾ ಇದೆಯಾ?
ಹಾ, ಕೇಳಿಸ್ತಿದೆ ಗೌತಮ್. ಓಕೆ. ಓಕೆ ಗೌತಮ್, ಇವತ್ತು ಏನು 17ನೇ ತಾರೀಕು ಏನು ಈ ಕಡಬ ಪಟ್ಟಣ ಪಂಚಾಯತ್ನ ಒಂದು ಆರಂಭಿಕ ಚುನಾವಣೆ ಅಂದರೆ ಚೊಚ್ಚಲ ಪಟ್ಟಣ ಪಂಚಾಯತ್ ಅಂತಲೇ ಹೇಳಬಹುದು. ತಾಲೂಕು ಘೋಷಣೆಯಾದ ಬಳಿಕ 7-8 ವರ್ಷಗಳ ನಂತರ ಏನು ಕಡಬ ಗ್ರಾಮ ಪಂಚಾಯತ್ ಇತ್ತು, ಅದು ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆಗೊಂಡು ಅದರ ಆರಂಭದ ಒಂದು ಚುನಾವಣೆ ನಡೆದು ಇವತ್ತು ಏನು ಫಲಿತಾಂಶ ಕೂಡ ಪ್ರಕಟಗೊಂಡಿರುವಂಥದ್ದು. 17ನೇ ತಾರೀಕಿನಿಂದ ಅಂದರೆ ಅದಕ್ಕಿಂತ ಮೊದಲನೇದಾಗಿ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, SDP ಆಗಿರ್ಬೋದು ಅಥವಾ ಪಕ್ಷೇತರರು ಇವರೆಲ್ಲರೂ ಕೂಡ ಬೇರೆ ಬೇರೆ ಸ್ಥಾನಗಳಲ್ಲಿ ಸ್ಪರ್ಧಿಸಿ ಒಟ್ಟು 13 ಸ್ಥಾನಗಳ ಪೈಕಿ 13 ವಾರ್ಡ್ಗಳಲ್ಲಿ ಕೂಡ ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಎಲ್ಲ ಕಡೆಯೂ ಕೂಡ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿತ್ತು. ಅದರ ಜೊತೆಗೆ 3 ಕಡೆ SDPI ಅಭ್ಯರ್ಥಿಯನ್ನು ಕೂಡ ಕಣಕ್ಕೆ ಇಳಿಸಿತ್ತು. ಪಕ್ಷೇತರರಾಗಿ ಕೂಡ 2 ಕಡೆ ಅಭ್ಯರ್ಥಿಗಳನ್ನು ಇಳಿಸಲಾಗಿತ್ತು. ಎಲ್ಲ ಹಿನ್ನೆಲೆಯಲ್ಲಿ ಚುನಾವಣೆ ಅತ್ಯಂತ ಕುತೂಹಲದಿಂದ ಕೂಡಿತ್ತು. ಕಡಬ ಪಟ್ಟಣ ಪಂಚಾಯತ್ ಇಡೀ ಜಿಲ್ಲೆಯಲ್ಲಿ, ಅದು ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು, BJPಯಲ್ಲಿ ಆಗಿರ್ಬೋದು ಮತ್ತು ಜನತೆಯಲ್ಲಿಯೂ ಕೂಡ ಕಡಬ ಪಟ್ಟಣ ಪಂಚಾಯತ್ನಲ್ಲಿ ಯಾವ ರೀತಿಯಾದಂಥ ಫಲಿತಾಂಶ ಪ್ರಕಟಗೊಳ್ಳುತ್ತದೆ ಎನ್ನುವಂಥದ್ದು ಜನತೆಯ ಒಂದು ಕುತೂಹಲ ಇತ್ತು. ಯಾಕಂತ ಹೇಳಿದ್ರೆ ಕಳೆದ ಹಲವಾರು ವರ್ಷಗಳಿಂದ ಕಡಬ ಗ್ರಾಮ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಅಧಿಕಾರ ಗದ್ದುಗೆಯನ್ನೇರಿತು, ವಿರೋಧ ಪಕ್ಷದಲ್ಲಿ BJP ಸ್ಥಾನವನ್ನು ಪಡೆದಿತ್ತು. ಆದರೆ ಈ ಬಾರಿ BJP ಎಲ್ಲೋ ಒಂದು ಕಡಬ ವ್ಯಾಪ್ತಿಗೆ ಅಂದರೆ ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ BJP ಬರುವುದರಿಂದ ಒಂದಷ್ಟು ಇಲ್ಲಿ ಪಟ್ಟಣ ಪಂಚಾಯತ್ನಲ್ಲಿ BJP ಸೌಧದ ಮುಂಭಾಗದಿಂದ ಕಡಬ ಮುಖ್ಯ ಕೇಂದ್ರ ಸ್ಥಾನದವರೆಗೂ ಕೂಡ ಮೆರವಣಿಗೆ ಮೂಲಕ ನಡೆದುಕೊಂಡ ಮೆರವಣಿಗೆ ಮೂಲಕ ಸಾಗಿಕೊಂಡು ಇದು ಸಂಭ್ರಮಾಚರಣೆಯನ್ನು ಕಾಂಗ್ರೆಸ್ ಮಾಡಿದ್ದಾರೆ. ಅದರ ಜೊತೆಗೆ 5 ಸ್ಥಾನಗಳನ್ನು ಗೆದ್ದುಕೊಂಡಿರುವಂತಹ BJPಗರು ಕೂಡ ತನ್ನ ಕಾರ್ಯಕರ್ತರ ಜೊತೆಗೂಡಿ ಒಂದು ಮೆರವಣಿಗೆಯ ಮುಖಾಂತರ ಮಾಡಿ ಅನೇಕ ಒಂದು ಪಟಾಕಿ ಸಿಡಿಸಿ ಸಂಭ್ರಮಿಸಿರುವಂತಹ ಒಂದು ಸನ್ನಿವೇಶವನ್ನು ಕೂಡ ಕಾಂಗ್ರೆಸ್ ಇರ್ಬೋದು, ಅನೇಕ ಕಡೆಗಳಲ್ಲಿ BJP ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ನೇರ ಸ್ಪರ್ಧೆ ಇತ್ತು. ಸೊ ಈ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಪಕ್ಷಗಳು ಯಾವ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ವು ಅನ್ನುವಂಥದ್ದು, ಅಂದ್ರೆ ಗೆಲ್ಲಲೇಬೇಕು ಅನ್ನುವಂತ ಹಠ ಎರಡೂ ಪಕ್ಷಗಳಿಗೂ ಕೂಡ ಇರುವಂತದ್ದು. ಸೊ ಅದಕ್ಕೆ ಪೂರಕವಾಗಿ ಅಭ್ಯರ್ಥಿಗಳ ಆಯ್ಕೆಯು ಕೂಡ ಅದೇ ಒಂದು ಸ್ಟ್ರಾಟಜಿಯಲ್ಲಿ ಆಗಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಸ್ಟ್ರಾಟಜಿಗಳನ್ನ ಮಾಡಿಕೊಂಡಿದ್ರು ಅಥವಾ ಅಭ್ಯರ್ಥಿಗಳ ಆಯ್ಕೆಯ ಸಂದರ್ಭದಲ್ಲಿ ಪಕ್ಷಗಳು ಯಾವ ವಿಚಾರವನ್ನ ಯಾವ ಮಾನದಂಡಗಳನ್ನ ಅನುಸರಣೆ ಮಾಡಿದ್ವು ಅನ್ನುವಂಥದ್ದು ಇಲ್ಲಿ.
ಇಲ್ಲಿ ಒಂದಷ್ಟು ಪ್ರಭಾವಿಗಳು ಅಥವಾ ಪಕ್ಷದಲ್ಲಿ ಗುರುತಿಸಿಕೊಂಡವರೇ ಮುಖ್ಯರಾಗಿ ಬರ್ತಾರಂತಲೂ ಕೂಡ ಅಲ್ಲ. ಮೀಸಲು ಕ್ಷೇತ್ರದಿಂದ ಬಂದಾಗ ಅಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕೂಡ ಪಕ್ಷಗಳು ಕೂಡ ಒಂದು ರೀತಿಯ ಇಕ್ಕಟ್ಟಿಗೆ ಸಿಲುಕಿಕೊಳ್ಳುವಂತಹ ಒಂದು ಪ್ರಮೇಯ ಕೂಡ ಬಂದಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಹೊಸ ಮುಖದ ಅಭ್ಯರ್ಥಿಗಳು ಕೂಡ ಇಲ್ಲಿ ಆಗಿದ್ದಾರೆ ಮತ್ತು ಒಂದಷ್ಟು ಹಳೆಯ ಅಭ್ಯರ್ಥಿಗಳು ಕೂಡ, ಅಂದ್ರೆ ಕಡಬ ಗ್ರಾಮ ಪಂಚಾಯತ್ನ ಅವಧಿಯಲ್ಲಿ ಸದಸ್ಯರಾಗಿದ್ದವರು ಕೂಡ ಅಥವಾ ಪಕ್ಷದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದವರು, ಅವರೆಲ್ಲರೂ ಕೂಡ ಒಂದು ಮಣೆ ಹಾಕುವಂತ ಮೂಲಕವಾಗಿ ಇಲ್ಲಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಭ್ಯರ್ಥಿಗಳ ಒಂದು ಘೋಷಣೆಯಲ್ಲಿ ಕೂಡ ಒಂದು ರೀತಿಯ ಚಾಕಚಕ್ಯತೆಯನ್ನು ತೋರಿಸಿದೆ ಅಂತ ಹೇಳಬಹುದು. ಅದರ ಬಗ್ಗೆ ವಿಶೇಷವಾಗಿ ಇಲ್ಲಿಯ ನಮ್ಮ ವರದಿಗಾರರು ವಿಜಯ್ ಕುಮಾರ್ ಕಡಬ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವರು ಕೂಡ ಒಂದಷ್ಟು ಪಕ್ಷಗಳ ಯಾವ ರೀತಿಯಾಗಿ ಆಗಿದೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ಯಾವ ರೀತಿಯಾಗಿ ಪಕ್ಷಗಳ ಕಡೆಯಿಂದ ಆಯ್ತು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಇದ್ದಾರೆ. ಗೌತಮ್, ಅಂದ್ರೆ ಪ್ರಾರಂಭದಲ್ಲಿ ಪಕ್ಷದ ಅಭ್ಯರ್ಥಿ ನಿಲ್ಬೇಕಂದ್ರೆ ಭಾರಿ ಪೈಪೋಟಿ ಇತ್ತು. ಅಂದ್ರೆ ಒಂದೊಂದು ಪಕ್ಷ ಒಂದೊಂದು ಅಭ್ಯರ್ಥಿ 10-15 ಒಂದೊಂದು ವಾರ್ಡ್ಗಳಲ್ಲಿ 10-15 ಜನ ಅಭ್ಯರ್ಥಿಗಳಿದ್ರು ಪೈಪೋಟಿಯಲ್ಲಿ. ಅಂತೂ ಹೇಗಾದರೂ ಪಕ್ಷಗಳು ಅದನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತ್ತು. ನಂತರದ ಬೆಳವಣಿಗೆಯಲ್ಲಿ ಅಂದರೆ ಕಾಂಗ್ರೆಸ್ಸಿಗೆ ಇಲ್ಲಿ 10 ಸೀಟು ಗೆಲ್ಬೋದಂತ ಭರವಸೆ ಇತ್ತು. ಅವರು 8 ಪಡ್ಕೊಂಡ್ರು. BJP-ಯವರು 8 ಗ್ಯಾರಂಟಿ ಅಂತ ಹೇಳ್ತಿದ್ರು. ಅಂದರೆ ಅವರಿಗೆ ಅಷ್ಟು ಭರವಸೆ ಇತ್ತು. ಇಲ್ಲಿ ಏನಂದರೆ ಈಗ ಮಾಲೇಶ್ವರ, ಬೆದ್ರಾಜೆ ಮತ್ತು ಮೂರಾಜೆ, ಈ 3 ವಾರ್ಡ್ಗಳಲ್ಲಿ BJP-ಯ ಅಭ್ಯರ್ಥಿ ಅವರಿಗೆ ತುಂಬ ಭರವಸೆ ಇತ್ತು. ಅಂದರೆ ಅವರ ವೋಟರ್ಸ್ ಏನೋ ಅವರ ಲೆಕ್ಕಾಚಾರ ಇತ್ತು. ಆದರೆ ಅಲ್ಲಿ ಇವತ್ತು ಏನೋ ಎಡವಿ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಹಾಗೆ ಅಂದರೆ ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ, ಬಿಜೆಪಿಯ ಲೆಕ್ಕಾಚಾರ ತಪ್ಪಿದೆ ಎನ್ನುವಂಥದ್ದು. 3 ವಾರ್ಡ್ಗಳಲ್ಲಿ ಅವರು ಕನ್ಫರ್ಮ್ ಆಗಿ ನಾವು ಗೆಲ್ತೇವೆ ಅಂತ ಒಂದು ಭರವಸೆ ಇತ್ತು ಅವರಿಗೆ. ಹಾಗೆ ಹಾಗಂತೇಳಿ ಕೋಡಿಬೈಲಲ್ಲಿ BJP ಗೆದ್ದಿದೆ, ಕಾಂಗ್ರೆಸ್ ಅವರಿಗೆ ತುಂಬ ಭರವಸೆ ಇತ್ತು. ಹಾಗಾಗಿದೆ. ಓಕೆ, ಇನ್ನೊಂದು ಇಲ್ಲಿ ರಾಜಕೀಯ ವಿಶ್ಲೇಷಣೆ ವಿಜಯರವರೇ ಮಾಡಲೇಬೇಕು. SDPI 3 ಕಡೆ ಸ್ಥಾನ ಇಳಿಸಿದೆ. ಯಾತಕ್ಕೋಸ್ಕರ ಇಳಿಸಿದೆ? ಕಾಂಗ್ರೆಸ್ನ ಪೈಪೋಟಿಯಿಂದಾಗಿಯಾ? ಅಂದರೆ ಕಲಾರದಲ್ಲಿ SDPIಗೆ ಒಂದು ಭರವಸೆ ಇತ್ತು. ಅಲ್ಲಿ ಅಂದರೆ ಆರಿಸ್ ಕಲಾರ ಅಂತ ಹೇಳುವವರು ಅವರ ಹೆಂಡತಿಯನ್ನು ಕಲಾರದಲ್ಲಿ ನಿಲ್ಲಿಸಿ ಅವರು ಪೆದ್ರಾಜಿಯಲ್ಲಿ ಪಣ್ಯದಲ್ಲಿ ನಿಂತಿದ್ದರು. ಪಣ್ಯ ವಾರ್ಡಲ್ಲಿ SDPI ಮತ್ತು ಕಡಬದಲ್ಲಿ SDPIಯನ್ನು ಬೇರೊಂದು ಅಭ್ಯರ್ಥಿ ನಿಲ್ಲಿಸಿದರು. ಅಂದರೆ ಅವರಿಗೆ ತಗೊಂಡೆ ಅಂದರೆ ಕಲಾರದಲ್ಲಿ ಅವರಿಗೊಂದು ಭರವಸೆ ಇತ್ತು, ವಿಶ್ವಾಸ ಇತ್ತು. ಅಂದರೆ ಓಟು ಪಡೀತೀವಿ ಅಂತ ಅವರ ಸ್ಥಳೀಯವಾಗಿ ಅವರು ಅಲ್ಲಿ ಗುರುತಿಸಿಕೊಂಡವರು. ಹಾಗಾಗಿ ಆದರೆ ಅವರು ಕೂಡ ಇವತ್ತು ಸೋತಿದ್ದಾರೆ. ಗೌತಮ್ರವರೇ, ಇದು ರಾಜಕೀಯವಾಗಿ ಇಲ್ಲಿ ನಡೆದಿರುವಂಥ ಒಂದು ಕರಾಮತ್ತು ಅಂತಲೂ ಹೇಳಬಹುದು. ಅಂದರೆ ಎಲ್ಲವೂ ಕೂಡ ಲೆಕ್ಕಾಚಾರ ನಡೆದಿದೆ ಕಾಂಗ್ರೆಸ್ ಮತ್ತು BJP-ಯಿಂದ. BJP ಕೂಡ ಗೆಲುವು ಆಗಬಹುದಂತ ನಿರೀಕ್ಷೆಯಲ್ಲಿತ್ತು, ಕಾಂಗ್ರೆಸ್ ಅದಕ್ಕಿಂತ ದೊಡ್ಡ ನಿರೀಕ್ಷೆಯಲ್ಲಿತ್ತು. ಗೌತಮ್, ಅಂಶ ಲಭಿಸಿದೆ ಬಂದಿರುವಂಥದ್ದು. ಅದರ ನಂತರ 10 ವಾರ್ಡ್ವರೆಗೆ BJP ಮತ್ತು ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆಲುವು ಬರ್ತಾ ಇತ್ತು. ಅದರ ಕೊನೆಯ 3 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಜಯಗಳಿಸಿತು. ಈ 5 ಬರುವಂಥ ಸಂದರ್ಭದಲ್ಲಿ BJP-ಅವರಿಗೆ ಒಂದು ನಿರೀಕ್ಷೆ ಇತ್ತ, ನಾವೊಂದು 8 ಸ್ಥಾನಗಳನ್ನು ಜಯಗಳಿಸ್ತೇವೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತ ಅವರಲ್ಲಿ ಅಂತ? ಆಗಿತ್ತು. ಅಂದ್ರೆ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದ್ರೆ, ಅಂದ್ರೆ ಆರಂಭದ ಒಂದು ಘೋಷಣೆ ಆದಾಗ BJP ಜಯಬೇರಿ ಬಾರಿಸಿತ್ತು, ಅದರ ನಂತರ ಕಾಂಗ್ರೆಸ್ ಜಯಬೇರಿ ಬಾರಿಸಿತು, ಅದರ ನಂತರ BJP ಬಂತು, ಕಾಂಗ್ರೆಸ್ ಬಂತು. ಹೀಗೆ 5 ಸ್ಥಾನಗಳವರೆಗೆ, ಅಂದ್ರೆ ಒಟ್ಟು 10 ಸ್ಥಾನಗಳವರೆಗೆ 5-5ರವರೆಗೆ ಅದು ಒಮ್ಮೆ ಕಾಂಗ್ರೆಸ್ ಮತ್ತೊಮ್ಮೆ BJP ಬಂದಿತ್ತು. ಸೊ ಅಂತಹ ಸಂದರ್ಭದಲ್ಲಿ ಏನು ಇಲ್ಲಿ ಮೈಕ್ ಮೂಲಕ ಅನೌನ್ಸ್ ಮಾಡಲಾಗ್ತಾ ಇತ್ತು. ಕಾಂಗ್ರೆಸ್ ಜಯಬೇರಿ ಬಾರಿಸಿದಾಗ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷ ಮುಗಿಲು ಮುಟ್ಟಿತ್ತು. BJP ಸ್ಥಾನ ಬಂದಾಗ ಇಲ್ಲಿ BJPಗರ ಕಾರ್ಯಕರ್ತರ ಒಂದು ಹರ್ಷವೂ ಕೂಡ ಮುಗಿಲು ಮುಟ್ಟಿತ್ತು. ಆದರೆ ಕೊನೆಗೆ 3 ಸ್ಥಾನಗಳು ಏಕಾಏಕಿ 3 ಸ್ಥಾನಗಳು ಕೂಡ ಕಾಂಗ್ರೆಸ್ ಕಡೆಗೆ ಬಂದು, ಹಾಗಾಗಿ ಇಲ್ಲಿ ಒಮ್ಮೆಲೆ ಕಾಂಗ್ರೆಸ್ ಕಡೆಯಿಂದ ಹೆಚ್ಚಿನ ಒಂದು ಹರ್ಷೋದ್ಗಾರ ಕೇಳಿ ಬಂತು. ಹರೀಶ್ ರವರೇ, BJP ಯಾವ ಎಲ್ಲ ವಾರ್ಡ್ಗಳಲ್ಲಿ ನಿರೀಕ್ಷೆ ಇಟ್ಟುಕೊಂಡಿತ್ತು, ಈಗ ಗೆದ್ದದರಲ್ಲಿ ಅವರಿಗೆ ಕಳೆದುಕೊಂಡಂಥ ಕ್ಷೇತ್ರಗಳು ಯಾವುದಾದ್ರೂ ಇದೆಯಾ? ಅವರು ನಿರೀಕ್ಷೆ ಮಾಡಿರುವಂಥದ್ದು ಕ್ಷೇತ್ರದಲ್ಲಿ ಅವರಿಗೆ ಜಯ ಗಳಿಸದೇ ಇರುವಂಥ ಕ್ಷೇತ್ರಗಳು ಯಾವುದಾದ್ರೂ ಇದೆಯಾ ಅಂತ ಈಗ ನಾವು ಗಮನಿಸಿದರೆ, ಕೆಲವು ಕ್ಷೇತ್ರಗಳಲ್ಲಿ ಒಂದು 2-3 ಕ್ಷೇತ್ರಗಳಲ್ಲಿ ಒಂದು 10 ಮತಗಳ ಅಂತರದಲ್ಲಿ 10-15 ಮತಗಳ ಅಂತರದಲ್ಲಿ ಜಯಗಳಿಸಿದ್ದನ್ನು ಕಂಡಿದ್ದೇವೆ.
ಹೌದು, ಖಂಡಿತ ಹರೀಶ್ ರವರೇ. ಒಂದಷ್ಟು ಬಿಜೆಪಿ ಕೂಡ ಇಲ್ಲಿ ಕೇವಲ ಅಲ್ಪ ಮತಗಳಿಂದ ಪರಾಭವಗೊಂಡಿರುವಂಥದ್ದು. ಹಾಗಾಗಿ ಅಲ್ಲಿ ಸಾಕಷ್ಟು ಅದರ ಬಗ್ಗೆ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದರು ಅಂತ. ವಿಜಯ್ ರವರೇ, ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಆಗಬಹುದು, ಅಂದ್ರೆ ಅಲ್ಪ ಮತಗಳಿಂದ ಸೋಲುಂಡಿರುವಂಥದ್ದು, ಯಾವ ಕ್ಷೇತ್ರದಲ್ಲಿ ಗೆಲುವು ಆಗಬಹುದು ಅಂತ ನಿರೀಕ್ಷೆ ಇಟ್ಟುಕೊಂಡಿತ್ತು ಬಿಜೆಪಿ ಅಂತ? ಅಂದರೆ ಈಗ ಮೂರಾಜೆ ಅಂದರೆ ಅಲ್ಲಿ ಅದು ಕ್ಯಾಂಡಿಡೇಟ್ ಒಂದು ಸಮುದಾಯದವರು ಅಂದರೆ ಆ ಥರ ಲೆಕ್ಕಾಚಾರದಲ್ಲಿ ಇದ್ದರು ಬಿ ಜೆ ಪಿಯವರು 100% ಗೆಲ್ತದೆ ಅಂತ. ಅಲ್ಲಿ ಕೂಡ ಸೋತಿದೆ. ಮತ್ತು ಬೆದ್ರಾಜಿಯಲ್ಲಿ ಕೂಡ ಅಂದರೆ ಅಲ್ಲಿ ಆದಮ್ ಕೊಂಡೋಲಿ ಮತ್ತು CP ಸೈಮಣ್ಣವರು ಅಲ್ಲಿ ಕೂಡ ಅಂದರೆ ಈ ಸೈಮಣ್ಣವರು ಹೊರಗಿನ ಅಭ್ಯರ್ಥಿ, ಅಂದರೆ ಇಲ್ಲಿ ಹೊರಗಿನ ಅಭ್ಯರ್ಥಿ. ಈ ಆದಮ್ ಕೊಂಡೋಲಿ ಅನ್ನೋರು ಆ ಪ್ರದೇಶದಲ್ಲಿ ಹಿಂದೆ ಕೂಡ ಗ್ರಾಮ ಪಂಚಾಯತಿ ಇರುವಾಗ ಕೂಡ ಸ್ಪರ್ಧೆ ಮಾಡಿದವರು, ಜಯಗಳಿಸಿದವರು, ಸದಸ್ಯರಾಗಿದ್ದವರು ಪಂಚಾಯತಿಯಲ್ಲಿ. ಹಾಗೆ ಅವರಿಗೊಂದು ಖಂಡಿತ ಭರವಸೆ ಇತ್ತು. ಮತ್ತೊಂದು ಕಡೆ ಈಗ ಮಾಲೇಶ್ವರದಲ್ಲಿ ಪ್ರಕಾಶ್ ಎನ್ಕೆ ಹಾಗೂ ಹನೀಫು ಇಲ್ಲಿ ಕೂಡ ಹಾಗೆ ಆಯಿತು. ಇಲ್ಲಿ ಕೆಟಗರಿ ಅಂದರೆ ಅವರು ಹನೀಫ್ ಅವರು ಯಾವಾಗಲೂ ಕಲಾರ ಈ ಭಾಗದಲ್ಲಿ ಗ್ರಾಮದಲ್ಲಿ ನಿಲ್ತಿದ್ದು. ಈಗೇನಾಯ್ತಂದರೆ ಕೆಟಗರಿ ಅವರಿಗೆ ಬರಲಿಲ್ಲ ಅಂತೇಳಿ ಅವರು ಅಂದರೆ ಅವರಿಗೆ ಏನು ವಿಶ್ವಾಸ ಅವರಿಗೂ ವಿಶ್ವಾಸ ಇರಲಿಲ್ಲ. ಸತ್ಯ ಹೇಳೋದಂದರೆ ಹನೀಫ್ ಅವರಿಗೆ ವಿಶ್ವಾಸ ಇರಲಿಲ್ಲ, ನಮ್ಮ ಜೊತೆ ಅವರು ಹಂಚಿಕೊಂಡಿದ್ರು. ಅಂದರೆ ಅವರಿಗೆ ಅಲ್ಲಿ ಆ ಅಲ್ಲಿ ನೋಡುವಾಗ ಇಲ್ಲಿ ಇವತ್ತು ಉಲ್ಟಾ ಪಲ್ಟಾ ಆಗಿದೆ. ಅಂದರೆ ಅಲ್ಲಿ ಅಂದರೆ BJP ವೋಟರ್ಸ್ ಅಲ್ಲಿ ಇದ್ದಾರೆ ನಿಜವಾಗಿ. ಅಂದ್ರೆ ಸರಿಸುಮಾರು ಒಂದು 3 ಕ್ಷೇತ್ರಗಳಲ್ಲಿ ಬಿಜೆಪಿ ನಿರೀಕ್ಷೆ ಇತ್ತು. ಒಂದು ವೇಳೆ ಅದು ಗೆದ್ದು ಬರ್ತಾ ಇದ್ರೆ ಬಿಜೆಪಿ ಜಯಬೇರಿ ಬಾರಿಸ್ತಿತ್ತು, ಪಟ್ಟಣ ಪಂಚಾಯತ್ ಗದ್ದುಗೆ ಬಿಜೆಪಿ ಆಗ್ತಾ ಇತ್ತು. ಹೌದು, ಆದರೆ ಅದೇ ಕಾಂಗ್ರೆಸ್ ಕೂಡ ಒಂದು 10 ಸೀಟ್ ಬರುವಂತ ಅವರ ನಿರೀಕ್ಷೆ ಇತ್ತು. ಅದು ಕೂಡ ಕೆಲವು ಕಡೆ ಅವರು ಸರಿ. SDPI 3 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಆ 3 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಜಯಗಳಿಸಿದ್ದಾರೆ. ಇದು BJPಗೆ ಒಂದು ಲಾಭ ಆಗ್ಬೋದಿತ್ತು ಅಂತ ನಿರೀಕ್ಷೆ BJPಯವರಿಗೆ ಇದ್ದಿರಲಿಕ್ಕೂ ಸಾಕು. ಆದರೂ ಇಲ್ಲಿ 3 ಅಭ್ಯರ್ಥಿಗಳು ಕಾಂಗ್ರೆಸ್ ಒಂದು ದೊಡ್ಡ ಪ್ರಮಾಣದಲ್ಲಿ ಜಯಗಳಿಸಿದರೆ ಅಂತ ಹೇಳ್ಬೋದು. SDPI ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮತವನ್ನು ಪಡ್ಕೊಳ್ಳಿಲ್ಲ. ಈಗ ನಾವು ಗಮನಿಸುವುದಾದರೆ ಕಲಾರ ಕ್ಷೇತ್ರದಲ್ಲಿ SDPI 74 ಮತಗಳನ್ನು ಪಡ್ಕೊಂಡ್ರೆ ಪನ್ಯದಲ್ಲಿ ಕೇವಲ 6 ಮತಗಳನ್ನು ಪಡ್ಕೊಂಡಿದೆ. ಮತ್ತು ಕಡಬದಲ್ಲಿ SDPI ಅಭ್ಯರ್ಥಿ 78 ಮತಗಳನ್ನು ಪಡ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ನ ಅಭ್ಯರ್ಥಿಗಳ ಗೆಲುವಿನ ಅಂತರದಲ್ಲಿ ಸ್ವಲ್ಪ ಕಡಿಮೆ ಆಗಿರಲಿಕ್ಕೆ ಸಾಧ್ಯತೆ ಉಂಟಾ ಅಂತ? ಖಂಡಿತವಾಗಿ ಕೂಡ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಅಂದರೆ ಏನು SDPI ಕೂಡ ಸ್ಪರ್ಧಿಸಿದ್ದಂತಹ ಕ್ಷೇತ್ರದಲ್ಲಿ BJP ಶೂನ್ಯ ಒಂದು ಮತಗಳನ್ನು ಕೂಡ ಗಳಿಸಿರುವಂಥ ನಾವು ಕಂಡಿದ್ದೇವೆ ಇಲ್ಲಿ. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಒಟ್ಟು ಕಾಂಗ್ರೆಸ್ನ ಕಡೆಗೆ ಇದ್ದಂತಹ ಮತಗಳು ಒಂದಷ್ಟು ವಿಭಜಿತಗೊಂಡು SDPIಗೆ ಅದು ಚಿಲ್ಲರೆ ಮತಗಳು ಹೋಗಿರಬಹುದಷ್ಟೇ. ಉಳಿದಂತೆ ಎಲ್ಲವೂ ಕೂಡ ಅದು ಕಾಂಗ್ರೆಸ್ ಭದ್ರಕೋಟೆಯಾಗಿ ನಮಗೆ ಮತಗಳನ್ನು ಲೆಕ್ಕಾಚಾರ ಮಾಡಿದರೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅಲ್ಲಿ BJP ಶೂನ್ಯ ಮತವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಅಚಾನಕ್ಕಾಗಿ ಯಾವುದೇ ರೀತಿಯಾದಂಥ ಸ್ಪರ್ಧೆ ಇಲ್ಲದೆ ಗೆಲುವನ್ನು ಸಾಧಿಸಿರುವಂಥದ್ದು. ಹರೀಶ್ ರವರೇ, ಇದು ವಿಜಯ್ ರವರೇ, ಶೂನ್ಯ ಮತಗಳು ತಾಂತ್ರಿಕ ಸಮಸ್ಯೆಯಿಂದ ಅವರ ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವರನ್ನ ಸಂಪರ್ಕಿಸಿ ಇನ್ನೊಂದಷ್ಟು ಮಾಹಿತಿಗಳನ್ನು ಪಡೆಯುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತೇವೆ. ಸೊ ಇದು ಒಟ್ಟು 13 ವಾರ್ಡ್ಗಳನ್ನು ಹೊಂದಿರುವಂತಹ ಕಡಬ ಪಟ್ಟಣ ಪಂಚಾಯತ್ನಲ್ಲಿ ನಡೆದಿರುವಂತಹ ಚುನಾವಣೆ, ಪ್ರಥಮ ಚುನಾವಣೆ. ಆ ಪ್ರಥಮ ಚುನಾವಣೆಯ ಮತ ಎಣಿಕೆ ಈಗಾಗಲೇ ಸಂಪೂರ್ಣಗೊಂಡಿದೆ. ಮತ ಎಣಿಕೆಯ ಫಲಿತಾಂಶ ಕೂಡ ಪ್ರಕಟಗೊಂಡಿದೆ. ಸೊ ಆ ಫಲಿತಾಂಶದಲ್ಲಿ ಈಗ ಕಾಂಗ್ರೆಸ್ 8 ಸ್ಥಾನಗಳನ್ನು ಪಡೆದುಕೊಂಡು 13 ಸದಸ್ಯ ಬಲ 13 ಸ್ಥಾನ ಬಲವನ್ನು ಹೊಂದಿರುವಂತಹ ಕಡಬ ಪಟ್ಟಣ ಪಂಚಾಯತ್ನಲ್ಲಿ ಕಾಂಗ್ರೆಸ್ 8 ಸ್ಥಾನಗಳನ್ನು ಗಳಿಸಿಕೊಂಡು ಕಡಬ ಪಟ್ಟಣ ಪಂಚಾಯತನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಕಡಬ ಪಟ್ಟಣ ಪಂಚಾಯತ್ಗೆ ನಡೆದಂತಹ ಪ್ರಥಮ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಜಯಭೇರಿ ಬಾರಿಸಿರುವಂತಹದ್ದು. ಬಿಜೆಪಿ 5 ಸ್ಥಾನಗಳನ್ನ ಗಳಿಸಿಕೊಂಡಿದೆ. ಸೊ ಒಟ್ಟು 13 ಸ್ಥಾನದ ಪೈಕಿ ಕಾಂಗ್ರೆಸ್ 8, ಬಿಜೆಪಿ 5. ಸೊ ಬೆಳಗ್ಗೆ 8 ಗಂಟೆಗೆ ಆರಂಭಗೊಂಡಂತಹ ಮತ ಎಣಿಕೆ ಸರಿಸುಮಾರು 1-1.5 ಗಂಟೆಯ ಒಳಗೆ 9:30 ಒಳಗೆ ಅಷ್ಟೂ ವಾರ್ಡ್ಗಳ ಫಲಿತಾಂಶವು ಕೂಡ ಪ್ರಕಟಗೊಂಡಿದೆ. ಅಷ್ಟೂ ವಾರ್ಡ್ಗಳ ಫಲಿತಾಂಶವನ್ನ ಕೂಡ ಸುದ್ದಿ ನ್ಯೂಸ್ ಕ್ಷಣ ಕ್ಷಣದ ಮಾಹಿತಿ ಅಪ್ಡೇಟ್ಗಳ ಒಂದಿಗೆ ತಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದೆ.
ಸೊ ಎಲ್ಲ ವಾರ್ಡ್ಗಳ ಒಂದು ಅಭ್ಯರ್ಥಿಗಳು, ಆ ಅಭ್ಯರ್ಥಿಗಳ ಪೈಕಿ ಯಾರೆಲ್ಲ ಜಯಬೇರಿ ಬಾರಿಸಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಅದರ ಜೊತೆಗೆ ಯಾರು ಎಷ್ಟೆಲ್ಲ ಮತಗಳನ್ನು ಪಡೆದಿದ್ದಾರೆ ಅನ್ನುವಂಥದ್ದನ್ನ ಕೂಡ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ವಾರ್ಡ್ನಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಎಷ್ಟು ಮತಗಳನ್ನು ಪಡೆದಿದ್ದಾರೆ ಅನ್ನುವಂಥ ಒಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿಂಡೋದಲ್ಲಿ ಆ ಒಂದು ಚಿತ್ರಣವು ಕೂಡ ನಿಮಗೆ ಕಂಡು ಬರ್ತಾ ಇದೆ. ಸೊ ಮುಖ್ಯವಾಗಿ ಆಗಸ್ಟ್ 17ರಂದು ನಡೆದಿತ್ತು ಚುನಾವಣೆ. 79.83% ಮತ ಚಲಾವಣೆ ಆಗಿತ್ತು. ಈ ಪೈಕಿ ಅತ್ಯಂತ ಕಡಿಮೆ ಕಡಬದಲ್ಲಿ 73.59% ಮತದಾನ ಆಗಿದ್ದಂಥದ್ದು ಉಳಿದ ವಾರ್ಡ್ಗಳಿಗೆ ಕಂಪೇರ್ ಮಾಡಿದರೆ. ಸೊ ಹಾಗಾಗಿ ಮತದಾನದ ಹಿನ್ನೆಲೆಯಲ್ಲಿ ಮತದಾನದ ದಿನವೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಪಕ್ಷಗಳು ಕೂಡ ಇದನ್ನ ಪ್ರತಿಷ್ಠೆಯ ಒಂದು ವಿಚಾರವನ್ನಾಗಿ ಪರಿಗಣಿಸಿದ್ವು. ಗೆಲ್ಲಲೇಬೇಕು ಎನ್ನುವಂಥ ನೆಲೆಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ಕಣಕ್ಕೆ ಇಳಿಸಿರುವಂಥದ್ದು. ಘಟಾನುಘಟಿ ನಾಯಕರುಗಳನ್ನ ಈ ಒಂದು ಚುನಾವಣಾ ಕಣಕ್ಕೆ ಕರೆಸಿಕೊಂಡು ಪ್ರಚಾರವನ್ನ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಕಡಬ ಪಟ್ಟಣ ಪಂಚಾಯತ್ನ ಚುನಾವಣೆ ಎಲ್ಲರ ಒಂದು ಕುತೂಹಲವನ್ನು ಕೂಡ ಕೆರಳಿಸಿತ್ತು. ಯಾರು ಗೆಲ್ತಾರೆ? ಪಟ್ಟಣ ಪಂಚಾಯತ್ ಆಗಿ ರೂಪುಗೊಂಡು ನಡೀತಾ ಇರುವಂತಹ ಮೊದಲ ಎಲೆಕ್ಷನ್ ಇದು. ಸೊ ಇಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನ ಮೊದಲ ಬಾರಿಗೆ ಹಿಡಿತಾರೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟಿತ್ತು. ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಆ ಎಲ್ಲ ಮಾತುಕತೆಗಳು, ಆ ಎಲ್ಲ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿದೆ. ಕಡಬ ಪಟ್ಟಣ ಪಂಚಾಯತ್ನ ಆಡಳಿತದ ಚುಕ್ಕಾಣಿಯನ್ನ ಈಗ ಕಾಂಗ್ರೆಸ್ ಪಡೆದುಕೊಂಡಿದೆ. ಕಾಂಗ್ರೆಸ್ನ ಕೈಗೆ ಅದರ ಸಾರಥ್ಯ ಬಂದಿದೆ. ಇನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾಗತ್ತೆ. ಸೊ ಈಗ ಗೆದ್ದಿರುವಂತಹ ಅಭ್ಯರ್ಥಿಗಳನ್ನ ಗಮನಿಸಿದ್ರೆ ಯಾರಾದ್ರೂ ಆಗುವಂತ ಸಾಧ್ಯತೆಗಳಿದೆಯಾ ಅಂತ ಒಂದು ಅನುಭವಸ್ಥರು ಅಥವಾ ಆ ನಿಟ್ಟಿನಲ್ಲಿ ಅನುಭವ ಉಳ್ಳವಂಥವ್ರು ಕಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಕಾಂಗ್ರೆಸ್ನಲ್ಲಿ ನಾವು ನೋಡೋದಾದ್ರೆ ಒಂದಿಬ್ಬರು ಹಿಂದೆ ಕಡಬ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಕೂಡ ಇದ್ದಾರೆ. ಅಂತವರು ಅದು ಮೀಸಲಾತಿಯಲ್ಲಿ ಅಂತವರಿಗೆ ಬಂದ್ರೆ ಅವರಿಗೆ ಮತ್ತೆ ಕೂಡ ಪಕ್ಷ ನೋಡಿ ಯಾರಿಗೆ ಜವಾಬ್ದಾರಿ ವಹಿಸಿ ಯಾರು ಆಡಳಿತವನ್ನು ಸರಿಯಾಗಿ ಕೊಂಡೋಗ್ಬೋದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆಯ್ಕೆಯನ್ನು ಮಾಡಲಿಕ್ಕೆ ಸಾಕು. ಒಟ್ಟಾರೆ ಈಗ ಕಳೆದ 4-5 ವರ್ಷಗಳಿಂದ ಕಡಬ ಪಟ್ಟಣ ಪಂಚಾಯತ್ನಲ್ಲಿ ಅಧಿಕಾರಿಗಳದ್ದೇ ಆಡಳಿತ ನಡೀತಾ ಇತ್ತು. ಆಡಳಿತಾಧಿಕಾರಿಗಳ ನೇಮಕ ಮಾಡಿ ನಡೀತಾ ಇತ್ತು. ಇನ್ನು ಈಗ ಕಡಬ ಪಟ್ಟಣ ಪಂಚಾಯತಿಗೆ ಹೊಸದಾಗಿ ಚುನಾವಣೆ ನಡೆದಿರುವುದರಿಂದ ಈಗ ಚುನಾಯಿತ ಆಡಳಿತ ಮಂಡಳಿ ಬರಲಿಕ್ಕೆ ಇದೆ ಮುಂದಿನ ದಿನಗಳಲ್ಲಿ. ಅಂದ್ರೆ ಈಗ ಜನತೆಗೆ ಏನು ನಿರೀಕ್ಷೆ ಇದೆ? ಈಗ ಕಡಬ ಪಟ್ಟಣ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ಈಗ ಅಭ್ಯರ್ಥಿಗಳ ಮುಂದೆ ಕೆಲವರ ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿರೀಕ್ಷೆಗಳಿದೆ, ಅಥವಾ ಈಗ ತಾವು ಗಮನಿಸಿದ ಹಾಗೆ ತಾವು ಪತ್ರಕರ್ತರಾಗಿ ಅಲ್ಲಿ ಕ್ಷೇತ್ರದಲ್ಲಿ ಓಡಾಡಿ ಅಲ್ಲಿನ ಒಂದು ಸ್ಥಿತಿಗತಿಗಳನ್ನು ಅವಲೋಕನ ಮಾಡಿದಂಥವರಾಗಿ ಸೊ ನೀವು ಗಮನಿಸಿದ ಹಾಗೆ ಏನಾಗಬೇಕಾಗಿದೆ ಅಲ್ಲಿ? ಈಗ ಇಮಿಡಿಯೇಟ್ ಆಗಿ ಈಗ ಈ ಹಿಂದೆ ಅದೇ ಕೂಗಿತ್ತು ಪಟ್ಟಣ ಪಂಚಾಯತ್, ಅದಕ್ಕೆ ಸಾರಥಿಗಳಿಲ್ಲ, ಕೇವಲ ಅಧಿಕಾರಿಗಳದ್ದೇ ಒಂದು ಅವರ ಒಂದು ಕಾರ್ಯವಿಧಾನದಲ್ಲಿ ಅವರ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಎಲ್ಲ ಕೆಲಸಗಳಾಗಬೇಕಿತ್ತು ಅನ್ನುವಂಥದ್ದು. ಸೊ ಈಗ ಪಟ್ಟಣ ಪಂಚಾಯತ್ ಆಗಿದೆ. ಈಗ ಅದಕ್ಕೆ ಈಗ ಜನಪ್ರತಿನಿಧಿಗಳು ಕೂಡ ಆಯ್ಕೆ ಆಗಿದ್ದಾರೆ. ಇನ್ನೇನು ಅಧ್ಯಕ್ಷ ಉಪಾಧ್ಯಕ್ಷರ ಸಾರಥಿಗಳ ಆಯ್ಕೆ ಕೂಡ ಇನ್ನೇನು ಕೆಲ ದಿನಗಳಲ್ಲಾಗುತ್ತೆ. ಸೊ ಏನು ನಿರೀಕ್ಷೆಗಳು ಅಥವಾ ಅಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿರುವಂತಹ ಕೆಲಸಗಳು ಏನೇನು ಅನ್ನುವಂಥದ್ದು? ಈಗ ನಾವು ಗಮನಿಸೋದಾದ್ರೆ ಕಡಬ ತಾಲೂಕು ಕೇಂದ್ರದಲ್ಲಿರುವಂಥದ್ದು ಕಡಬ ಪಟ್ಟಣ ಪಂಚಾಯತ್. ಈಗಲೇ ನಾವು ಕಳೆದ ವಾರದಲ್ಲಿ ಕಡಬ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಪುರವಣಿಯನ್ನು ಸುದ್ದಿ ಬಿಡುಗಡೆಯಿಂದ ಹೊರತಂದಿದ್ದೇವೆ. ಅದರಲ್ಲಿ ಈಗ ಕಡಬದಲ್ಲಿ ತಾಲೂಕಾಗಿ ಯಾವೆಲ್ಲ ವ್ಯವಸ್ಥೆಗಳಿವೆ, ಇನ್ನೆಷ್ಟು ವ್ಯವಸ್ಥೆಗಳು ಆಗ್ಲಿಕ್ಕಿದೆ ಎನ್ನುವಂಥದ್ದನ್ನು ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಒಂದು ವಿವರವಾಗಿ ಕೊಟ್ಟಿದ್ದೇವೆ. ಈಗ ಕಡಬ ತಾಲೂಕು ಪಟ್ಟಣ ಪಂಚಾಯತ್ ಬಂದಿದೆ. ಕಡಬದ ಸಿಟಿ, ಆ ಪೇಟೆ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಿದೆ. ಹೀಗೆ ನೋಡೋದಿದ್ರೆ ಅಲ್ಲಿ ಸರಿಯಾದ ಒಂದು ಬಸ್ ನಿಲ್ದಾಣದ ವ್ಯವಸ್ಥೆ ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ಇನ್ನು ದೊಡ್ಡ ನಿರೀಕ್ಷೆ ಜನರಲ್ಲಿ ಕೂಡ ಇದೆ. ಕಡಬ ಪಟ್ಟಣ ಪಂಚಾಯತ್, ಕಡಬ ಗ್ರಾಮ ಪಂಚಾಯತ್ ಆಗಿದ್ದಾಗ ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಅನುದಾನ ಬರ್ತಾ ಇದ್ದು, ಈಗ ಕಡಬ ಪಟ್ಟಣ ಪಂಚಾಯತ್ ಈಗ ಮೇಲ್ದರ್ಜೆಗೆ ಏರಿರುವುದರಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಅನುದಾನ ಕೂಡ ಬರ್ಬೋದು ಎನ್ನುವಂತ ನಿರೀಕ್ಷೆ ಇದೆ. ಕಡಬ ಪೇಟೆ ಇಲ್ಲಿ ಇರುವಂತಹ ಒಂದು ಮೂಲಭೂತ ಸೌಕರ್ಯಗಳು ಇರುವಂತದ್ದನ್ನು ಜನರಿಗೆ, ಕಡಬ ತಾಲೂಕು ಕೇಂದ್ರವಾಗಿರುವುದರಿಂದ ಕಡಬದ ಎಲ್ಲಾ ತಾಲೂಕಿನ ಗ್ರಾಮಗಳಿಂದ ಕೂಡ ಆ ಕೇಂದ್ರಕ್ಕೆ ಬರ್ತಾರೆ, ಜನರು ಬರ್ತಾರೆ. ಅಂತವರಿಗೆ ಒಂದು ಒಳ್ಳೆಯ ಸೇವೆಯಲ್ಲಿ ಸಿಗಬೇಕು ಎನ್ನುವಂತ ನಿರೀಕ್ಷೆ ಎಲ್ಲಾ ಜನರಲ್ಲಿ ಇರುವಂತದ್ದು. ಅದನ್ನು ಈ ಪಟ್ಟಣ ಪಂಚಾಯತ್ನ ಈ ಆಡಳಿತ ಮಂಡಳಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು ಕೂಡ ಜನರಲ್ಲಿ ಇರುವಂಥ ಒಂದು ನಿರೀಕ್ಷೆ. ಅದಕ್ಕೆ ಹುಸಿಯಾಗದಂತೆ ಅವರು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಕೂಡ ಜನರಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಈಗ ಆಡಳಿತ ಮಂಡಳಿಯವರು ಮಾಡಬೇಕಾಗಿದೆ. ಎಸ್,
ಸೊ ಆ ನಿಟ್ಟಿನಲ್ಲಿ ಕೆಲಸಗಳು ಆಗಲಿ, ಆ ಮೂಲಕ ಜನರ ಆಶೋತ್ತರಗಳು ಈಡೇರಲಿ ಅನ್ನುವಂಥದ್ದು ಸುದ್ದಿಯ ಒಂದು ಆಶಯ ಕೂಡ. ಎಸ್, ಬಹುಶಃ ನಾವು ಕೂಡ ಈ ಒಂದು ನೇರ ಪ್ರಸಾರದಲ್ಲಿ ಸವಿಸ್ತಾರವಾದ ಮಾಹಿತಿಯನ್ನ, ಸಮಗ್ರವಾದ ಮಾಹಿತಿಯನ್ನ, ಕ್ಷಣದ ಅಪ್ಡೇಟ್ಸ್ನ ಜೊತೆಗೆ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಬಹುಶಃ ಈಗ ಅಲ್ಲಿ ಎಲ್ಲರೂ ಕೂಡ ಆ ಒಂದು ಜಾಗದಿಂದ ವಿಜಯೋತ್ಸವವನ್ನ ಆಚರಿಸುವಂತ ಹಿನ್ನೆಲೆಯಲ್ಲಿ ತೆರಳಿದ್ದಾರೆ. ಬಹುಶಃ ನಾವು ಉಮೇಶ್ ಮಿತ್ತಡ್ಕ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಗಮನಿಸಿದ್ವಿ, ಅಲ್ಲಿ ಎಲ್ಲರೂ ಕೂಡ ಸ್ಥಳದಿಂದ ನಿರ್ಗಮಿಸಿದ್ರು. ಸೊ ಮುಂದಿನ ಹಂತದಲ್ಲಿ ಇನ್ನೊಂದಷ್ಟು ಅಪ್ಡೇಟ್ಸ್ಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಸುದ್ದಿ ನ್ಯೂಸ್ ಪುತ್ತೂರು ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಥ್ಯಾಂಕ್ ಯು ಹರೀಶ್ ಬಾರಿಂಜ ಸರ್. ಬೆಳಗ್ಗಿನಿಂದ ನಮಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸವನ್ನ ಮಾಡಿದ್ರಿ. ಜೊತೆಗೆ ಆ ಭಾಗದ ಚಿತ್ರಣ ಹೇಗಿದೆ, ಅಲ್ಲಿನ ವಿಚಾರಗಳು ಏನು ಅನ್ನುವಂಥದ್ದನ್ನು ಒಂದು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಿರಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಕ್ಕಾಗಿ. ಎಸ್, ಇದಿಷ್ಟು ಕಡಬ ಪಟ್ಟಣ ಪಂಚಾಯತ್ನ ಚುನಾವಣೆ ಮತ ಎಣಿಕೆಯ ಈವರೆಗಿನ ಅಪ್ಡೇಟ್ಸು. ಈಗಾಗಲೇ ಫಲಿತಾಂಶ ಪ್ರಕಟಗೊಂಡಿದೆ. ಕಡಬ ಪಟ್ಟಣ ಪಂಚಾಯತ್ನಲ್ಲಿ 8 ಸ್ಥಾನಗಳನ್ನು ಕಾಂಗ್ರೆಸ್, 5 ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. ಸೊ ಇನ್ನೇನು ಮುಂದಿನ ದಿನಗಳಲ್ಲಿ ಏನು ಮೀಸಲಾತಿ ಬರುತ್ತೆ ಅದಕ್ಕೆ ಅನುಸಾರವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಳು ಕೂಡ ಆಗುತ್ತೆ. ಸೊ ಆ ಮೂಲಕ ಕಡಬ ಪಟ್ಟಣ ಪಂಚಾಯತ್ ಸಾರಥಿಗಳನ್ನು ಹೊಂದಿ ಜನರ, ಸಾರ್ವಜನಿಕರ ಆಶೋತ್ತರಗಳನ್ನು ಈಡೇರಿಸುವಂತಹ ಒಂದು ಕೆಲಸಗಳು ಆಗಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಈ ವಿಶೇಷ ನೇರ ಪ್ರಸಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.